ಓಕೆ ಬೇಗ ಬೇಗ ಬಲೆ ಮಾತಾಡಲ್ಲ ಫ್ಲಾಗ್ ಒಂಚೂರು ಹೊಡೆದ ಆತ ನಾನು. ಹಲೋ ನಮಸ್ತೆ ರಾಜೇಶ್. ರಾಜೇಶ್ ಬ್ರೋ ಏನು ಚೊಲ್ಲಾರು? ಗುಡ್ ಈವ್ನಿಂಗ್. ಚಾ ಪುರಾಂಡೆ ಒಣ ಸಾಂಡೆ ಅಷ್ಟು ರೊಂಬ ಕರೆಯುಂಡು ಚಾತ್ ಒಣ ಸಾಂಡನ್ಕೆ ನೋಡ್ಯಾನ. ಹಲೋ ವಿತಾ ಫ್ಯಾಮಿಲಿ ನಮಸ್ಕಾರ, ಹೇಗಿದ್ದೀರಾ ನೀವು? ಥ್ಯಾಂಕ್ ಯು ಕ್ಯೂಟ್ ಕಪಲ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಲೈಕ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಒಣ ಸಾಂಡೆ ವಿತಾ ಫ್ಯಾಮಿಲಿ ಇರ್ನಾ. ಹಾಯ್ ಮಲ್ಲಿಕಾ ಸೇಸ್ ಏನು ಚೊಲ್ಲಾರು? ಒಣ ಸಾಂಡೆ. ಹಲೋ ಲಚ್ಚು ಬ್ರದರ್, ಯಾನ್ ಸೌಖ್ಯ ಇದೇನು ಚೊಲ್ಲಾರು? ಮಲ್ಲಿಕಾ ಸಿಕ್ಸ್ ಪನ್ನೊಂದುಲ್ಲೇರು ಯಾನ್ ಹುಷಾರುಳ್ಳೆ ನನ್ನ ಮಲ್ಪೊಡೆ ಒಣ ಸೀರು. ಹಾಯ್ ಜರ್ನಿ ಆಫ್ ಪ್ರಶ್ವಿ ಜಾಯ್ನ್ ಆಯ್ರು. ಹಲೋ ಹಾಯ್ ಎಂಚೊಲ್ಲಾರು? ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯಿನ್ ಮಾಡ್ತೀನಿ. ವೀತಾ ಫ್ಯಾಮಿಲಿ ಪನ್ನೊಂದುಲ್ಲೇರು ಅರೆಗಿನಿ ಪೋರ್ಕ್ ಕರಿಗೆ ಇಂಗ್ಲಿಷ್ ಆವಣೆ ಇಂಗ್ಲಿ ಮುಲ್ಪ ನಾನ್ ವೆಜ್ ಪೂರ ತಿನ್ನರಿಜ್ಜಿ ನನ್ನ ಒಂಜು ತಿಂಗು ಲಂಚಾದ ವೆಜ್ಜಿಡೆ ಕೆಲಸ ನಡತೊಂದುಂಡಿತ್ತೆ. ವಾಯ್ಸ್ ಬರೋಂದಿಜ್ಜೆ, ವಾಯ್ಸ್ ಬರೋನುಂಡೆ ಮಾತೆಲ್ಲ ಹೊರ ಇಂಕ್ ಕನ್ಫರ್ಮ್ ಮಲ್ಪಲೆ ವಾಯ್ಸ್ ಬರೋನುಂಡೆ. ಆ ರಾಜೇಶ್ ಪಂಡ್ಯರ್ ವಾಯ್ಸ್ ಬರೋಂದಿಜ್ಜೆ ಒಂದು ಓಕೆ ವಾಯ್ಸ್ ಬರೋನು ಪನ್ನೊಂದುಲ್ಲೇರು. ಥ್ಯಾಂಕ್ ಯು ವೀತಾ ಫ್ಯಾಮಿಲಿ, ಥ್ಯಾಂಕ್ ಯು. ಆ್ಯಕ್ಚುಲಿ ಅಲ್ಲಿ ಮಧ್ಯೋಡು ಮ್ಯೂಟ್ ಮಾಡ್ತೊಂದಿಲ್ಲ ಯಾಕಂದ್ರೆ ಟ್ರೈನ್ ಪೋಪಿನ ಕೂಡ ಶಬ್ದ ಬರ್ಬೇಡ ಅಂಚದು. ಥ್ಯಾಂಕ್ ಯು. ఒక ಮಾತಾಡಿಲ್ಲ ಅಡ್ವಾನ್ಸ್ ಆದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಾನು ಆ್ಯಕ್ಚುಲಿ ಫ್ಲಾಗ್ಲ ಪಾಡ್ದರೇಟೆ ಒಂಚೂರು ಹೊರ್ದಾತಂತ ತೋಜೋಡು ಈ ಸೈಡ್ ಒಂಚೂರು ಹೊರ್ದಾತಂದು ಮಾತಾಡಿಲ್ಲ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಡ್ವಾನ್ಸ್ ವಿಶಸ್ ಕೊರೋನಲ್ಲೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲೈಕ್ ಡನ್ ಅಂತ ಪನ್ನೊಂದುಲ್ಲೇರು. ಜರ್ನಿ ಆಫ್ ಪ್ರಶ್ವಿ ಆರ್ನಲ್ಲ ಯೂಟ್ಯೂಬ್ ಚಾನಲ್ ಉಂಡು. ಮಲ್ಲಿಕಾ ಶೆಟ್ಟಿ ಸಿಂಪಲ್ ಬ್ಲಾಗ್ಸ್ ಆರ್ನಲ್ಲ ಚಾನಲ್ ಉಂಡು. ಮಾತೆಲ್ಲ ಒರೆ ಕನೆಕ್ಟ್ ಆಗಲಿ ಸಪೋರ್ಟ್ ಮಲ್ಪಲೆ. ವೀತಾ ಫ್ಯಾಮಿಲಿನ ಆರ್ನಲ್ಲ ಒಂಜಿ ಬ್ಲಾಗ್ ಒಂದುಂಡು ಚಾನಲ್ ಉಂಡು. ಬ್ಲಾಗ್ಸ್ ಪೂರ ಪಾಡ್ವೇರು ಸಪೋರ್ಟ್ ಮಲ್ಪಲೆ ಒರಿಯದು. ವೀತಾ ಫ್ಯಾಮಿಲಿ ಪನ್ನೊಂದುಲ್ಲೇರು ಎರೆಗ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ದಾದೆ ಎಂಕ್ ಅರ್ಥ ಇಜ್ಜಿ ಇದು ವಿಶ್ ಮಲ್ತೊಂದುಲ್ಲೇರೆ. ಮತ್ತೆಲ್ಲ ಲೈಕ್ ಕೊಡ್ಲೆ ಬಲೆ ಎಲ್ಲ ಲೈವ್ ಸಪೋರ್ಟ್ ಮಾಡ್ಕೊಳ್ಳಿ ಗಮ್ಮತ್ ಪಾತಿರ್ಗ. ಮಲ್ಲಿಕಾ ಸಿಸ್ ಎಂಕ್ ಸಪೋರ್ಟ್ ಮಲ್ತೊಂದುಲ್ಲೇರು ಆನ್ ಪಂದು ಇರೇಗ್ಲ. ಥ್ಯಾಂಕ್ ಯು ಸೋ ಮಚ್ ಎಂಕಲಾನೆ ಥ್ಯಾಂಕ್ ಯು. ಮಲ್ಲಿಕಾ ಸಿಸ್ ಮತ್ ಸಪೋರ್ಟ್ ಮಲ್ತೊಂದುಲ್ಲೇರು ಇಜ್ಜಿ ಡಿಯರ್ ಬರ್ಸ ಇಜ್ಜಿ ನೆಟೆ ಇತ್ತೆ ಇನಿ ದಾಲ ಬರ್ಸದ ತೋಜೊಂದಿಜ್ಜಿ ಕೋಡ ಮಾತ್ರ ಬರ್ಸ ಬರೋಂದಿತ್ತಾಳು ಇನಿಜ್ಜಿ ನಾನು ಎಲ್ಲೇ ಕೂಡ ಬರ್ಸ ಸ್ಟಾರ್ಟ್ ಆಪುಂಡು ಅಂಚ ತೋಜುಂಡು ಎಂಕ್ ಮುಲ್ಪ ಬಣ್ಣಾಗ ಬರ್ಸ ಸೀಸನ್ ಅಂದೇ ಗೊತ್ತಾಪುಜಿ. ಕೆಲವು ಸರ್ತಿ ದೊಮ್ಮು ಬರ್ಕೊಂಡು ಅಂಚ ಐತಾಸ್ರದ ಹೆಲ್ತ್ ಹಾಳಾಪು ಅಲ್ಪ ಬರ್ಸ ಉಂಡೆ ಸೆಸ್. ಫ್ರೆಶ್ದಾದ ಅಲ್ಪೋಳು ಜೈದೊಲ್ಲೆ ಒಣಸ್ ಮಲ್ತದ ಬಾಲೆ. ಇರು ಉರುಡುಲ್ಲರೆ ಸವಿತಾ ಸೇಸ್
ಗೀತಾ ಸೇಸ್ ಗೀತಾ ಫ್ಯಾಮಿಲಿ ಬೊಕ್ಕ ಮಲ್ಲಿಕಾ ಸೇಸ್ ಇಂಕ್ ಸಪೋರ್ಟ್ ಮಲ್ತೊಂದುಲ್ಲೆರ್ ಆನ್ ಪಂದ್ ನಾನು ಚಾಟ್ ಓಲ್ಲ ಮಿಸ್ ಮಾಡ್ತೇನೆ ಮಿನಿ ರಾಜೇಶ್ ಓಕೆ ರಾಜೇಶ್ ಕೇಂದಿತ್ತೇರು ಅಣ್ಣೆ ಓಲ್ಲೇರು ಅಣ್ಣೆ ಆ್ಯಕ್ಚುಲಿ ಉಳ್ಳೇರು ಬರೀಟೆ ಅದೊಂಚೂರು ಶೈ ಪರ್ಸನ್ ಅಂಚ ಕ್ಯಾಮ್ರಾ ಬರೋದು ಜರತೆ ಆ ವ್ಲಾಗ್ ಡೇ ಬರ್ಪಿನ ಮಸ್ತ್ ಬಂಗೋಗು ಟ್ರೈನ್ ಪೋನುಂಡು ಗಡಿ ಅಂದ್ರೆ ಬಾಲೇಜ್ ಜೈದೋಲೆ ಓಕೆ ಗೊಬ್ಬೊಂದುಲ್ಲೋಳು ಜೈದು ಲಾಲ್ ಗೊಬ್ಬುನು ಜೈದು ಚಲ್ ಓಕೆ ಜೈದು ಚಲ್ ಗೊಬ್ಬೊಂದುಲ್ಲೋಳು ಅಂದ್ರೆ ಊರುಡ್ ಗಮ್ಮತ್ ಮಲ್ಪುಲೆ ಸವಿತಾ ಸಿಸ್ ಆರಾಮಾದಿಪ್ಪುಲೆ ಸೌಖ್ಯತೆ ಪುರ ಹಾಯ್ ಪವನಿ ಲೈಫ್ ಸ್ಟೈಲ್ಸ್ ವ್ಲಾಗ್ ಹಾಯ್ ಸಿಸ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹಲೋ ಅಭಿಷೇಕ್ ಎಂಚಲ್ಲಾರ ಒಣಸಾಂಡೆ ಬ್ರದರ್ ಥ್ಯಾಂಕ್ ಯು ಲೈವ್ ಜಾಯಿನ್ ಮಾಡ್ತೀನಿ ಹೊರಗೆ ಸಪೋರ್ಟ್ ಮಾಡ್ತಾರೆ ಏರ್ ಪೂರ ಕನೆಕ್ಟ್ ಆತ ಕನೆಕ್ಟ್ ಆಲೆ ಲಚ್ಚು ಬ್ರದರ್ ಎನ್ನ ಒಣ ಸಾತ್ ಜಿನ ಅವಳು ಇದನ್ನ ಐ ಥಿಂಕ್ ಇದೆಲ್ಲ ಟೈಮ್ ಉಂಟು ತೇತು ಅವಳು 7 ಗಂಟೆ ಆದಿಪ್ಪತ್ತೆ ಮುಳು ಒರ್ಮಾಣ್ಣ ಅವಳು 7 ಟೈಮ್ ಆದಿಪ್ಪಳು ಈಜಿ ಎನ್ನಲ್ಲ ಆತಜಿ ಅಭಿಷೇಕ್ ನನ್ನ ಅವಳು ಒಣ ಸೆನ್ನ ದಾದ ಸ್ಪೆಷಲ್ ಮಲ್ದಾರಿನಿ ಅಟಿಲ್ಲಾದೇನಿಲ್ಲ 7:45 ಅಂಡತೆ ಥ್ಯಾಂಕ್ ಯು ಮಲ್ಲಿಕಾ ಸೇಸ್ ಹಿಂಗೆ ಸಪೋರ್ಟ್ ಮಾಡ್ತೊಂದೇರು ಬಿಸಿ ಉಳ್ಳೇರು ಪಾಪ ತೋಜುಂದಾರ ಬಾಲೆ ಜೈದೋಲೆ ಮಲ್ಲಿಕಾ ಸೇಸ್ ಸ್ಕೂಲ್ ಪೂರ ಎಲ್ಲೇ ರಜೆ ತೋಜುಂಡ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ಜೋಕ್ಲೆ ಪೂರ ಎಲ್ಲ ಇಂಡಿಪೆಂಡೆನ್ಸ್ ಡೇ ತಲೆ ಕೂಡ ರಜೆ ಕೊಡು ತೋಜುಂಡ ಇಂಕ ದುಮ್ಮಾಣ ಎಂಕಲೆ ಇದು ಲೆತ್ತೊಂದಿತ್ತೇರು ಫ್ಲಾಗ್ ಹಾಯಿಸ್ಟಿಂಗ್ ಪೂರ ಮಲ್ತದ್ದು ಸ್ವೀಟ್ ಪೂರ ಕೊಡ್ತು ಕಡ ಪೂರ ಐತೇರು ಎಂಕಲ್ದ ಸ್ವೀಟ್ಗೋಸ್ಕರನೇ ಬಲ್ತೊಂದಿತ್ತ ಹೋಗೋಕ ಏಜ್ ಮಲ್ಲ ಅನ್ನಾಗ ರಜೆ ಪಾಡೋನಿತ್ತ ಬೋರ್ ಅವನಿತ್ತ ಎಂಕುಲ್ಲ ಪೋಂದಿತ್ತಜ ಕಾಲೇಜ್ ಫ್ಲಾಗ್ ಹಾಯಿಸ್ಟಿಂಗ್ ಮಲ್ಪೇರು ಹೋಗ ರಜೆ ಕೊಡ್ತೊಡ್ಪೇರು ಈ ಸರಿ ಇದ್ದ ನಮ್ಮನೆ ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಆದುಂಡು ಅವು ಏನಿತ್ತೀನಿ ಟ್ಯಾಗ್ ಲೈನ್ ಓದಿಲ್ಲ ಅತ್ತೆ ಹರ್ ಘರ್ ತಿರಂಗ ಲಹರಾವ್ ಹರ್ ಘರ್ ತಿರಂಗ ಲಹರಾವ್ ಯಾಲಂಜಿ ತಿರಂಗ ಲಹರಾವ್ ದುಲ್ಲೆ ಪಿರಾಡು ಚೂರು ವರ್ಧ ಆತನ ಈ ಸೈಡ್ ಇಂಚೂರು ಎಪ್ಪರ ಆತನ ಆಕ್ಚುಲಿ ವಿಶೇಷ ದಾಲೇಜ್ ಲಚ್ಚು ಬ್ರದರ್ ಈ ಪನೋಡು ಈರ್ನ ಪನೋಡು ವಿಶೇಷ ಪುರ ಕುಡ್ಲಾಡು ಒರಂಬ 14 ಅಂಗೆ ಮುಲ್ಪಲಾತೆ ಒರಂಬ 15 ಅದು 14 ಅವನ್ ಬರ್ತಂಡು ಒಂದು ಮಾತೆಲ್ಲ ಬಲ್ಲೆ ಸಪೋರ್ಟ್ ಮಾಡ್ಕೊಳ್ಳಿ ಅದೀತೆ ಮಾತೆಲ್ಲ ಉಣಸ್ ಮಾಡ್ಕೊಂಡ್ರೆ ತುಜ ಏರ್ನ ವಾಚ್ ಟೈಮ್ ಕಮ್ಮಿ ಉಂಡು ಒಂಜಿ ಟಿಪ್ಸ್ ಕೊಡ್ಪೆ ಲೈವ್ ಎಂಡ್ಗೆ ವಾಚ್ ಟೈಮ್ ಅದೇವು WT ಲಚ್ಚು ಬ್ರದರ್ ಒಂಜಿ ಟಿಪ್ಸ್ ಕೊಡ್ಪೆರ್ಗೆ ಮಸ್ತ್ ಸುಲಭ ಉಂಡುಗೆ ವಾಚ್ ಟೈಮ್ ಅದೇ ಲಚ್ಚು ಬ್ರದರ್ ಅವು WT ಇಂದ ಟೈಪ್ ಮಾಡಿದಾರೆ ಗೊತ್ತೈಜ್ ಇಂಕ ನಿಮ್ಮ ಮಾತೆಲ್ಲ ಬಿಸಿ ಇಲ್ಲ ರಾಂದಿ ನೀವು ಇದೇ ಕೋತಾರಾ ಅಂದ ಇಂಡಿಪೆಂಡೆನ್ಸ್ ಡೇತಾ ಗಮ್ಮತ್ ಮೀನು ಯಾವನ್ನ ಮಾತಾಡ್ನೆಲ್ಲಾಡಿ ಐನ್ ಜನ ಉಳ್ಳಾರ ಏರಿಯರಂದು ಪನ್ಲೆ ಬಲೆ ಎದುರು ಕಾತಿರ್ಲೆ ದಾಲ ಕೇಂದ್ರತನ ಕೇನ್ಲೆ ಓಕೆ ವಾಚ್ ಟೈಮ್ ಕಮ್ಮಿ ತಿನ್ನಾಗ್ಲೇಗ ಲಚ್ಚು ಬ್ರದರ್ ಒಂಜಿ ಟಿಪ್ಸ್ ಪಂದು ಕೊರೊಂದುಲ್ಲೆರ್ಗೆ ಅವಳ ಲೈವ್ ದ ಎಂಡ್ಗೆ
ಟ್ರಿಕ್ಸ್ ಇವ್ರ ಟ್ರಿಕ್ ಲೈಕ್ ಉಂಡು ಮಾತ್ರ ಮಾತೆರಲ್ಲ ಲೈವ್ ಎಂಡು ಮುಟ್ಟೆ ಇರಕುಲ್ಲ ಅವಳು ನಿಂಗೆ ಗೊತ್ತು ಫಸ್ಟ್ ನೀನು ಲೈವ್ ಎಂಡು ಮುಟ್ಟೆ ಹೋಗ್ತಾರ ಅಂದ ಅದು ಬಿಸಿ ಇಲ್ಲ ಅಂದ್ ಮಾತೆಲ್ಲ ಗೊತ್ತು ಚಿತಾರಂದು ತೂಕ ಒಂಚೂರು ಟೈಮ್ ಕೊಡ್ತುಂತುಗ ಬರೋ ಇರುತ್ತೆ ವೀಕೆಂಡ್ ಅತ್ತೆ ತಿರ್ಗಾರ ಮಿನಿ ಹೋದಿಪ್ಪೇರಲ್ಲ ಡಿನ್ನರ್ ಮಲ್ಪರೆ ಹೋದಿಪ್ಪೇರು ಥ್ಯಾಂಕ್ ಯು ಲಕ್ಷು ಬ್ರದರ್ ಎಂಕ್ ಸಪೋರ್ಟ್ ಮಾಡ್ತಂದಿಲ್ಲ ಕೀಪ್ ಮೆಸೇಜಿಂಗ್ ಇದು ಪನ್ನೊಂದಿಲ್ಲ ಸಂಡೇ ಅತ್ತೆ ಈ ಫುಲ್ ಬಿಸಿ ಮಾತೆಲ್ಲ ಸಂಡೇ ಎಂಗಿ ನೋಡೆಲ್ಲ ಪೋರೆ ಇದೆ ಮಂಚ ಅದೇ ಇನ್ನು ಪ್ಲಾನಿಂಗ್ ಇತ್ತು ಇದೇ ಪೋಡ್ ಬಂದು ಬಟ್ ಅನ್ಫಾರ್ಚುನೇಟ್ಲಿ ಕ್ಯಾನ್ಸಲ್ ಆಡು ತುಕ ನೆಕ್ಸ್ಟ್ ವೀಕ್ ಎಜೆಂಡಾ ದಾದಾಪು ತುಕ ಟ್ರಾವೆಲ್ ಬ್ಲಾಗ್ ಮಲ್ಪುಗ ಇದೇ ಪೋಡ್ ನನಗೆ ದಾನಿ ಮಾತೆಲ್ಲ ಕಮ್ಮಿ ಕಮ್ಮಿ ಆಗೋದಿಲ್ಲ ರಾಂಗ್ ಟೈಮ್ ಮಾಡಿ ಮಿನಿ ಬರ್ತೇನೆ ಅಲ್ಲ ಇವಾಗ ಬಲೆ ಮಾತೆಲ್ಲ ಪಾತಿರ್ಗ ಮೂಜಿ ಜನ ಇಲ್ಲ ಲೈವ್ ಮೆಸೇಜ್ ಉಂಟು ಬರ್ತೀನ ನಾವು ರಾಂಗ್ ಟೈಮ್ ಮಾಡ್ಬೋದಲ್ಲ ಅಂದಿದ್ದು ಬಸ್ ಬಿಸಿ ಇಲ್ಲ ಮಾತೆಲ್ಲ ಅದೇ ಬೆಲೆಗೆ ಈರೊಂಚು ಬುಲ್ಲೆಗೆ ತೂಕ ಜನಕ್ಕೆ ಬರ್ತಾರ ಅಂದಿದೆ ಅಂತಿದ್ದು ಅಲ್ಲೇ ಬರ್ತೀರ ಮಿಸ್ಟರ್ ಶೆಟ್ಟಿ ವೀಕೆಂಡ್ ಅವೇ ಅಲ್ಲ ತುಲ ಪೂರ ಸ್ಪೇಸ್ ಕೆತ್ತಂಡೇರ ಅದು ಇಂಕ್ ಏನು ಕಟ್ ಮಾಡ್ತಾರೆ ಫ್ರೇಮ್ ಮಾಡ್ದು ಇಲ್ಲ ಯಾನ್ ತೋಜೊಂದೇಜಿ ಅರ್ಧ ತೋಜೊಂದಲ್ಲೇ ನಾನು ಫ್ರೇಮ್ ಮಾಡ್ಕಿದೆ ದಕ್ಕದ ಹುಡಿಯರು ಸಂಡೇ ಅತ್ತೆ ಅಂದು ಲಚ್ಚು ಬ್ರದರ್ ಸಂಡೇ ಅತ್ತೆ ಮಾತೆಲ್ಲ ಬಿಸಿ ಹಾಯ್ ಹುಷಾರುಲ್ಲ ನೀರೇನ್ ಚಲರ್ ರಾಜೇಶ್ ಬ್ರದರ್ ಹಾಯ್ ಬ್ರೋ ಒಂದು ಬತ್ತೇರು ಯಾನಪ್ಪನಾಗ ಪೂರ ಬಲ್ತೇರಿ ತೆತ್ತಲ ಮೇರಪ್ಪನ ಹೊರೇರಿ ಬರೋದಿಲ್ಲ ತುಕ ಬರ ಅದೃಷ್ಟ ಎಂಚ ಉಂಟುಕ ಕೊರ್ಲದ ಮೊನೆ ತು ಬರ್ತಾರ ತುಕ ನಮಸ್ಕಾರ ಯಾವ ಹುಷಾರುಲ್ಲ ಇದೇನ್ ಚಲರ್ ಲಚ್ಚು ಬ್ರದರ್ ಮೆಸೇಜ್ ಮಲ್ಪಲೆ ಮಾತಾಡಲ್ಲ ಪ್ರೇಮ್ ಕಿನ್ನೆ ಒಂದು ನಮ್ಮ ದೂರ ಕುಳ್ಳೋಡ ಅಂದದೆ ಒಂಚೂರು ದೂರದಿಲ್ಲ ಇದೆ ನಮ್ಮ ಫ್ಲಾಗ್ ಲೋ ತೋಜು ನಾಲ್ಕು ಜನ ತಗೊಂಡ್ರಲ್ಲ 3 ಜನ ಕಮ್ಮಿ ಆಯ್ರು ದಾದಂಪು ನಮ್ಮ ಲೈವ್ ಎಂಡ್ ಮಾಡ್ಬೋದ ಅಲ್ಲದೆ ರೈಚರ್ ಇಂಟ್ರೆಸ್ಟೆಡ್ ತೋಜಿದ್ದು ಎಲ್ಲ ನಮ್ಮ ಬ್ಲಾಗ್ಸ್ ಜನಕ್ಕೆ ಇಂಟ್ರೆಸ್ಟೆಡ್ ಆಗ್ತದ ಅಂದ್ರೆ ಆಕ್ಚುಲಿ ಲೈವ್ ಕಮ್ಮಿ ಜನ ಬರೋದಿಲ್ಲ ಅದೇ ಮಸ್ತ್ ಜನಕ್ಕೆಲ್ಲ ಬ್ಲಾಗ್ಸ್ ಕಮ್ಮಿ ಯೂಸ್ ಮಾಡ್ಬೋದು ಲೈವ್ ಮಸ್ತ್ ಜನ ಇರ್ತೇವೆ ನನ್ನ ನೆಟ್ ಉಲ್ಟಾ ಕೇಸ್ ಆಣ ಆಕ್ಚುಲಿ ಒಳ್ಳೆ ಮಾತಲ್ಲ ಒಳ್ಳೆ ಪಕ್ಕ ಇಂಟು ವೆಯ್ಟು ಅಂತಲ್ಲ ನೆಟ್ ಮೀನಿ ಉಂಟು ನಮ್ಮನ ಮೆಸೇಜ್ ಬರ್ತಾರೆ ಬಂದ ಚಾಲು ನೆಟ್ ನಮ್ಮ ಬತ್ತು 14 ನಿಮಿಷ ಫಸ್ಟ್ ಲೈವ್ ಸೂಪರ್ ಐತೆ ಅದು ಫಸ್ಟ್ ಲೈವ್ ಗಮ್ಮತ್ ಆಗಿತ್ತು ದಾನಿ ಬಸ್ ಬೋರ ಜನಕ್ಕೆ ಬೋರ ಅನ್ನೋದು ನಮ್ಮನ್ನು ಕೂಡಿ ನೀವು ಏನು ಬರೋದು ಮೆಸೇಜ್ ಬರೋದು ಜಿದ ಎಂಚ ವೈಫೈ ಕನೆಕ್ಷನ್ ಮಾಡತ್ತ ನಮ್ಮನ್ನ ಅಭಿಷೇಕ್ ಬತ್ತೆ ಹಾಯ್ ಪನೊಂದಲ್ಲೇದು ಒರಾನೆ ಪೂರ ಮಾಯ್ಕಾಯರು ಒಡೆಕೋಯರು ಪೂರ ನೀವು ಲೆಂಕುಲ್ ಕಾತುಂದು ಲೈಕರ್ ದಿಂಚಿ ಬಾಕ್ಸ್ ಆಫ್ ಫಿಲ್ಮ್ಸ್ ಅಭಿಷೇಕ್ ಬ್ರದರ್ ಹಲೋ ಅಭಿಷೇಕ್ ಏನ್ ಚಲರ್
ಇಂಡಿಪೆಂಡೆನ್ಸ್ ಡೇದಾಗ ಗೌಜಿ ಉಂಡೆ ಮನೆ ಸ್ಟೇಟ್ ದಾದ ಕೊಡುದು ಹತ್ತು ಜನಗಳು ಮೇ ಬಿ ಶಾಪಿಂಗ್ ಅಲ್ಲಿ ಬರಬೋತೆ ನಾನು ವೀಕೆಂಡ್ ಲಂಚ್ ಅದು ಎಲ್ಲ ಪೂರಾಗಲೇ ಫ್ಲಾಗ್ ಹಾಸ್ಟಿಂಗ್ ಅಲ್ಲಿ ಬರ ಪೋರಪ್ಪು ಅವು ಒಂದು ಮಾತ್ರ ಅಂದಿಗೆ ಇರು ಒರಿಯ ಮೆಸೇಜ್ ಮಾಡ್ತಾರೆ ಎಲ್ಲ ಮತ್ತೊಂದು ಪೂರ ಆಡ ಒಂದು ಜನ ತೂವೊಂದುಲ್ಲೆ ರಾಜ ಜನ ತೂವೊಂದುಲ್ಲೆ ಲೈವ್ ಬಟ್ ಮೆಸೇಜ್ ವೀತಾ ಮಾಡ್ತಾರೆ ಫ್ಯಾಮಿಲಿ ಬ್ಲಾಗ್ ವಿತ ಫ್ಯಾಮಿಲಿ ಬ್ಲಾಗ್ ಪ್ರತಾಪ್ ಶೆಟ್ಟಿ ಓ ಪ್ರತಾಪ್ ಮತ್ತೆ ಪ್ರತಾಪ್ ಬತ್ತನ್ನ ಹೆಂಗೆ ಸಪೋರ್ಟ್ ಮಾಡ್ಬಾರ ಥ್ಯಾಂಕ್ ಯು ಸೋ ಮಚ್ ಮುಂಚೆ ಜನಗಳು ಎಲ್ಲ ಸಪೋರ್ಟ್ ಮಾಡ್ಕೊಂಡಿచ్చు ಪ್ರತಾಪ್ ಎನ್ನ ಫ್ರೆಂಡ್ ಬತ್ತೆ ಎನ್ನ ಬೆಸ್ಟ್ ಕ್ಲೋಸ್ ಫ್ರೆಂಡ್ ಮೆಸೇಜ್ ಅಲ್ಪ ಪ್ರತಾಪ್ ಈ ಮೆಸೇಜ್ ಅಲ್ಪ ಲಾಸ್ಟ್ ಊಟ ನಿಕಲ್ಲ ಒನಸಾತಿ ಒನಸ್ ನನ್ನ ಆವಡ ಇಂಕಲ್ಲ ಇಂಕೊಲ್ಲ ಆಕ್ಚುಲಿ ಈವ್ನಿಂಗ್ ಸ್ನಾಕ್ಸ್ ಪೂರ ತಿನ್ನ ಅಂಚೂರು ಬಂಜಾರ ಫುಲ್ ಉಂಟು ಬಜ್ಜಿ ಫುಲ್ ಉಂಟು ಅಂಚೆ ಎತ್ತದ ಪ್ಲಾನ್ ಐತಿ ಇಂಕೊಲ್ಲ ಆಕ್ಚುಲಿ ಮೂರು ಪಿಜೆ ತಿರುಗಾರೆ ಬರುತ್ತಾ ಒಂದು ವೀಕೆಂಡ್ ಬಕ್ಕ ಚೂರು ಬೋರಿಂಗ್ ಆಣಕಲೆ ಬಕ್ಕ ಬೋರ್ಡೆಲ್ಲ ಹೋಯ್ತ ನನ್ನ ತೋರಿ ಎಲ್ಲ ಮಿನಿ ಟೈಮ್ ಟಿಕೆಟ್ ಅವಲ್ಲ ತರ ಬೋರ್ಡ್ ಬರೋದು ಅಭಿಷೇಕ್ ಅನ್ನೋದಲ್ಲಿ ಯಾನ್ ಸೌಖ್ಯ ಅಣ್ಣ ಈರಕ್ಕೆ ಏನಾದ್ರು ರೇಂಜ್ ಬರೋದು ಯಾವ ಹುಷಾರುಲ್ಲ ರಾಜೇಶ್ ರಾಜೇಶ್ ಬ್ರದರ್ ಬಂದ್ರೆ ಉಲ್ಲಾ ಅಂದ್ರೆ ನಿಕಲೇಕೋ ಎಲ್ಲ ಪೂರ ಪೋರಾಂಡೆ ಫ್ಲಾಗ್ ಹೋಸ್ಟಿಂಗ್ ಇರಲ್ಲ ನನಗ ಆಫೀಸ್ ಪೂರ ನನ್ನ ಜಾಬ್ ಅಲ್ಲಿ ನಾಕಲಿಗೆ ಇದರಿಂದ ನಿಕಲ್ನ ಕಾಲೇಜ್ ಇದನ್ನ ಒಲ್ಲ ನಿಕಲು ಪೂರ ಅವ್ರ ಫ್ಲಾಗ್ ಹೋಸ್ಟಿಂಗ್ ಅಲ್ಲಿ ಪರ ಹೋಗ್ತಾರ ನಿಕಲು ಎಲ್ಲ ದುಂಪುರ ಐತಂದ್ರೆ ಇದು ನೀರ ಕಾಲೇಜ್ ಪೂರ ಐತಲ್ಲ ಈ ಸ್ವೀಟ್ ಗಂತೆ ಕೊಂಡಿರ್ತೀರ ಇದನ್ನ ಸ್ವೀಟ್ ಅತ್ತ ಇಂಗಲೆ ಪೋರ ಐತಿ ನಿಂಗ್ಲೇ ಏನ ಸ್ವೀಟ್ ಕೊಯ್ತ ಲಡ್ಡು ಅಂದ ಎಂಕಲ್ ಯಾನ್ ಕಿನ್ನಪ್ಪನಾಗ ಫ್ಲಾಗ್ ಹೋಸ್ಟಿಂಗ್ ಪೋಂದಿಪ್ಪನಾಗ ರವಾ ಲಡ್ಡು ತಿಕ್ಕೊಂಡಿತ್ತಾನೆ ಮಸ್ತ್ ಟೇಸ್ಟ್ ಇತ್ತು ನಾವು ಇಲ್ಲೇ ಗೊತ್ತಿತ್ತು ಇಂಗಲೆ ಬೂಂದಿದ ಲಡ್ಡು ಚಾನ್ಸ್ ಮಾರೆ ರವಾ ಲಡ್ಡು ಬೊಕ್ಕ ಒಂಜಿ ಪೇಡದಾಗ ಬರೈತೆ ಅಂಚೆ ನಾನು ಕೊರೊಂದಿತ್ತೆ ಬಾರಿ ಟೇಸ್ಟ್ ಆಣಿತ್ತಾನ ಅದ ಕೂಡ ಐಕ್ ಬಲ್ತೊಂದಿತ್ತೇನೆ ಗೊತ್ತಂದಿ ಬಲ್ಪುನು ಬೊಕ್ಕ ಅರ್ಧ ಫ್ಲಾಗ್ ಹಾಸ್ಟಿಂಗ್ ಹಾಕುಂಟಾ ಬರ್ಪಿನೇ ಸೀದೆ ಇಲ್ಲ ಅದು ಉಂತುನೇ ಒಂಜಿ ಮಿನಿಟ್ಲ ಬೊಕ್ಕ ಪೂರ ತುಳುನಾಡು ದಕ್ಕಲೆ ಉಲ್ಲೇರತೆ ಅಂದಿಗೆ ಪೂರ ತುಳುನಾಡು ದಕ್ಕಲೆ ಸಪೋರ್ಟ್ ಮಾಡ್ತಂದಿರುತ್ತೆ ಸದ್ಯಗೂ ಖುಷಿ ಅವನು ತೂದು ರಡ್ಡು ಒಂಜಿ ಜನ ಇತ್ತಂಡ ಮಸ್ತ್ ಖುಷಿ ಹಾಕೊಂಡು ಬರೋದಿಲ್ಲ ಒರಿಯರೆ ಬರೋದಿಲ್ಲ ಪ್ರತಾಪ್ ಎಸ್ ಸಪೋರ್ಟ್ ಮಲ್ಪಾರ ಕೇನು ನೈ ಸಪೋರ್ಟ್ ಮಲ್ಪೋಡಿ ಚೈತು ಅಚಾರ್ ಹಾಯ್ ಚೈತು ಎಂಚೋಲ್ಲರೀರ್ ಒಣಸಾಂಡೆ ಥ್ಯಾಂಕ್ ಯು ಲೈವ್ ಜಾಯಿನ್ ಆಯ್ನೇಕ್ ಎಂಕ್ ಉಂಡು ಕಾಲೇಜ್ ಪೋಯರಂದೆ ಅಭಿಷೇಕ್ ಕಾಲೇಜ್ ಪೋರಂಡೆಲ್ಲ ಇರ್ಲ ಸ್ವೀಟಿಗೆ ಹೋಗ್ನದೆ ಎನ್ನಲ್ಕ ಇತ್ತೆ ವಾಟರ್ ದ ಸ್ವೀಟ್ ತಿಕ್ಕೊಂಡವಳು ಹಿಂಗೆ ಪಲ್ಲೆಗೆ ಇತ್ತೆ ಹೆಂಗೆ ಗೊತ್ತು ಸಿತ್ತೆ ಈ ನಾಲ್ಕು ಕಾಲೇಜಿಗೆ ಕೂಡ ಪೂರ ಚೇಂಜ್ ಆತನತೆ ಜನರೇಷನ್ ಗ್ಯಾಪ್ ಉಂಡತೆ ಮಸ್ತ್ ಜನರೇಷನ್ ಗ್ಯಾಪ್ ಉಂಡತೆ 7 ವರ್ಷ ನಿಮ್ದು ಕಾಲೇಜ್ ಬಿಟ್ಟು 7 ವರ್ಷ ಲಚ್ಚುಕ್ಕೆ ಏನಂದ್ರೆ ಕೊರ್ಲೆ ರವಾ ಲಡ್ಡು ಬೋಡಣ್ಣ ನಮ್ಮ ಊರು ಬಲ್ಪೊಡವೆಲ್ಲ ಸ್ಕೂಲು ಈಚಿನ ಕಾಲೇಜಿಗೆ ಹೋದ್ ಉಂಟೊಡವಲ್ಲ ಅವಳು ಅಸೆಂಬ್ಲಿ ಅಡಿಯಲ್ಲೇ ಕೊರ್ತಿಕ್ಕುನದಲ್ಲ ರವಾ ಲಡ್ಡು ಎಂಕ್ಲೆಗೆ ಸಪೋರ್ಟ್ ಮಲ್ಪುಲೆ ಖಂಡಿತ ವೀತ ಫ್ಯಾಮಿಲಿ ರೆಗ್ಯುಲರ್ ಸಪೋರ್ಟ್ ಮಲ್ಪ ಎಂಕುಲು ಖಂಡಿತ ಪ್ರತಾಪ್ ಹುಷಾರ ಆಯರೇ ಇತ್ತೆ ಅಕ್ಷಯ್ ಶೆಟ್ರೆ ಓ ಹೋ 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 ಹುಷಾರಾಯ 2 ದಿನ ಖಾಲಿ ಇಂಚೂರು ಇತ್ತು ಜ್ವರ ಪೂರ ಇತ್ತು ಸರಿ ಆತ ಈ ಫೋನ್ ಮಲ್ ಪೂಜಾ ಲೈವ್ ಹುಡುಕಿ ಅನ್ನೊಂದಿಲ್ಲ ಪ್ರತಾಪ್ ಅತಾ ತುಲ್ಲಗೆ ಬಾರಿ ಜೋರ್ಲೆ ಪ್ರತಾಪ್ಲ ಚೈತು ಬಂದಲ್ಲೇರು ಆಂಡ್ ಸಿಸ್ಟರ್ ನಿಗ್ಲೇನ ಆಂಡಕ್ಕೆ ಅನ್ನೊಂದಿಲ್ಲ ಎಜ್ಜಿ ಸಿಸ್ಟರ್ ನನ್ನ ಅವಡೆಂಕಲ್ಲ ವಿತ್ ಫ್ಯಾಮಿಲಿ ಬ್ಲಾಗ್ ಸಪೋರ್ಟ್ ಮಾಡ್ತಲ್ಲೇರು ಆನ್ ಪನ್ನೊಂದು ಲಚ್ಚುಕ್ಕೆ ಏನೊಂದಿಲ್ಲೇರು ಲಚ್ಚು ಪನ್ನೊಂದಿಲ್ಲೇರು ಓಕೆ ಪನ್ನೊಂದಿಲ್ಲೇರು ಎಫ್ ಬಿ ಡಿ ಶೇರ್ ಮಲ್ಪಲೆ ಲೈವ್ ಲಿಂಕ್ ಎಂಗೇಜ್ ಆಪೋಡು ಲೈವ್ ಅವೇಕ್ ಟಿಪ್ಸ್ ಉಂಡು ಅಂದೆ ಇರ್ಲ ಎಫ್ ಬಿ ಅಕೌಂಟ್ ಉಂಡೆ ಥ್ಯಾಂಕ್ಸ್ ಫಾರ್ ದ ಟಿಪ್ ಇಂಪಲ್ ನನ್ನ ಎಫ್ ಬಿ ಅಕೌಂಟ್ ನೀಂಗೆಲ್ಲ ಓಪನ್ ಅಲ್ಪ ಸಿಟೀಸ್ ಇಂಕ್ರೀಸ್ ಓಪನ್ ಅಲ್ಪ ಐಟೆಂಗೆಲ್ಲ ಪೂರ ಕಾಮನ್ ಫ್ರೆಂಡ್ಸ್ ಅಕ್ಕೆಲ್ಲ ಆ್ಯಡ್ ಆಗ್ತಾರೆ ಅವ್ರ ಲಿಂಕ್ ಇಂಕ್ಲೂಡ್ ಶೇರ್ ಅಲ್ಪ ಒಂದು ಎಟ್ಟೆ ಟಿಪ್ ಕೊರಿಯರು ಥ್ಯಾಂಕ್ ಯು ಇತ್ತಿದಾಗ మన ಮೇರ್ನ ಪರ್ಸನಲ್ ಇಡು ಮಸ್ತ್ ಜನ ಅಪ್ಪನ ಮುಲ್ತಗಳು ಲೇರು ಹಿಂದಿ ಪಾತ್ರನಗಳು ಈಗ ಫ್ರೆಂಡ್ಸ್ನಗಳು ತುಳಿತಗಳು ಮಸ್ತ್ ಕಮ್ಮಿ ಲೇರು ಊರ್ದಗಳು ಪೂರ ಮೇರ್ ಮೂಲೆತ್ತೆ ಮಲ್ಲಾದಿನ ಅಂಚ ಎನ್ನದು ಇಜ್ಜಿ ಅನ್ನ ಎಫ್ ಬಿ ಯೂಸ್ ಮಲ್ಪುಜಿ ಅಕೌಂಟ್ ಲೇಜ್ ಅಂಚ ಅದೇ ಯಾಪನ ಓಪನ್ ಮಲ್ದಿನ ಐ ಫ್ರೆಂಡ್ಸ್ನಗಳು ಪೂರ ಇರಲಿ ಇಜ್ಜರಿ ಅನ್ನ ವೀತಾ ಫ್ಯಾಮಿಲಿ
పని పేరు ఫోన్ మళ్తున్న బ్యాలెన్స్ నిల్ ఆకుంది ఆహా ప్రతాప్ 11 తోచిండు ప్రతాప్ अंदाया बैलेंस इतने और लीन ला पिन अंबानी बच्चे ना का पूरा करने तालनी भी डेट चालू है तो मुझे 2 ವರ್ಷ ಮಟ್ಟ ಫ್ರೀ ಕೊಡಿ ನಾನು ಇತ್ತ ಕಾಸು ಗೆತ್ತೋನ ಕಟ್ಟಿದೆ ವಿಶ್ ಯು ವ್ಲಾಗ್ಸ್ ಇನ್ ಕನ್ನಡ ಬಂದ್ರು ಹಾಯ್ ಸಿಸ್ಟರ್ ಹೇಗಿದ್ದೀರಾ ಊಟ ಆಯ್ತಾ ನಮ್ದು ಊಟ ಇನ್ನ ಆಗಬೇಕು ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ಸಪೋರ್ಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಾಕ್ಸ್ ಆಫ್ ಫಿಲ್ಮ್ಸ್ ಅಭಿಷೇಕ್ ಪನ್ನದಲ್ಲೇರು ಅವು ಎಲ್ಲದಾದ ಕೊಡ್ಬೇಕಂತ ಗೊತ್ತಿತ್ತು ಲಾಸ್ಟ್ ಇಯರ್ ಲಡ್ಡು ಕೊಡ್ತಾರೆ ಅಂದೆ ಅಂಚನೆ ಈ ಸರ್ತಿಲ್ಲ ಲಡ್ಡು ಏನು ಈ ಸರ್ತಿ పొద్దులದ ಲಡ್ಡುನ ಕೊರೊಂದಿತ್ತೆ పొద్దుಲದ ಲಡ್ಡು ತಿಂತಾರ ಟೇಸ್ಟ್ ಮಾಡ್ತಾರ పొద్దులు ಬೆಲ್ಲ ಕೂಡ ಮಿಕ್ಸ್ ಮಾಡ್ತದೆ పొద్దుಲದ ಲಡ್ಡು ಚೀಪ್ ಅಂಡ್ ಬೆಸ್ಟ್ ಅಂದ್ರೆ ಟೇಸ್ಟ್ ಎಲ್ಲ ಲಾಯ್ಕ್ ಆಗುತ್ತೆ ಮತ್ತೆ ಪುರೇರೆ ಗೊತ್ತು ಮಲ್ಪರೆ ಅಡ್ವಾನ್ಸ್ಡ್ ಆಗ್ತಾನೆ ಕೂಡ ಲಚ್ಚು ಪನ್ನದಲ್ಲಿ ವಿಡಿಯೋದಲ್ಲಿ ಲಿಂಕ್ ಶೇರ್ ಮಲ್ಪೊಡ್ಚಿ ಆಪಲ ಶೇರ್ ಮಲ್ಪರೆ ಬಲ್ಲಿ ಈ ಜನಗಳು ಮಂದಿ ಜೊತೆ ಮುಟ ಬದಾವಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಓಕೆ ಚೈತು ಥ್ಯಾಂಕ್ ಯು ಲೈವ್ ಬರ್ತೀನಿ ಥ್ಯಾಂಕ್ ಯು ಬಾಯ್ ಲಚ್ಚಿಗೇನಂದ್ರೆ ಚೈತ್ರ ನಿಮಗೆ ಟಿಪ್ಸ್ ಬೇಡವೇಗೆ ನನ್ನ ಚಾನಲ್ ಉಂಡೆ ನನ್ನ ಚಾನಲ್ ವಿಸಿಟ್ ಮಾಡಿದೆ ಚೈತ್ರ ಇವ್ರನ್ನ ಚಾನಲ್ ಉಂಡೆ ವಿಶು ಬ್ಲಾಗ್ಸ್ ಇನ್ ಕನ್ನಡ ಸಿಸ್ ನಾನು ಮೆಸೇಜ್ ಮಾಡಿದ್ದೀನಿ ಲೈಕ್ ಡನ್ ಥ್ಯಾಂಕ್ ಯು ಸೋ ಮಚ್ ವಿಶು ಸಿಸ್ ಲಚ್ಚು ಬ್ಲಾಗ್ಸ್ ಇನ್ಸ್ಟಾ ಶೇರ್ ಮಾಡ್ಕೊಡ್ಸಿ ಅಂದರೆ ಇನ್ಸ್ಟಾಗ್ರಾಮ್ ಇದು ಮುಟ್ಟ ಶೇರ್ ಮಾಡಿದ್ವಿ ಲೈವ್ಗ ಬಟ್ ಬ್ಲಾಗ್ಸ್ ತಪ್ಪ ಮಾತಂದಿಪ್ಪಾಣ ಮುಂದೆ ಹೆಂಗೆ ಗೊತ್ತಿತ್ತು ಥ್ಯಾಂಕ್ ಯು ಸೋ ಮಚ್ ಮళ్ళీ ಮಾತಿರಲ್ಲ ಮೆಸೇಜ್ ಮಾಡ್ಕೊಳ್ಳಿ ಈ ಬರ್ತಿರ್ಬೇಕು ಎಂಗೇಜ್ ಆಗ ಒಂಚೂರು ಜನ ಕೂಡ ಇಂಟ್ರೆಸ್ಟ್ ಇರ್ತಾರೆ ಇರಲ್ಲ ಲೈವ್ ಎಂಡ್ ಮುಟ್ಟ ಫುಲ್ಲೋಡ ಬೊಕ್ಕ ದಾದೆ ಸ್ಪೆಷಲ್ ಇನಿ ದಾಲೆ ಜೆ ಶ್ರಾವಣತೆ ಎಂಚಾದ ವೆಜ್ ಮಲ್ದೆ ಬೆಂಡೆ ಸಾರು ಚಿನ್ನ ಸಂಡೇ ಬರ್ನ ಇಲ್ಲ ಪೂರಿ ಕೊಡೋದಿತ್ತು ನಾನ್ ವೆಜ್ ಕೊಡೋದಿತ್ತು ಬಟ್ ಶ್ರಾವಣ ಅಷ್ಟು ಅದು ನೋ ನಾನ್ ವೆಜ್ ನಾನು ಈ ತಿಂಗಳು ಎಂಡ್ ಮುಟ್ಟ ನೆಕ್ಸ್ಟ್ ತಿಂಗಳು ದ ಫಸ್ಟ್ ವೀಕ್ ಮುಟ್ಟ ಒಳ್ಳೆ ಬೇರೆ ಗೊತ್ತು 8 ತಾರೀಕು ಬರ್ತಾ ಮಕ್ಕ ಬೇತೆ ನೇರ್ ಫಾಲೋ ಐತ ಬಕ ತಿನ್ನೋಲಿ ಹಾ ಅಂಚೆ ಇತರ ತಿನ್ನೋಲಿ ಅಂಚ ಇಪ್ಪಯಾನ್ ತಿನ್ಪುಜೆ मेरे कंपनी ಕೊರಳತ್ತೆ ಅಂತ ಮೇರ್ ಪಾರ್ಟ್ನರ್ ಆಗ್ಬೈದೇವೆ ಈತ್ನ ಮಲ್ತಿದೆ ಫೋನ್ ಮಾಡೋದು ಹಾಯ್ ಫೋನ್ ಮಾಡಿ ಬರ್ತಾರೆ ಅವು ಚೈತು ನ್ಯೂ ಸಬ್ಸ್ಕ್ರೈಬರ್ಗೆ ಓ ಥ್ಯಾಂಕ್ ಯು ಸೋ ಮಚ್ ಚೈತು ಥ್ಯಾಂಕ್ ಯು ಸೋ ಮಚ್ ಎಲ್ಲೇ ಇಂಡಿಪೆಂಡೆನ್ಸ್ ಡೇ ತಲೆ ಕೊಡು ದಾದ ಕೊಡು ಸ್ಪೆಷಲ್ ಒಂದು ಮಾತಾಡ್ನಲ್ಲಿಲ್ಲ ಕೋರಿ ಸ್ವೀಟ್ಸ್ ಪ್ರೋ ಮಲ್ಪೋರ ಓಕೆ ಮೇರು ಬರ್ಕ್ ಫುಲ್ಲೋರ ಇದೆ ಮಾತಾಡಲ್ಲ ಬಾಯಿ ಬಂದು ಹೋಗ್ರೆ ಓಕೆ ഞാൻ ಬರ್ಪೆ ಒಂಚೂರು ತೆಂಚು ಕೆಲಸ ಉಂಟು ಮಾತಾಡೆಲ್ಲ ಬಾಯ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ഞാൻ ಬರ್ಪೆ ಓಕೆ ಚಲೋ ಬಾಯ್ ಬೇಗ ಬರ್ಬಾರಾ ಹಾ ಬರ್ಪೆ ಓಕೆ ಆರ್ ಪೋಯರ್ ಹಸ್ಬೆಂಡ್ ಅನ್ನ ते गणेश चतुर्थी बरोवन जाता इतने पूरा डिस्कशन नडतो ना बिल्डिंग जातात पोयिन वार लंच यार ಬೇಗ ಪೋದಿತ್ತೀರ ಐತನೇ ಪಾತೆರ ಕಥ ನಡತು ನಾನು ರಾಜೇಶ್ ಬ್ರೋ ಓಕೆ ಬ್ರೋ ಪಂಡೇರು ಬಾಯ್ ಪಂಡೇರು ವೆಲ್ಕಮ್ ವೈಟಿ ಫ್ಯಾಮಿಲಿ ಮೆಸೇಜ್ ಮಲ್ಪಲೆ ಮಾತಿರಲ್ಲ ಲೈಕ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಇನಿ ಮಸ್ತ್ ಜನ ಕಮ್ಮಿ ಇಲ್ಲೇರ ದಾಯಿಗನ್ ಗೊತ್ತೈತೆ ಅಂಕಲ ಬಲ್ಲೆ ಮಾತಿಲ್ಲ ರಾಂಗ್ ಟೈಮ್ ಬರ್ತೇನೆ ಮಿನ್ಯಾನ ಬೊಕ ಪನ್ಲೆ ವಿಶೇಷಪುರ ದಾದಂಡು ಬರ್ಸ ಬರೋನುಂಡೆ ಊರುಡುಪುರ ಎಂಚಾಂಡು ವಾತಾವರಣ ಪುರ
ದಾಲ್ ಸ್ಪೆಷಲ್ ನಡತುಂಡು. ಮಾತೆರ್ಲ ಇಲ್ಲಡ್ ಒಂದು ತಿರಂಗನ ಕಟ್ಟದಾರೆ ಮಿನಿ ಈ ಸರ್ತಿ ಹೊಸತ್ ಮೋದಿ ಹೊಸತು ಕಂದಿರತ್ತೆ ಒಂಜಿ ಮಾತೆರ್ಲೆಲ್ಲ ನಮ್ಮ ಫ್ಲಾಗ್ ಅನ್ನು ಕಟ್ಟೋಡು ಬಂದು ಇಂಗುಲ್ ನೇರ್ ಪತ್ತ ಇದ್ದಾರೆ ಒಂದಿನ ಇತ್ತೆ ಸದ್ಯ ನೆಟೆ ತೀತ್ಯಾನು ಅವನಿತ್ತೆ ಗ್ಯಾಲರಿ ಕಟ್ಟುನ ಪ್ಲಾನಿಂಗ್ ಉಂಡು. 4 ಜನ ತಗೊಂಡುಲ್ಲಾರೆ ಏನು ಗೊತ್ತಾಂದಿಜಿ ಮೆಸೇಜ್ ಮಲ್ಪಲೆ ಮಾತೆಲ್ಲ ಪ್ಲೀಸ್. ಒಂಜಿ ರಾಜೇಶ್ ಬ್ರದರ್ಗೆ ಬೊಕ್ಕೊಂಜಿಯರು ಒಂಜಿ ವೀತಾ ಫ್ಯಾಮಿಲಿ 2 ಜನ ಗೊತ್ತಾಂಡಿ ಏರಂದು ನನ್ನ 2 ಜನ ಗೊತ್ತಾರೆ ಬಾಕಿ ಉಂಡು. ಅಕ್ಕ ಮೊಬೈಲ್ ಅಡ್ಡದಿಲಿ ಅಕ್ಕ ಅಪ್ಪಗ ಫುಲ್ ಸ್ಕ್ರೀನ್ ತೋಜುಂಡು ಲೈವ್ ಅಂದೆ ಅಡ್ಡ ಬಣ್ಣ ಇಂಚದಿಂದ ಹೊರ್ದ ತೋಜುನ ಅಂದತೆ ಈಗ ಇಂಚದಿತ್ತೀನಿ ಮಸ್ತ್ ಜನ ಲೈವ್ ಇಂಚನೆ ಮಲ್ಪೇರು ಲೈಕ್ ತುಯ್ಯೇ ಅಲ್ಲ ಚೆಕ್ ಮಾಡ್ತದೆ ಬಟ್ ಅವು ಏನೋ ವಿಯರ್ಡ್ ತೋಜುನ ಐತಿ ಇಂಚ ಹೊರದ್ದ ತಲ್ಕ ಯಾರಲ್ಲ ಪೋಯ್ರ ಆದಿದ್ದ ಮಲ್ದಲ್ಲಿತ್ತು ಕ್ಲಿಯರ್ ತೋಜುನೈತೆ ಎನ್ನ ಪೂರ ಕ್ಲಿಯರ್ ಬರೋದುಂಡೆ ಯಾನ್ ಫ್ರೇಮ್ ಮಾಡಿ ಬರೋದಿಲ್ಲನೆ ನಿದ್ರೆ ಬರೋದು ನನಗೆ ವೀತಾ ಫ್ಯಾಮಿಲಿ ಜೆಪ್ಪಲೆ ಸಿಸ್ಟರ್ ಎಲ್ಲ ಬೇಗ ಲಕ್ಕರ್ ಎಪ್ಪಿರಲ್ಲ ಎಲ್ಲದಲ್ಲಿ ಸ್ಪೆಷಲ್ ಉಂಡು ಇಲ್ಲಾಡ ವೀತಾ ಸಿಸ್ಟರ್ ನಿದ್ರೆ ಬಂದುಂಡಿಗೆ ಜೋರು. ಅಭಿಷೇಕ್ ಬಂದಿಲ್ಲ ಹಾ ಅಂದು ರಾಜೇಶ್ ಬ್ರದರ್ ಬಂದಿಲ್ಲ ಸರಿ ಉಂಡು ಇಜ್ಜಿ ಬಾಕ್ಸ್ ಆಫೀಸ್ ಬಂದಿಲ್ಲ ಲಚ್ಚು ಬ್ರದರ್ ಇದೆಲ್ಲ ಕೇನಿಗೇನ್ರತ್ತಂಡ ನಿಕ್ಲದೆಲ್ಲ ಏನಡಲ್ಲ ಕ್ವಶನ್ಸ್ ನಿನಗೇನ್ರಂಡ ಲೈವ್ ಇಡುಲ್ಲ ಪನ್ಪೆ ನಿಕ್ಲೆ ನಾನು ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಧನು ಬ್ಲಾಗ್ಸ್ ಬತ್ತೇರು ನಮಸ್ಕಾರ ಶೆಟ್ಟಿ ಬಂದಿಲ್ಲ ಹೆಲೋ ಬ್ರದರ್ ಎಂಚಲ್ಲಾರು ಮಸ್ತ್ ಟೈಮ್ ಬೊಕ್ಕ ತಿಕ್ಕೊಂದುಲ್ಲಾರು ಇರು ಎಂಚಲ್ಲಾರು ಒಣಸಾಂಡೆ ಲ್ಯಾಪ್ಟಾಪ್ ಮಾತ್ರ ಫುಲ್ ತೋಷೋನು ಅಂದೆ ಲ್ಯಾಪ್ಟಾಪ್ ಟ್ರೈ ಮಲ್ದಿಜಿ ತೂಕೆ ಅಪ್ಪಣ್ಣಲ್ಲಿ ಒಂಜಿ ದಿನ ಲ್ಯಾಪ್ಟಾಪ್ ಟ್ರೈ ಮಲ್ಪುವ. ವೀತಾ ಫ್ಯಾಮಿಲಿ ಪನ್ನೊಂದು ಕ್ಲಿಯರ್ ಉಂಡು ಥ್ಯಾಂಕ್ ಯು ವೀತಾ ಫ್ಯಾಮಿಲಿ. ಕಾಳೆ ಪೂಜೆ ಓ ಸಂಡೆತೆ ಎಲ್ಲ ಸಂಡೆ ಪೂಜೆ ಕೊರಂಡತೆ ಅಂದ್ ಓಕೆ ಸಿಸ್ಟರ್ ಇದು ಅಂಚಂಡ ಜಪ್ಪುಲ ಅಂಚಂದ ನಾನು ಕಾಣೆ ಇದೆ ಬೇಗ ಲಕ್ಕರಂಡತೆ ಅಕ್ಕ 1K ಸಬ್ಸ್ಕ್ರೈಬರ್ ದಾದಿ ಸ್ಪೆಷಲ್ ಉಂಡು ಅಯ್ಯೋ 1K ಸಬ್ಸ್ಕ್ರೈಬರ್ ಆವಡ್ ಬ್ರದರ್ ಐಕ್ ನನ್ನೆಲ್ಲ ಟೈಮ್ ತೋಚುಂಡೆ ಸ್ಪೆಷಲ್ ದಾದೆ ದಾಲೇಜಿ ಸೆಲೆಬ್ರೇಟ್ ಮಲ್ಪೆ ನಿಗ್ನೊಟ್ಟರು ಇಂಚನ್ ಲೈವ್ ಮಿನಿ ಬರ್ವೆ ಬೊಕ್ಕ ಅಂಚದಲ್ಲ ಪ್ಲಾನಿಂಗ್ ಇಜ್ಜಿತ್ತೆ ಅನ್ನ ಸರ್ತಿಯವು ಅವಂಚಿ ಏಮ್ ಉಂಡು ಅವು ರೀಚ್ ಆಯ್ನೆ ಮುಟ್ಟ ಐಕ್ ನನ್ನ ಮಸ್ತ್ ಟೈಮ್ ಉಂಡು ಇದೇಗ ಸ್ವತಂತ್ರ ತಿಕ್ಕಂಡೆ ಸ್ವತಂತ್ರ ತಿಕ್ಕಿನೇಕ ತಲೆ ಪಾಡ್ದೀನಿ ಧನು ಬ್ರದರ್ ನಮಕ ಮಾತೆಲ್ಲ ಸ್ವತಂತ್ರ ತಿಕ್ಕುದು ನಂಚತ್ತುಲೆ ನಮ್ಮ ಹೆಮ್ಮೆಡ್ ನಮ್ಮನ ಫ್ಲಾಗ್ ಕೊತ್ತೊಂದು ತಿರ್ಗೊಂದಿಲ್ಲ ಯಾನ್ಲದಲ್ಲೇ ಕೊತ್ತೊಂದು ನೆಟ್ಟೆ ತೀರ್ತೆಪಿರೋಡು ಮುಂದೇತ ಅರ್ಥನೇ ಹೂವೆ ಹಿಂಗೆ ಸ್ವತಂತ್ರ ತಿಕ್ಕುದು ಧನು ಬ್ಲಾಗ್ ಇಲ್ಲ ಗಮ್ಮಲ ಮಲ್ಪಡ ಲಚ್ಚು ಬ್ರದರ್ ಕೇಳಿಲ್ಲ ಎಲ್ಲೆ ಮಂಡೆ ಎಲ್ಲ ಮಂಡೆಲ ಬೊಕ್ಕ ಎಲ್ಲೆ ರಜೆಲ ಉಂಡು ಕೆಲವು ಜನಕ್ಲೆ ಪೂರ ಕೆಲಸ ಮಲ್ಪುನಗ್ಲಿ ಜಾಬ್ ಮಲ್ಪುನಗ್ಲಿ ಬಟ್ ಕಾಲೇಜ್ ಸ್ಕೂಲ್ ಹೋಪಿನಗ್ಲಿಗ್ ಒಂಜಿಗಳಿಗೆ ಕೋದ್ ಬರ್ಬೇಕು ಅಂಚೆ ಎನ್ನು ದ್ಯಾನ್ ಓಕೆ ಇತ್ತೆ ಸಿಸ್ಟಮ್ ಪೂರ ದಾದನ್ ಗೊತ್ತುಜಿ. ಓಕೆ ಫ್ರೆಂಡ್ಸ್ ಬಾಯ್ ಬಂದ್ರೆ ಓಕೆ ವಿತ್ ಫ್ಯಾಮಿಲಿ ಬಾಯ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ಗುಡ್ ನೈಟ್. ಧನು ಬ್ಲಾಗ್ಸ್ಗೆ ಏನೊಂದುಲ್ಲೇರು ಇತ್ತೆ ಕಮ್ಮಿ ಲೈವ್ಗೂ ಬರ್ತೀನಿ ಬ್ಯುಸಿ ಆಗ್ತಾರೆ ಬ್ರದರ್ ಇರ ಬ್ಯುಸಿ ಆಗ್ತಾರೆ ತೋಜೊಂದಿತ್ತೆ ಕೆಲಸ ಕೂಡ ಮಸ್ತ್ ಉಂಟು ತೋಜೊಂದಿದೆ ಇದು ವೀತಾ ಫ್ಯಾಮಿಲಿ ಪನ್ನೊಂದುಲ್ಲೇರು ಬೇಗ 1K ಆವಡೊಂದು ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಈರ್ನಲಾತೆ ಮಾತಿರ್ನಲಾತೆ ಇಯರ್ ಪೂರ ಯೂಟ್ಯೂಬ್ ವೀಡಿಯೋಸ್ ಪೂರ ಪಾಡೊಂದುಲ್ಲೇರ ಯೂಟ್ಯೂಬ್ ಕೆಲಸ ಮಲ್ತುಲ್ಲೇರ ಪೂರಾಗುಲ್ಲ 1K ಆವಡೊಂದು ಅಲ್ಲ ಪ್ಲೇ ಮಲ್ಪೆ ಪೂರಾಗುಲ್ ಸ್ಟ್ರಗಲ್ ಮಲ್ತುಲ್ಲೆ ಪೂರಾಗುಲ್ಲ ಎಫರ್ಟ್ಸ್ ಪಾಡೊಂದುಲ್ಲೇರ ಅಗಲ್ನಗಲ ಗ್ರೋತ್ಗೋಸ್ಕರ ಸೊ ಮೋಟಿವೇಟ್ ಮಾಡ್ಬಿಟ್ಟು ಒರಿಯಾಗ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಈರ್ನ ಫಸ್ಟ್ ಟೈಮ್ ತೂಪಿನಿ ಲೈವ್ ಇಂದನ್ನ ಸೆಕೆಂಡ್ ಲೈವ್ ಧನು ಬ್ರದರ್ ಯಾನ್ ಲಾಸ್ಟ್ ಸಂಡೇಗ್ಲ ಬತ್ತಿತ್ತೆ ಈ ಟೈಮ್ಗೆ
ಬೊಕ್ಕ ಉಂದೆನ ಸೆಕೆಂಡ್ ಲೈವ್ ಆದುಂಡು ಗೀತಾ ಫ್ಯಾಮಿಲಿ ಪಂದುಲ್ಲೆರ್ ಎಲ್ಲೆ ಸ್ಪೆಷಲ್ ಪೂಜೆ ಇಂಡಿಪೆಂಡೆನ್ಸ್ ಡೇ ಅಂದೆ ಅಂಚನೆ ಎಲ್ಲೇ ಇರ್ನಾಜಿ ಲಾಯ್ಕ್ದ ವ್ಲಾಗ್ ಬರ್ಕೊಂಡು ತೋಜುಂಡತೆ ಇಂಡಿಪೆಂಡೆನ್ಸ್ ಡೇ ಒಂಜಿ ಪುರ್ಲುದ ವ್ಲಾಗ್ ಮಲ್ತದೆ ಅಂಚನೀರ್ ಧನು ಬ್ಲಾಗ್ಸ್ ಪಂದುಲ್ಲೆರ್ ವೈಫ್ ಮಸ್ಕತ್ ಬೈದೋಳು ಅಂದೆ ಜಾಲಿ ಗಮ್ಮತ್ ಅಂಚನ್ನ ಅರೆ ತಿರ್ಗಾಲೆ ಅಲ್ಪದ ಪ್ಲೇಸಸ್ ಪೂರ ತಜಪಾಲೆ ಗಮ್ಮತ್ ಅಲ್ಪಲೆ ಎಂಜಾಯ್ ಮಾಡ್ಪಲೆ ಅಭಿಷೇಕ್ ಪಂದುಲ್ಲೆರ್ ಮೊಬೈಲ್ ಆಪುಂಡು ಪಂದು ಮೊಬೈಲ್ ಆಪ್ಷನ್ಸ್ ಉಂಡು ಒಂಜ ಇಂಚ ಸ್ಕ್ರೀನ್ ದೊಲಿ ಒಂಜ ಇಂಚ ಸ್ಕ್ರೀನ್ ದಿಯೋಲಿ ಅಂತ ತೂದಿತ್ತೆ ಉಂಡು ಬಟ್ ಇಂಚ ಸ್ಕ್ರೀನ್ ಒಂಚೂರು ನಮಗೆ ಭಂಗ ಹಾಕೊಂಡು ತೋಜೋಡು ಚಾಟ್ ಕೊಡ್ತಾರೆ ದಾದ ಗೊತ್ತಿಜವು ನಮ್ಮ ಪಬ್ಲಿಷ್ ಮಂತ್ ಹೇಳ್ಬೇಕು ಹೊರ್ದ ಇಪ್ಪುಂಡು ಸೊ ಅವೊಂಜಿ ಅಂತ ತೂದಿತ್ತೆ ಬೈ ಬೈ ವಿತ್ ಫ್ಯಾಮಿಲಿ ಬೈ ಬೈ ಟೇಕ್ ಕೇರ್ ಬೊಕ್ಕ ಮೊರಾಣಿ ಬನ್ಸ್ ಪ್ರೋಗ್ರಾಮ್ ಮಾತ ಇತ್ತುಂಡು ಅಂಚ ಬ್ಯುಸಿ ಇತ್ತೆ ಅಂದೆ ಲೈಕ್ ನಮ್ಮನೈತೆ ಆಟಿದ ಒಂದು ಪನ್ಪಿದ್ದೀರ ಆಟಿದ ಒಂಜಿ ದಿನ ಅವು ಪ್ರೋಗ್ರಾಮ್ ನಡತೊಂದು ಕೊಡಿ ಕಡೆಲ ಉಲ್ಪಲ ಗುಜರಾತಲ್ಲ ನಮ್ಮ ಇತ್ತಿನ ಅಲ್ಪಲ ಒಂಜಿ ಪ್ರೋಗ್ರಾಮ್ ಮಲ್ತೊಂದುಲ್ಲೇರು ಆಗಸ್ಟ್ 28ಗ ಯಾಪನೊಂಜು ದೂರ ನಾವು ದಾದಾನ ಕರೆಕ್ಟ್ ಹೋಸ್ಟ್ ಪನ್ನೊಂದುಲ್ಲೇರು ಲಕ್ಷಿ ಬ್ರದರ್ ಆಟಿಡೊಂಜಿ ದಿನ ಅಂದು ಆಟಿಡೊಂಜಿ ದಿನ ಬಾರಿ ಗೌಜಿ ಹಾಕೊಂಡು ಊರುಡು ಪೂರ ಕೆಸರದೊಂಜಿ ದಿನ ಎಲ್ಲ ಮಲ್ಪೇರು ನಾನು ಊರ್ದ ಕೆಲವು ಪ್ರೋಗ್ರಾಮ್ ಪೂರ ಮಿಸ್ ಮಾಡ್ತೊಂದಿಲ್ಲ ನಿಗುಲ್ಲಾತೆ ನಿಗುಲ್ ಮಸ್ತ್ ದೂರ ಅಲ್ಲಾರು ಯಾನ್ಲಾತೆ ದೂರ ಒಳ್ಳೆ ಊರುಡ್ದು ಪೂರ ಪ್ರೋಗ್ರಾಮ್ ಎಂಜಾಯ್ ಮಾಡ್ಬಿಡೋ ಟೈಮ್ ಮುಡಿ ಯಾನು ಎಂಜಾಯ್ ಮಲ್ದಿಸಿ ಇತ್ತೆ ಏನು ದೂರ ಕೂಲೊಂದು ಬುಲ್ತೋದಿಲ್ಲ ಆ್ಯಕ್ಚುಲಿ ಸುಮಿ ಸಿಸ್ಟರ್ ಬರ್ತಾರೆ ಹಾಯ್ ಸಿಸ್ಟರ್ ಎಂಚೋಲ್ಲರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಜಾಯಿನ್ ಮಾಡ್ತೀನಿ ಒಣ ಸಾಂಡೆ ಥ್ಯಾಂಕ್ ಯು ಯಾನ್ ಲೈವ್ ದೀದ್ ಇತ್ತೆ ಆಟಿಡೊಂಜಿ ದಿನ ಅಂದೆ ಧನು ಬ್ರದರ್ 3 ತಾರೀಕಿಗೆ ಆದಿತ್ತೀನಿ ಯಾಪ ಆದಿತ್ತೀನಿ ಅಂದೆ ಖಂಡಿತ ತೂ ಪ್ಯಾನ್ ದಯಪಂಡ್ ನಮ್ಮ ನಾವು ಊರ್ದ ಕಲ್ಚರ್ ಅವು ಖಂಡಿತ ತೂ ಪ್ಯಾನ್ ಫ್ರೀ ಪುನಗ ತೂಲೆ ಪಂಡೇರು ಮಾತೆಲ್ಲ ಸಪೋರ್ಟ್ ಮಾಡ್ಲಿ ಯಾರನ್ನ ಲೈವ್ಗೆ ಆರ್ನ ವಿಡಿಯೋಗು ವಿಡಿಯೋ ಪಾಡ್ದಿರ್ಗೆ ಆಟಿಡೊಂಜಿ ದಿನ ಧನು ವ್ಲಾಗ್ಸ್ ಆರು ಅಭಿಷೇಕ್ ಪನ್ನೊಂದುಲ್ಲೇರು ಇನಿ ಇತ್ತಂಡಕ್ಕ ನಮ್ಮ ಊರು ಇನಿತ ಪ್ರೋಗ್ರಾಮ್ದ MC ಯಾನೇ ಮಂದೀನಿ ಇನಿ ಇತ್ತನೆ ಪ್ರೋಗ್ರಾಮ್ ಗಮ್ಮತ್ ಅಂಚಂದ ಏನೈತಿ ಆಟಿಡೊಂಜಿ ದಿನನೇ ನೀರ ಹೋಸ್ಟ್ ಮಲ್ದೀನಿ ವಾವ್ ಗ್ರೇಟ್ ಅಭಿಷೇಕ್ ಬ್ರದರ್ ನಯನ್ ಹೆಲೋ ಹಾಯ್ ಹೇಗಿದ್ದೀರಾ ಮೊರಾಣಿ ಫ್ರೈಡೇ 2 days ಅಂದೆ ನಾನು ಮಿಸ್ ಮಾಡ್ತೆ ತೋರ್ಸೊಂಡು ತೂಪೆ ಆ್ಯಂಡ್ ಫ್ರೀ ಅನ್ನ ಖಂಡಿತ ತೂಪೇವೇನ ಸುಮಿ ಸಿಸ್ಟರ್ಗೆ ಅಂದಿದ್ದಾರೆ ಆಂಡ್ ಒಣಸ್ ಆಂಡ್ ಈರ್ನಾಡೆ ಇಜ್ಜಿ ಸಿಸ್ಟರ್ ನಾನು ಅವಳು ಯಾನ್ ಲೈಫ್ ಪೂರ ಮಲ್ತಿನ ಪಕ್ಕ ಆರಾಮ್ ಮಾಡ್ಕೊಳ್ಳೋದು ಒಣಸ್ ಮಲ್ಕೊ ಬಿಕಾಸ್ ನೇರ್ಲೈತೆ ಹಸ್ಬೆಂಡ್ ಐತೆ ಒಂಚೂರು ಬ್ಯುಸಿ ಉಳ್ಳೇರು ಆರು ಬಿಲ್ಡಿಂಗ್ ತಿರ್ತಾನೆ ಮೀಟಿಂಗ್ ಪ್ರಾಬ್ಲಮ್ ಲೈಕ್ ಪೋಯರು ಅಂಚ ಅದಾಗೆ ಯಾನ್ ಲೈಫ್ ಮಲ್ತದ್ದು ಮುಗಿತು ನಾರು ಬರ್ತಾರೆ ಅದ ಒಟ್ಟು ಒಣಸ್ ಮಲ್ತದ ಅಂದು ಅದು ಸ್ಪೆಷಲ್ ಮಲ್ದಾರ್ ಸಿಸ್ಟರ್ ನೀರು ಅಭಿಷೇಕ್ ಬ್ರದರ್ ಪಂದ್ರೆ ಅಕ್ಕ ಅಂದು MC ಪೂರ ಕೇರ್ನಾಗ ತುಂಬ ಕಾಲೇಜ್ ಸ್ಕೂಲ್ ಇಡ್ತೀರಿ ಕಾಲೇಜ್ ಪ್ರೋಗ್ರಾಮ್ಸ್ ಪೂರ ಅವನಿಟ್ನಾಗ ಅವು ಒಂಜಿ ಪಾಟ್ಗೆ ಯಾನ್ ಮಸ್ತ್ ಕೋಡೇನಿತ್ತೆ ಮೈಕಡ್ ಪೂರ ಪಾತೆರುನ ಅವು ಪೂರ ನಮ್ಮಡ ಪೂರ ಅವನ್ ಇರ್ತಿಜಿ ಐಕ್ಲ ಮಸ್ತ್ ಧೈರ್ಯ ಬೋಡಿತ್ತು ಉಂಟು ಪಾತೆರುನ ಎದುರು ಉಂಟು ಈರ್ನ ಪಾತೆರ ಲಾಯಕ್ ಹಾಕೊಂಡು ಅಭಿಷೇಕ್ ಈ ಎಂಚ ವಾರಿ ತುಳು ಪೂರ ಪಾತೆರು ಇರುತ್ತೆ ಮಸ್ತ್ ಖುಷಿ ಹಾಕೊಂಡು ಕೇನಾನೆ ಧನು ಬ್ಲಾಗ್ ಏನಂದ್ರೆ ಓಕೆ ಸಿಸ್ ಬಾಯ್ ಇವ್ನ ಹಸ್ಬೆಂಡ್ ಕೇಳಿ ಖಂಡಿತ ಧನು ಬ್ರದರ್ ಯಾನ್ ಕೇಳಿ ಪಂಟರೆ ಕೇಳ್ದಾರಂಗ ಥ್ಯಾಂಕ್ ಯು ಸೋ ಮಚ್ ಅನ್ನ ಲೈವ್ ಇದು ಮುಟ್ಟ ಸಪೋರ್ಟ್ ಮಾಡ್ತೀನಿ ಈಗ ಗುಡ್ ನೈಟ್ ಬಾಯ್ ಸ್ವೀಟ್ ಡ್ರೀಮ್ಸ್ ಟೇಕ್ ಕೇರ್ ದುಬೈಲಿತ್ತು ನಂದು ದುಬೈಲಿತ್ತು ಪನ್ನೊಂದುಲ್ಲೇರು ಸುಮ್ಮನೆ ಸಿಸ್ಟರ್ ಇನ್ನು 8 ದಿನ ಇತ್ತು ನಮಗೆ ಎಂಚ ಆನ್ ಸಿಸ್ಟರ್ ಗಮ್ಮತ್ತಾಣೆ ಪೂರ ಪ್ರೋಗ್ರಾಮ್ ಆಯ್ನೋಟ್ ಇರ್ತಾರೆ ಎಂಚ ಇತ್ತು ಪ್ರೋಗ್ರಾಮ್ ಪೂರ It's okay, Abhishek brother. You're most welcome. Okay, Dhanu brother. Bye bye. See you. Thank you. Like Maltini. Thank you so much. Lachu brother ke ಏನೊಂದುಲ್ಲೇರು ಸುಮ್ಮನೆ ಸಿಸ್ಟರ್ ಇದು ಕೋತಾರ ಪಂದಿಗೆ ಏನೊಂದುಲ್ಲೇರು ಆಟಿಡೊಂಜಿ ದಿನಕ್ಕೆ
ನನ್ನ ತುಳುನಾಡ್ದ ಕೆಲವು ಕಲ್ಚರ್ ಉಂಡತೆ ಅಂಚಿತ್ತಿನ ಪ್ರೋಗ್ರಾಮ್ ತಿರುಗಿರೆ ಮಾತ್ರ ಸಾಧ್ಯ ಬೊಕ ನಮ್ಮನ ಭಾಷೆ ತುಳು ಭಾಷೆ ಇತ್ತೆ ಪೂರ ಅವನಗ ಕೊಡಿಕಡಲ ತುಳು ಭಾಷೆ ಇತ್ತೆ ಫೇಮಸ್ ಅವನು ಅದನ್ನು ದುಮ್ಮು ಪೂರ ತುಳು ಪನ್ನಗ ಏನ ಗೊತ್ತಿತ್ತು ಜಿನಿ ಕೊಡೆ ತುಳು ಭಾಷೆಲ ಉಂಡು ಪಂದ್ ಜನಕ್ಲೆ ಗೊತ್ತಾವನುಂಡು ಅವೊಂಜಿ ಎಂಕ್ ಕೇನ ಖುಷಿ ಆಪುಂಡು ಇತ್ತೆ ಮೊರನಿ ಅನ್ನೊಂಜಿ ವಿಡಿಯೋ ತುಂಡೈತೆ ಐಟ್ ಸುದೀಪ್ ಲಾತಿ ತುಳು ವರ್ಡ್ಸ್ ಪನೊಂದಿತ್ತೆ ಬೊಕ ಸಲ್ಮಾನ್ ಖಾನ್ ಲಾತಿ ಅವು ಬಿಗ್ ಬಾಸ್ ಶೋ ಉಳ್ಳತೆ ಐಟ್ ತುಳು ವರ್ಡ್ಸ್ ಅನ್ನು ಪನೊಂದಿತ್ತೆ ಸೊ ಅವು ಪೂರ ತೆರಿನ ಖುಷಿ ಆಪುಂಡು ನಮ್ಮನ ಕಲ್ಚರ್ ಎದುರುದು ಪೋನುಂಡು ನಮ್ಮ ಲ್ಯಾಂಗ್ವೇಜ್ ಜನಕ್ಲೆ ಗೊತ್ತಾವನುಂಡು ಇಂಚಿತ ಲ್ಯಾಂಗ್ವೇಜ್ಲ ಉಂಡು ಸುಮ್ಮನೆ ಸಿಸ್ಟರ್ ಪಂಗದ್ಲೆ ರಾತ್ ಓದಿತ್ತಿರಿಗೆ ಬೊಕ ಬೇಗ ಬತ್ತೆರಿ ಯಾರು ಅಭಿಷೇಕ್ ಪಂಡೇರ್ ಯಾನಿ ಬ್ಲಾಗ್ ಮಲ್ಪೋಡ್ ಬಂದಿತ್ತೆ ಬಟ್ ಆಯ್ಜಿ ಅಯ್ಯೋ ದಯ ಮಲ್ಜರ್ ಅಭಿಷೇಕ್ ಬ್ರದರ್ ಪಂಡ ಎರಡೆಲ್ಲ ಪಂತುಲಿತ್ತು ನಿಮಗೆ ಬ್ಲಾಗ್ ಮಲ್ಪರೆ ಇರು ಮಿಸ್ ಮಾಡ್ತಾರೆ ತೆಲ್ತೊಂದು ಆ ರೀತಿ ಪೋದ್ ಬತ್ತಿರ್ಪಡ ತೆಲ್ತೊಂದು ಪೋಂದಿಲ್ಲ ರಾತ್ ಹೆಂಗ್ ಮಕ್ಕಾರ ಮಲ್ತೊಂದು ಪೋಯ್ರ ನನ್ನ ಹಸ್ಬೆಂಡ್ ಇತ್ತೆ ಇದೀಗ ಅಭಿಷೇಕ್ ಬ್ರದರ್ 2 ಅಂಡಲ್ ಪಂತೊಲಿತ್ತು ರೆಕಾರ್ಡ್ ಮಾಡ್ತಾರೆ ಅಟ್ ಲೀಸ್ಟ್ ನಮ್ಮನ ಐಟ್ ಚೂರ್ ಪಾಠ ಅಂಡಲ್ಲ ರೆಕಾರ್ಡ್ ಮಾಡ್ತೊಲಿತ್ತು ಗಮ್ಮತ್ ಆಗ್ತಿತ್ತು ಅವರೇ ದಯಬಣ್ಣಗ ಬ್ಲಾಗ್ಸ್ ಪೂರ ಮಲ್ತಿದ್ದ ನಮ್ಮ ಪಾಡಿಯಡವು ಯಾಪುಗ್ಲ ಪುನದ ಯೂಟ್ಯೂಬ್ ಎದಾಗ ಬೋರ್ಡ್ ನಮಕ್ ಅದ ಕೊತ್ತುಗೋಲಿ ಸೊ ಆಯ್ನಾತ್ ನಮ್ಮನ್ನ ಜೋ ಕಲ್ಚರ್ ಉಂಡು ಅವೇನು ಕ್ಯಾಪ್ಚರ್ ಮಾಡ್ತಿದ್ದು ಸೇಫ್ ಅದು ನಮ್ಮ ಯೂಟ್ಯೂಬ್ ಪಾಡ್ನ ದುಂಬು ಬತ್ತಿನ ಜನ್ರೇಷನ್ಗಳ ಪೂರ ಹಾಕೊಂಡು ಪಂಪಿನ ಮಂಚಿ ಥಿಂಕಿಂಗ್ 4 ಜನ ತಗೊಂಡಿಲ್ಲ ರಿಯರ್ ಪೂರ ಎಂಕ್ ಪಾತೆ ಉಂಡೆ ಆಜಿನ ಆಕ್ಚುಲಿ ಐನ್ ಜನ ಉಳ್ಳಾರು ಮೆಸೇಜ್ ಮಲ್ಪಲೆ ಮಾತಾಡೋಣ ಲಚ್ಚು ಬ್ರದರ್ ಉಳ್ಳೇರಿಗೆ ಥ್ಯಾಂಕ್ ಯು ಲಚ್ಚು ಬ್ರದರ್ ಈ ಮಾತಾಡಲು ಸಪೋರ್ಟ್ ಮಲ್ಪಾರು ಮಸ್ತ್ ಎಡ್ಡೆ ಮನಸ್ಸರ್ನ ಥ್ಯಾಂಕ್ ಯು ಸೋ ಮಚ್ ಸಾರಿ ಲಚ್ಚು ಬ್ರದರ್ ಪನಗುಲ್ಲೇರು ಎಡಿಟೆಡ್ ಉಳ್ಳೆ ಸೊ ಮೆಸೇಜ್ ಆ ಒಂದು ಉಳ್ಳೆ ಮಲ್ಪರೆ ಆಪುಜಿ ಇಟ್ಸ್ ಓಕೆ ಬ್ರದರ್ ಇರು ಎಡಿಟ್ ಮಲ್ಪಲೆ ಇರ್ನ ಕೆಲಸ ಏನೊಂದು ಅವು ತೂಲೆ ಇರು ಮಲ್ಪಲೆ ನೋ ಪ್ರಾಬ್ಲಮ್ ಇರ್ ಲೈವ್ ಗೀತ ಮುಟ್ಟ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಎಡಿಟ್ ಮಲ್ಪಲೆ ನನ್ನ ಮಿಸ್ಟೇಕ್ ಮಲ್ಪಚ್ಚಿ ಆ್ಯಕ್ಚುಲಿ ಎಡಿಟ್ ಮಾಡ್ಕೊಂಡು ಬಂದಾಗ ಭಯಂಕರ ಆಯ್ತು ಟೈಮ್ ಬೇಕು ನಾನು ಒಂಜಿ ಅವು ಗೊತ್ತಿತ್ತು ನಾಳೆ ಮಾತ್ರ ಗೊತ್ತಿತ್ತು ಇವೇ ಗೊತ್ತಾಪುಂಡು ಹೆಂಗೆ ಗೊತ್ತಾಪುಂಡು ಏಜ್ ಜನ ಉಳ್ಳರ್ ನೆಟೆ ಬ್ಲಾಗ್ಸ್ ಪೂರ ಮಲ್ಪುರ ಆಗಲೇ ಗೊತ್ತಾಪುಂಡು ಎಡಿಟ್ ದಪ್ಪಿರೋಡು ಏತ್ ಟೈಮ್ ಹೋಗ್ಕೊಂಡು ಬಂದು ನಾನು ಟೈಮ್ ವೇಸ್ಟ್ ಬಂದು ಅವು ನಮ್ಮ ಎಫರ್ಟ್ ಐಟ್ ಪಾಡೋತೆ ನಮಗೆ ರಿಸಲ್ಟ್ ತಿಕ್ಕೊಂಡು ಬಟ್ ಒಂಚೂರು ಟೈಮ್ ಹೋಗ್ಕೊಂಡು ಆಯಿತು ಎಡ್ಡೆ ಎಡಿಟ್ ಮಾಡ್ತು ವೀಡಿಯೋಸ್ ಪಾಡ್ದ ಭಾರಿ ಎಡ್ಡೆ ವ್ಯೂಸ್ಲ ಬರ್ಕೊಂಡು ಐತಾನೆ ಪೂರ ಟೆಕ್ನಿಕ್ ಪೂರ ಗೊತ್ತಿಪ್ಪೋಡು ಆ್ಯಕ್ಚುಲಿ ಸೊ ഞാനെಲ್ಲ ಕಲ್ತೊಂದಿಲ್ಲ ಮೇಲೆ ಎಂಕ್ಲ ಬರೋದಿತ್ತು ಎಡಿಟ್ ಪೂರ ಎಂಚೆ ಮಾಡ್ಕೊಂಡು ಆದ ಬರೋದು ಯೂಟ್ಯೂಬ್ ತೂದು ಕಲಿತೆ ಎಂಕೆ ತನ್ನದೇ ಪೂರ ಆ್ಯಪ್ಸ್ ಪೂರ ತೂದು ಆ್ಯಪ್ಡು ನಮಗೆ ಗೊತ್ತಾಪೋನು ಮಲ್ತೊಂದು ಪೋಯ್ನಂತನೇ ಗೊತ್ತಾಪೋನು ಕಲ್ಪರೆ ತಿಕ್ಕೊಂಡು ಎಂಕೆಲ್ಲ ಕಲ್ಪದ ಜೇರ್ ಆ್ಯಕ್ಚುಲಿ ಯೂಟ್ಯೂಬ್ ಕಲ್ಪನಂತೆ ಪನೋಲ್ಲ ಯೂಟ್ಯೂಬ್ಡು ವೀಡಿಯೋಸ್ ಟ್ಯೂಟೋರಿಯಲ್ ವೀಡಿಯೋಸ್ ಪೂರ ತೊಗೊಂಡಿರ್ತದೆ ಐಟಿ ಅಂತ ಕಲ್ತೀನಿ ಅಭಿಷೇಕ್ ಪನೊಂದುಲ್ಲೇರ ಬಟ್ ಆಯ್ಜಿ ಅಕ್ಕ ಬೊಕ ಇನಿ ಒಣಸ್ಕ್ ಮಸ್ತ್ ಮಸ್ತ್ ವೆರೈಟೀಸ್ ಇತ್ತಾನೆ ಅಯ್ಯೋ ಐತೋ ಬ್ಲಾಗ್ಸ್ ಮೊದಲು ಇತ್ತಾನೆ ಅಭಿಷೇಕ್ ಈಗ ಇಂಪಲ ತೂತ್ವ ಇತ್ತಾನೆ ಏನೋ ಕೂಡ ತಿಂಡಿ ಇತ್ತಾನೆ ಪಂದು ನಮ್ಮನ ಊರ್ದಾನೆ ತಿಂಡಿ ಡ್ಯಾಮ್ ಶೋರ್ ಎಡೆಡ್ಡೆ ಐಟಮ್ಸ್ ಕೂಡ ಇಪ್ಪತ್ತೆ ಲಚ್ಚು ಬ್ರದರ್ ಪನೊಂದುಲ್ಲೇರ ಉಳ್ಳೆ ಪೋಪುಜಿ ಪನೊಂದುಲ್ಲೇರ ಥ್ಯಾಂಕ್ ಯು ಸೋ ಮಚ್ ಲಚ್ಚು ಬ್ರದರ್ ಸಪೋರ್ಟ್ ಮಾಡ್ಕೊಂಡುಲ್ಲಾರ ಈ ರಾಂಡಲಿಂಗ್ ಥ್ಯಾಂಕ್ ಯು ಸೋ ಮಚ್ ಎಡಿಟ್ ಆತೊಂದು ತಮ್ನೇಲ್ ಆವೊಂದುಂಡು ಅಂದೆ ಬ್ರದರ್ ಸುಮಿ ಸಿಸ್ಕೆ ಏನೊಂದುಲ್ಲೇರು ಯಾನ್ಲ ಯೂಟ್ಯೂಬ್ಡು
ತೂದೆ ಕಲ್ತೀನಿ ಅಂದ್ ಸಿಸ್ಟರ್ ಅವು ಪಂಡ ಎಂಕ್ ಐತ ಐಡಿಯಾನ್ ಎತ್ತಿಜಿ ಎಂಚಿನದಾದ ಅಂದೆ ಅವು ತನ್ನಾತಿಗೆ ನಮ ಕಲ್ಪ ಬಟ್ ಒಂಚೂರು ಟೈಮ್ ಗೆತ್ತನ ನಾತೆ ಬಟ್ ಬರ್ಪುಂಡು ಅಟ್ ಲಾಸ್ಟ್ ಬರ್ಪುಂಡು ಮಾತ್ರ ఒక ఏరేగల దాల కేంద్ర ఎన్నడా ಕೇನ್ಲೆನಿಗೆ ಇರ್ದಾಲ ಯೂಟ್ಯೂಬ್ ಬ್ಲಾಗ್ಸ್ ರಿಲೇಟೆಡ್ ಅಲ್ಲ ಕೇಂದ್ರ ತಂಡ ಯೂಟ್ಯೂಬ್ದ ಬಗ್ಗೆ ಹೆಂಗೆ ಆದಲ್ಲಿ ಗೊತ್ತಿಜ್ಜಿ ಯೂಟ್ಯೂಬ್ದ ರೂಲ್ಸ್ ಬಗ್ಗೆ ಚೂರು ತೆರಿದೆ ಅನಾತೆ ಡೀಟೇಲ್ ಆದ ಹೆಂಗೆ ಗೊತ್ತಿಜ್ಜಿ ನಾನು ಇಗ್ಲೆಡ್ಲ ಕಲ್ಪರ ಇಷ್ಟಪಡುವೆ ಇಗ್ಲೆದೆಲ್ಲ ಗೊತ್ತಿತ್ತು ಶೇರ್ ಮಲ್ಪುರಿ ನಮಗೊಂಜಿ ವಿಷಯ ಗೊತ್ತಿತ್ತು ನಮ್ಮ ಬೊಕ್ಕರೆ ಶೇರ್ ಮಲ್ಪಡೆ ಆ್ಯಕ್ಚುಲಿ ಅವು ಕೆಲವು ಬಣ್ಣಗ ಕನ್ಫ್ಯೂಸ್ ಆಗ ಸೈ ಎಡಗೊಡ್ಸಿ ಬೊಕ್ಕ ಒಡೆಡೆ ಹೋಗ್ಬಿಡು ಸೊ ನಿಗ್ಲೆದೆಲ್ಲ ವಿಷಯ ಗೊತ್ತಿತ್ತನ ಪಲ್ಲೆ ನಿಗ್ಲೆ ಏನಾಡ್ದಲ್ಲ ತೆರೀರಿತ್ತನ ಪಲ್ಲೆ ಅನ್ನೋ ಶೇರ್ ಮಲ್ಪೆ ಐಂಜನ ತೂವೊಂದುಲ್ಲ ಮೆಸೇಜ್ ಮಲ್ಪಲೆ ಮಾತೆಲ್ಲ ಏರಿಯಾ ಪೂರ ಉಳ್ಳಾರ ಮೆಸೇಜ್ ಮಲ್ಪಲೆ ಐದು ಜನ ತೂವೊಂದುಲ್ಲಾರ ಕಿಚನ್ ಯಾರು ಮೂಲೆ చెప్పు ಎತ್ತೆ ಇಂಕ ಮೆಸೇಜ್ ಮಾಡ್ತಿದ್ರೆ ನೆಟ್ಟೆ నేను ಇದ್ರೆ ಮಲ್ಪೆ ಎಲ್ಲ ಮೆಸೇಜ್ ಮಾಡ್ತದೆ ವಿಚಾರ ಆ ಒತ್ತಡ ಒಂಜಿ ಯಾನ್ ಅವೇಟ್ ಅಂದಿ ಈರುಳ್ಳಾರ ಅಭಿಷೇಕ್ ಬ್ರದರ್ ಉಳ್ಳಾರ ಬೊಕ್ಕ ಸುಮಿ ಸಿಸ್ಟರ್ ಉಳ್ಳೇರು ಬೊಕ್ಕ ಏರು 2 ಜನ ಎಕ್ಸ್ಟ್ರಾ ಉಳ್ಳೇರ ನಿಗುಲ್ 3 ಜನ ಕನ್ಫರ್ಮ್ ಹಾಯ್ ಸ್ನೇಹ ಸಿಸ್ಟರ್ ಎಂಚಲ್ಲರ್ ಸ್ನೇಹ ಸಿಸ್ಟರ್ ಬರ್ತೀರ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಎಂಚಲ್ಲರ್ ಸಿಸ್ಟರ್ ಒಣಸಾಂಡೆ ಒಂದೇ ವಿಡಿಯೋ ಮಲ್ದೆ ಯಾನಿ ಆಂಡೆ ಎಲ್ಲೇ ಅಪ್ಲೋಡ್ ಮಲ್ಪೆ ಖಂಡಿತ ಸುಮಿ ಸಿಸ್ಟರ್ ಅಪ್ಲೋಡ್ ಮಲ್ಪಲೆ ಯಾನ್ ತೂಪೇರ್ನ ವಿಡಿಯೋನು ಸಪೋರ್ಟ್ ಮಲ್ಪ ಎಂಕುಲ್ ಪೂರ ಇರೇಗ ಲಚ್ಚು ಬ್ರದರ್ಗೆ ಅನ್ನೋದಿಲ್ಲ ಒಣಸ್ ಆತಜಿ ಒಣಸ್ ಆತಜಿ ಆತೆ ಒಡೆ ಜಪ್ಪುನಿ ಅಂದ್ ನಿಗುಲು ಏರ್ಲೈನ್ಕ್ ಮೆಸೇಜ್ ಮಾಡ್ತಾ ಇದ್ದಾರೆ ಹಿಂಗೆ ನಿದ್ರೆ ಬರೋದು ನಂಗೆ ಅಡೇಗಿ ತಿಡೀಗಿ ಚೆಪ್ಪುನಿ ಯಾನು ಟ್ರೈನ್ ಬರೋದಿಪ್ಪು ಹೆಂಗೆ ಮ್ಯೂಟ್ ಮಲ್ಪಡಾಕು ಗಡಿ ಗಡಿ ಸ್ನೇಹ ಸಿಸ್ಗೆ ಏನಂದ್ರೆ ಒಣಸಾಂಡ್ ಈರ್ನಾಡೆ ಇಜ್ಜಿ ಸಿಸ್ಟರ್ ಎನ್ನ ಒಣಸ್ನ ಆಡು ಸ್ನಾಕ್ಸ್ ಕೂಡ ತಿಂಡೆ ಯಾನ್ ಮತ್ತೆ ಅಂಚದಿತ್ತದ ಅದೆಲ್ಲ ಬಡ ಒಂದಿಜ್ಜಿ ಕೌಶಿಕ್ ಬತ್ತೀರ್ ಹಾಯ್ ಅಕ್ಕ ಪನ್ನೊಂದಿಲ್ಲ ಹೆಲೋ ಬ್ರದರ್ ಎಂಚಲ್ಲರ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತೀನಿಕ್ ಸ್ನೇಹ ಸಿಸ್ ದಾದಿ ಸ್ಪೆಷಲ್ ಮಲ್ದಾರಿ ನೀರು ಎಲ್ಲ ಇಂಡಿಪೆಂಡೆನ್ಸ್ ಡೇ ಎಲ್ಲದೆಲ್ಲ ದಾಲ ಸ್ಪೆಷಲ್ ಇಪ್ಪು ತೋಜು ನೆಂಕ್ ಕೌಶಿಕ್ MVR ಇರ್ನ ಚಾನಲ್ ಉಂಡೆ ಬ್ರದರ್ ನ್ಯೂ ಕಮರ್ ಥ್ಯಾಂಕ್ ಯು ಸೋ ಮಚ್ ಮೆಸೇಜ್ ಮಲ್ಪಲೆ ಹುಷಾರಿದ್ದೆ ಶ್ರುತಿ ಏನೇ ನಿಸ್ ಸ್ನೇಹ ಸಿಸ್ ಸೌಕೇಜಿ ಪನ್ನೊಂದುಲ್ಲರ ದಾದೆ ಜ್ವರ ಶೀತ ಅಂಚತಲ್ಲ ಮಿನಿಯೆ ಇತ್ತೆ ಕೊಡಿ ಕಡೆಲ್ಲ ಹೂವೆ ವೈರಲ್ ಫೀವರ್ ಹೆಡೇಕ್ಗೆ ಬೊಕ ತೆಮ್ಮ ಪೂರ ಹೂವೆ ಇತ್ತೆ ಸೀಸನ್ ಇಂಚ ಚೇಂಜ್ ಆವನು ಪನ್ನಗ ಕೋಡೆ ಬರ್ಸ ಇತ್ತು ನಂದಲ್ಲಿ ಹೆಂಗೆ ಗೊತ್ತಾಂಡ್ ಫೀವರ್ ಕೋಲ್ಡ್ ಪನ್ನೊಂದಿಲ್ಲರ ತೀರು ಒಂಚೂರು ಜಾಗ್ರತೆ ಹುಷಾರದಿಪ್ಪಲೆ ಒಂಚೂರು 2-3 ದಿನ ಉಪ್ಪುಂಡು 4ನೇ ದಿನ ಒಂಚೂರು ಬೆಟರ್ ಫೀಲ್ ನೋಡ್ಬಾರ ಒಂದೇನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನು ಪನ್ನೊಂದಿಲ್ಲ ಇಲ್ಲ ಕೋಡೆ ಬರ್ಸ ಬರೋಯ್ತಂಡು ಇಲ್ಲಿ ದುಂಬು ಉಂಡು ಎಲ್ಲೇ ಕೂಡ ಬರ್ಸ ಬರ್ಕೊಂಡು ಅವು ಚಳಿ ಬೆಚ್ಚ ಪುರಾನಾಗ ನಮ್ಮ ಬಾಡಿಗೆ ತೊಂದರೆ ಹಾಕಿಜವು ವೆದರ್ ಚೇಂಜ್ ಬಂಗ ಹಾಕೊಂಡು ತೊಂದರೆ ಹಾಕೊಂಡು ಹೆಂಗೆ ಗೊತ್ತು ಯಾನು ನೀ ಏತು ಬಂಗೋಡು ಪನ್ನಾಗ ಹಿಂಗೆ 2 ಜನ ಇತ್ತತೆ ಏತು ಬಂಗಾರ ಇತ್ತು ಪಂದು ಇಂಗ್ಲೇ ಗೊತ್ತು ಮರ್ದಿಗೆ ಅದೊಂದು ಇಪ್ಪಲೆ ಟೈಮ್ಡು ಒಕ್ಕ ಚಂಡಿ ಪೂರ ಕೆಲಸ ಮಾಡ್ಬರೆ ಪೋಡ್ಚಿ ಬಾಜನ ಪೂರ ದಿಕ್ಕುನ ಅವು ಆಯ್ನದ್ ಕಮ್ಮಿ ಮಲ್ಪಲೆ ಐಟ್ ಜಾಸ್ತಿ ಹಾಕಿದ್ ನಮಕ್ ನಮ್ಮ ಬಾಜನ ಪೂರ ದಿಕ್ಕುವ ಚಂಡಿ ಕುಂಟು ಪೂರ ಅವು ಪೂರ ಲುಂಬು ಅವು ಪೂರ ಮಲ್ಪತ್ತೆ ಐಟ್ ಜಾಸ್ತಿ ಹಾಕಿ ನೀರು ಕೊಟ್ರಶ ಕೈ ಪಾಡ್ರ ಬಲ್ಲಿ ಬೆಚ್ಚ ಬೆಚ್ಚ ಚಾಪದಿ ಶುಂಠಿ ಪೂರ ಪಾಡ್ದು ಅವು ಎನ್ನ ಬೆಸ್ಟ್ ಮಾಡ್ದವು Your junior from Alwas. Kaushik.
Is it? Thank you so much, but I'm really sorry I couldn't, remember you. Thank you so much, Kaushik. Thank you so much for joining to my live. Do you know Tulu? Do you speak Tulu? Yes, you know Tulu. Okay. You know me? It's been a long time. I'm really sorry I couldn't recognize. I'm really sorry. This is so embarrassing actually. आज जन उल्लार ಏರ್ಪುಲ್ ಉಳ್ಳಾರ ಮೆಸೇಜ್ ಮಲ್ಪಲೆ ಸಪೋರ್ಟ್ ಮಲ್ಪಲೆ ಪಾತಿರ್ಲೆ ಎಲ್ಲ ಕ್ವಶನ್ ಎತ್ತನ ಕೇಳಲೆ ನಾನು ಪಂತೆ ಆರು ಮದ್ದಳು ಬರ್ತೀರ ಅದಾಗ ಮಾತೆಲ್ಲ ಪಟ 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 ಮೆಸೇಜ್ ಮಾಡ್ತೇವೆ ಯಾರು ಪೋಯಿರತ್ತೆ ಪುರೋಗು ತೆಂಗುದು ಯಾನು ಪಾತಿರ್ ಆಕ್ಚುಲಿ ಬೋರ್ ಆಪಣ ಅಂದು ಸುಮಿ ಸಿಸ್ಟರ್ ಉಳ್ಳೇ ಸುಮಿ ಸಿಸ್ಟರ್ ಈಗ ಅಟಿಲ್ ಮತ್ತೊಂದಿಲ್ಲ ಅಂದತೆ ಈಗ ಅಂಚೆ ಅನ್ನೊಂದು ಸುಮಿ ಸಿಸ್ಟರ್ ಅಟಿಲ್ ಬಿಸಿ ಉಳ್ಳೇ ತೋಜೊಂಡು ಸ್ನೇಹ ಸಿಸ್ಲ ಅಟಿಲ್ ಬಿಸಿ ಉಳ್ಳೇರು ಮೇ ಬಿ ನೆಕ್ಸ್ಟ್ ಸಂಡೇ ನಾನು ಅರೇನ್ ಫುಲ್ಲಾಗಿಪ್ಪೇನೆ ಅರೆಡನೇ ಪಾತಿರ್ಪವನ ದೇವಣ್ಣ ಏನಾರು ಜಾಸ್ತಿ ಮಾತೆಲ್ಲ ಅರೇ ಸಪೋರ್ಟ್ ಮಾಡ್ತಾರೆ ಅರೆಗೆ ಇಷ್ಟ ಮಾಡ್ತಿರತ್ತೆ ಇತ್ತೆ ಅಟಿಲ್ದ ಕೊಡ್ತು ಗೊತ್ತಾನೆ ಸುಮಿ ಸಿಸ್ಟರ್ ಮತ್ತೆ ಊರು ಗೊತ್ತಿತ್ತಾರತ್ತೆ ಅಪ್ಪ ವೆರಿ ಬೆಚ್ಚಿಡು ನಾನು ಹೊರಗೆ ಬಚ್ಚೋದು ಪಾತಿರ್ಲೆ ನಾಲ್ಕು ಜನಕ್ಕೂ ಓದಿಲ್ಲರು ಲೈಕ್ ಮಲ್ತು ಜನ ಲೈಕ್ ಮಲ್ಪುಲೆ ಅದೆಲ್ಲ ಅಂದು ಏನು ತಗೋರ ತೂದಿತ್ತೆ ಇದು ಉಡು ಬತ್ತಿತ್ತಿನ ಬ್ಲಾಗ್ ಪುರ ಮಲ್ತಿತ್ತಲ್ಲ ತೂದಿತ್ತೆ ಅದು ಅವೇ ಟೈಮ್ ಮಾಡಿ ಯಾರಲ್ಲ ಐ ಥಿಂಕ್ ಊರು ಇತ್ತ ತೋರ್ಸೋದು ಅವು ಟೈಮ್ ಇತ್ತೆ ನಾನು ಈಗ ನೆನಪಡೋದು ನಾನು ಅದಾಗಿ ದುಂಬಿತ್ತೆ ನಾ ಗೊತ್ತಿದ್ವಿ ಎಲ್ಲ ಒಂದೆರಡು ತಿಂಗಳು ಊರು ಇತ್ತಿತ್ತು ದುಃಖ ಬರ್ತೀವಿ ಮೆಸೇಜ್ ಮಾಡಿ ಎಲ್ಲರೂ ಎಂಕ ತುಳುನಾಡದವನ್ನ ಸಪೋರ್ಟ್ ಮಾಡಿ ಮಾತಾಡೋಣ ತುಳು ಜನಗಳನ್ನ ತುಳುವೇರ್ನ ಸಪೋರ್ಟ್ ಮಾಡಿ ಇಂಕ ಮಾತೆಲ್ಲ ಸಪೋರ್ಟ್ ಮಾಡ್ತದೆ ಅಂದೆ ಅಂಚೆ ನೈಟ್ ತುಂಬ ಬರ್ತೈತೆ ನಾನು ಈಗ ನೆನಪು ಹೊಡಿದ್ದೀವಿ ಟುಡೇ ಪಾತೇರಿ ಮಾತೆಲ್ಲ ಪಾತಿರ್ಲಿ ಎನ್ನ ಫ್ರೆಂಡ್ ಬತ್ತಿ ಪ್ರತಾಪ್ ಒಣ ಸ್ಯಾಂಡಿಗೆ ಇರ್ನಾಂಡೆ ಒಣಸಲ್ ಪ್ರತಾಪ್ ಈ ಪ್ರತಾಪ್ ಈಗ ಸಪೋರ್ಟ್ ಮಾಡ್ಬೋಡಿ ಈ ಎಂಜದಾದ ಬಲ್ಪು ಮಧ್ಯ ಇಲ್ಲ ಹಿಂಗೆಲ್ಲ ಸಪೋರ್ಟ್ ಮಾಡ್ತಂದ್ರೆ ಈ ಆಂಡಲ್ ಇಟ್ಕೊಳತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಲಚ್ಚು ಬ್ರದರ್ಗೆ ಎಡಿಟ್ ಮಾಡ್ತಂದಿಲ್ಲರಿಗೆ ಅಭಿಷೇಕ್ ಬ್ರದರ್ ಅವ್ರನ್ನ ಬ್ಲಾಗ್ದ ಥಂಬ್ನೇಲ್ ಎಡಿಟ್ ಮಾಡ್ತಂದಿಲ್ಲ ಪಂಡೇರೆಂಕ್ ಯಾರು ಪಂಡೆ ಆವು ಬಂದು ಪ್ರತಾಪ್ ನಿನ್ನ ಫ್ರೆಂಡ್ಸ್ನೆಲ್ಲ ಲೆಪ್ಪಿಯ ಮಾತಾಡಲ್ಲ ಬ್ಲಾಗ್ಗೆ ಒಂದಕ್ಕೆ ಲೈವ್ಗೆ ಅರೆ ನಾ ಚಾನಲ್
ಅರೇನ ಚಾನಲ್ ವೈಟ್ ಇಡಿ ತಿಕ್ಕು ಜೀವನ ಮುಂದೇರು ಏರ್ನ ಮೇರ್ನಾನ ಲಚ್ಚು ಬ್ರದರ್ನನ ಜೂನ್ 4th ಬೈದಿನಿ ಅಂದೆ ಸಿಸ್ಟರ್ ಲಚ್ಚು ಬ್ರದರ್ ಪಂದುಲ್ಲೇರು ಉಲ್ಲೆ ಪಂದ್ ಸಪೋರ್ಟ್ ಮಲ್ತೊಂದುಲ್ಲೇರು ಕಾರು ಎಂಗುಳು ಈ ಸತಿ ಊರು ಪೋರೆತ್ತ ಬಟ್ ಬೊಕ್ಕ ದಾದನಂಜ್ ರೀಸನ್ ಎಂಕುಲು ಬೊಕ್ಕ ಪೋಸ್ಟ್ಪೋನ್ ಮಲ್ತ ಬೊಕ್ಕ ನೆಕ್ಸ್ಟ್ ಬರ್ಪಿನ ತಿಂಗಳು ಎಂಕುಲು ಒಂಜಿ ಎಡ್ಡೆ ಕಡೆಗೆ ಪೋಂಡುಲ್ಲ ಒಂಜಿ ಜಾಗ ಪೋಂಡುಲ್ಲ ಎಂಕುಲು ಟೆಂಪಲ್ ಪೋಂಡುಲ್ಲ ಐತಲ್ಲ ನಿಕ್ಲಿಗೆ ಆಯ್ನ ಬೇಗ ಪಂಪೆ ದೂರದಾದನ್ನು ಬೊಕ್ಕ ಊರುಗು ಎಂಕೇನು ನನ್ನ ದೀಪಾವಳಿ ಟೈಮ್ ಮಾಡಿ ಹೋಗ್ಲಿ ತೋಜು ಹರ್ಬದ ಟೈಮ್ ಪೂರ ಊರು ಕೊನ ಗಮ್ಮತ್ ಹಾಕೊಂಡು ಈ ಇತ್ತೆ ಬರ್ಸದ ಟೈಮ್ ಪೂರ ಪೋಯಾಡ ಕಾಲೇಜ್ ನಮಗೆ ಇಲ್ಲದ ಉಲ್ಲೇಡೆ ಕೊಲ್ಲೊಂದು ಪೂರ ಹಾಕೊಂಡು ಅಂಚದು ಪರ್ಬದ ಟೈಮ್ ಬೊಕ್ಕ ಪೂರ ಪೂಜೆ ಪೂರ ಸ್ಟಾರ್ಟ್ ಆಪುಂಡು ಊರು ಪೂರ ಕೋಲ ಆಟ ಅದ ಪೂರ ಗಮ್ಮತ್ ಆಪುಂಡು ಮಕ್ಕಳು ನಮ್ಮನ ಪೂರ ಕ್ಯಾಪ್ಚರ್ ಮಾಡ್ಕೊಡಿ ಊರ್ದ ಕಲ್ಚರ್ ಪೂರ ಲಚ್ಚು ಬ್ರದರ್ ಪಂದುಲ್ಲೇರು ಉಲ್ಲೆ ಬಾಕ್ಸ್ ಆಫೀಸ್ ಪಂದು 3 ಜನ ತಗೊಂದುಲ್ಲಾರು ದಾದಾಂಡ ಟಾಪಿಕ್ ಪನ್ನಿಗೆ ಟಾಪಿಕ್ ದ ಬಗ್ಗೆ ಪಾತಿರುವೆ ದಾಲ ಕೇರ್ಲಿಗೆ ನಡ ಇಂಟ್ರೆಸ್ಟಿಂಗ್ ಆಯ್ನ ಚಿತ್ರ ವಿಷಯ ಕೂಡ ಮೇರ್ ಕೇನೊಂದುಲ್ಲೇರು ಲಿಂಕ್ ಸೆಂಡ್ ಮಲ್ಪರೆ ಅಭಿಷೇಕ್ ಬ್ರದರ್ ಕೇನೊಂದುಲ್ಲೇರು ಲಚ್ಚು ಬ್ರದರ್ ಇರಡ ಇದನ್ನ ಲಿಂಕ್ ಸೆಂಡ್ ಮಾಡ್ಕೊಳ್ತೀವಿ ವಿಡಿಯೋನ ಚಾನಲ್ನ ಇರೇಗ ಗೋಸ್ಟ್ ಪಂಡ ಇಷ್ಟ ಗೋಸ್ಟ್ ಪಂಡ ಇಷ್ಟ ಆಯ್ತು ಅಭಿಷೇಕ್ ಬ್ರದರ್ ಬಟ್ ಗೋಸ್ಟ್ ಪಂಡ ಇಷ್ಟ ಆಯ್ತು ಅಂಡ್ ಆಯ್ತ ಸ್ಟೋರೀಸ್ ಬೊಕ್ಕ ಐತ ಬಗ್ಗೆ ಒಂಚೂರು ಇಂಕ್ ಇಷ್ಟ ಆಗೋಳು ಮೂವೀಸ್ ತೂಪಿನ ಅದು ಐತ ಬಗ್ಗೆ ಇತ್ತೆ ಶೋಸ್ ಪೂರ ಬರ್ಕೊಳತೆ ಗೋಸ್ಟ್ ಹಂಟಿಂಗ್ ಪೂರ ಅವು ಎಡ್ಡೆ ಹಾಕೋಡು ಹೆಂಗ್ ಗೋಸ್ಟ್ ಚೂರು ಇಷ್ಟ ಆಪುಜಿ ಇದಾಗ ಇಷ್ಟ ಆಗುಂಡೆ ಗೋಸ್ಟ್ ಪಂಡ ಭೂತ ಪ್ರೇತ ತುಲೆಗೆ ಲಚ್ಚು ಬ್ರದರ್ ಆರ್ಕೇನು ತುಲೆಗೆ ಅಭಿಷೇಕ್ ಬ್ರದರ್ ಗೋಸ್ಟ್ ಬಂಡ ಇಷ್ಟ ನನಗೆ ಇರೇ ಇಷ್ಟನೇ ಲಚ್ಚು ಬ್ರದರ್ ಇರೆಗ್ಲ ಇಷ್ಟ ಆಗ್ಬೇಡ ಗೋಸ್ಟ್ ಬಂಡ ಆಯ್ತಾ ಪೂರ ಸ್ಟೋರೀಸ್ ಪೂರ ಪುಣತೆ ಅವು ಪೂರ ಕೇಂದ್ರ ಇಷ್ಟ ಆಪುಂಡು ಇಂಚೆಂಚ ಆತುನಿಗೆ ನೆಟೆ ಇಂಚೆಂಚ ಆತುನಿಗೆ ಮಂದ ಅವು ಪೂರ ಪಂಪಿರದು ದುಂಬುದವುಲು ಅಂಡ್ ಹಿಂಗ ಅವು ಪಂಚಿತಿನ ಅವು ಸ್ಟೋರೀಸ್ ಪಂಪಿನವುಲು ಇದ ಕೂಡ ತಿಕ್ಕದು ಜರ್ ಹಿಂಗ ಅವು ಬಾರಿ ಇಂಟ್ರೆಸ್ಟ್ ಬಾರಿ ವಿರೇಂಜ ಗೊತ್ತಾಣ ಅಭಿಷೇಕ್ ಬ್ರದರ್ ಅವು ಪೂರ ಅಲ್ಲೇ ಲಚ್ಚು ಬ್ರದರ್ ಒಂಜಿ ಎಡ್ಡೆ ಪಾಡಿಯರ್ ಮೆಸೇಜ್ ಆರೇ ಗೋಸ್ಟ್ಗೆ ಏನೇಕ್ ಲಚ್ಚು ಬ್ರದರ್ ಅಂಚ ಮಾಡ್ಬುಲ್ಲ ಇಜ್ಜಿ ಪೋಡಿಯ ಹುಡುಗೆ ಅಂದ್ ಅಂಚದಾಲ ಎಕ್ಸ್ಪೀರಿಯನ್ಸ್ ಉಂಡೆ ಇರಡ ಶೇರ್ ಮಲ್ಪಲೆ ನಡ ನಾನು ಪನ್ಪೆ ಇರೆಂಕ್ ಟೈಪ್ ಮಲ್ತ್ ಕಡೆ ಉಳ್ಳೆ ನನ್ನ ಮಗಳಿಗೆ ಪನ್ಪೆ ಓದುದು ಏರಿಯರ್ ಮದ ಆದ ಎಕ್ಸ್ಪೀರಿಯನ್ಸ್ ಉಂಡು ಪನ್ಲೆ ಇಂಕ್ ಇರೇನ ಪಿರಾಡ್ ಒಂಜಿ ಹೈ ಏರ್ನ ಪಿರೋಡಿಯೇ ಲಚ್ಚು ಬ್ರದರ್ ಎನ್ನ ಪಿರೋಡ ಏರಲ್ಲ ಕೈ ಇಜ್ಜಿ ಎಂಗ ಅಂಚಪುರ ಪೋಡ್ಗೆ ಆಪುಚಾವೆ ಈ ಅಂಚಪುರ ಆಚುಲ ಒಡೆಯನ್ ಪೋಡಿಜಿ ಅಂಚಪುರ ಮೂವೀಸ್ ಪುರ ಪುಣದ ಅವು ಪುರ ತೂನ ಬೊಕ್ಕ ಕನ್ನಡ ಬರ್ಪುಣದ ಒಂಚೂರು ಪೋಡ್ಗೆ ಆಪುಂಡು ಗೋಸ್ಟ್ದ ವಿಷಯ ಬಂದು ನೆನಪಾಡು ಟ್ರೈನ್ ಬರೋದು 1 ಸೆಕೆಂಡ್ ಲಚ್ಚು ಬ್ರದರ್ ಪನ್ನೊಂದುಲ್ಲೇರು ಪೂಲೆ ಸರಿ ಎಂಕ್ಲೆ ತೋಜುಂಡ್ಗೆ ಅಂದೆ ಎರೆ ಪುರ ತೋಜುಂಡು ಎನ್ನ ಪಿರೋಡ್ ದಾತನ ಕೈ ತೋಜುಂಡ್ಗೆ ಅಂದೆ
ಎರೆ ಪುರ ತೋಜುಂಡು ಪನಿ ಪುರ ಎಂಕ್ ತೋಜುಜಿ ನಾನಿನ್ನ ನಾನಿನ್ನ ಬಿಡಲಾರೆ ಫಿಲ್ಮ್ ತೂಲೆ ಅವು ಅನಂತ್ನಾಗ್ನ ಮೂವಿ ಆತ ಕಾಲ್ ಲಕ್ಷ್ಮಿ ಅವು ಮೂವಿ ಬಂತಿದ್ದೇರು ಅವು ತೂತೆ ಆನ ಆ ಫುಲ್ ಮರ್ಲೆಲ್ಲ ಕಾಪಿನತ ನಾನು ತೂತೆ ಮೂವಿ ಬಾಕ್ಸ್ ಆಫ್ ಫಿಲ್ಮ್ಸ್ ಅಭಿಷೇಕ್ ಅನ್ನೋದಿಲ್ಲ ಒಕ್ಕಡೆ ಕಾಮಿಡಿ ಅನ್ಕೊಂಡು ನಾವೊಂದು ಆರಂಚನೆ ಲಕ್ಷ್ಮಿ ಬ್ರದರ್ ಕಾಮಿಡಿ ಅನ್ಕೊಂಡು ಲಕ್ಷ್ಮಿ ಬ್ರದರ್ ಇರೋದಲ್ಲ ಎಕ್ಸ್ಪೀರಿಯನ್ಸ್ ಆಗ್ತದೆ ಅಂಚ ಕಿರೋಡ್ ಕೈ ಪ್ರೋ ಬರ್ಪಿನದಲ್ಲ ಎಕ್ಸ್ಪೀರಿಯನ್ಸ್ ಆತಂದೆ ಶೇರ್ ಮಾಡ್ಕೊಳ್ಳಿ ಎಂಕಲ್ಲ ಎಂಕ್ ಮಸ್ತ್ ಇಂಟ್ರೆಸ್ಟ್ ಅಂಚಿತ್ತಿನ ಸ್ಟೋರೀಸ್ ಬಗ್ಗೆ ಏನು ಬಂದಾಗ ಹೆಂಗ್ ಅಂಚಿತ್ತಿನ ಐತ ಬಗ್ಗೆ ಪೂರ ಗೊತ್ತಿರ್ತದ ನಾನು ಬ್ಲಾಗ್ ಪೂರ ಅವನೇ ಪಾತಿರ್ತಲ್ಲ ಐತ ಬಗ್ಗೆನೇ ಪಂತಿರ್ತಾನೆ ಅನ್ಫಾರ್ಚುನೇಟ್ಲಿ ಎಂಕ್ ದಾಲೆ ಇರ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಲ್ಜೇರು ಎಕ್ಸ್ಪೀರಿಯನ್ಸ್ ಶೇರ್ ಮಲ್ದಿನಾಗಲ್ಲ ಸತ್ಯ ನಿಂಕೆನು ಅವು ಅಗಳು ಕತೆ ಪಂತೀನಿ ನಿಂಗೆ ಫೀಲ್ ಆಪು ಸತ್ಯ ಆದಿಪ್ಪು ಮಾತ್ರ ಎಂಕ್ ಅವು ನಂಬರೇ ಆಪು ಅಂಚಿತ್ತಿನ ಪೂರ ಯಾನಿರೆ ಟಾಪಿಕ್ ಕೊರಿಯ ರೆಡ್ ಪಾತೆರ ಬಂದ್ಲೆ ಹೋಯ್ತ ಬಗ್ಗೆ ಗೋಸ್ಟ್ ದನ ಗೋಸ್ಟ್ ನಾನು ಲಾಸ್ಟ್ ಟೈಮ್ ಬ್ಲಾಗ್ ಮಲ್ತಿತ್ತೆ ಗುಜರಾತ್ ಧೂಮಸ್ ಬೀಚ್ ಬಂದು ನೆಂಕಲಾಡೆ ಹೋದಿತ್ತ ನಾ ಬ್ಲಾಗ್ಲ ಉಂಟಾಯ್ತು ಬಟ್ ಎಂಗಳು ಪಗೆಂದ ಟೈಮ್ ಗೊತ್ತೀನಿ ಅಲ್ಪ ಪುರಂಡತಿ ಗೋಸ್ಟ್ ಪುರ ಉಂಡುಗೆ ಅಲ್ಪ ದುಂಬುದಾಗ್ಲೇನು ಕೂಡ ನನ್ನ ಕೊತ್ತದಿನ ಈ ನಂಚ ಪುರ ಸ್ಟೋರಿ ಉಂಡು ಅವು ವಾಂಟೆಡ್ ಬೀಚ್ಗೆ ಒನ್ ಆಫ್ ದಿ ಅಲ್ಪ ರಾತ್ರಿ ಪುರ ಪೋಂಡ ಬಾರಿ ಡೇಂಜರ್ ಅಂತ ಪಂಪೇರು ಅಂಚಾದ ಎಂಗಳು ಕೊನ 6-7 ಗಂಟೆ ಆಗಿತ್ತಂಡು ಬೊಕ್ಕ ಕತ್ತಲ ಅನ್ನಗ ಜನಗ್ಲೇನು ಅಲ್ತಿರ್ದು ಪೊಲೀಸ್ನಗಳು ಬತ್ತು ಗಿಡ್ಪೇರು ಅಲ್ಪ ಒಂಥರ ಪುರ ಹುಡ್ಪುಚೇರು ಐತ ಕೆಲವು ವೀಡಿಯೋಸ್ಲ ಬೈದನು ಪುರ ಗೋಸ್ಟ್ ಹಂಟಿಂಗ್ ಬಂದು ಮುಗುಲ್ ಪುರ ಪ್ಯಾರಾನಾರ್ಮಲ್ ಆಕ್ಟಿವಿಸ್ಟ್ಸ್ ನಗುಲ್ ಪುರ ಎಲ್ಲ ಉಳ್ಳೇರದ ಅವು ಪುರ ಐತ ಬಗ್ಗೆ ರಿಸರ್ಚ್ ಪುರ ಅನ್ಕೊಂಡು ಐತ ಬಗ್ಗೆ ಅವು ಏನಪ್ಪ ಮಲ್ಪೇರು ಏನಂತಾರೆ ಆಗ್ಲಿಲ್ಲ ಗೋಸ್ಟ್ ಹಂಟರ್ಸ್ ನಗುಲ್ ಪುರ ಪರಕ ಅವ್ರು ಪುರ ಪೋತಿರು ಅವ್ರು ರಾತ್ರಿ ಪುರ ಟೈಮ್ ಪುರ ಸ್ಪೆಂಡ್ ಮಾಡಿದ್ರು ಬಟ್ ಹೆಂಗ ಅವು ವೀಡಿಯೋಸ್ ಪುರ ತೂನಾಗ ನಾಲ್ಕು ಸತ್ಯ ಅಂದೇನು ಯಾನ್ ತೂತೆ ಗೋಸ್ಟ್ ಅತ್ತು ದೈವನ್ ಅಯ್ಯೋ ಅವು ಬೇತೆ ಅವು ನಮ್ಮನ ದೈವ ಬೇತೆ ಭೂತ ಪ್ರೇತ ಒಂದು ಸೈಡ್ ದೈವ ಒಂದು ಸೈಡ್ ಈಗ ಎಕ್ಸ್ಪೀರಿಯನ್ಸ್ ಆಗ್ತದೆ ಬತ್ತು ಕನ್ನೋಟಕ್ಕೆ ಅಭಿಷೇಕ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಕನ್ನೋಟ ಆತಂಗೆ ಎಂಕಲ್ ಆತೆ ಕನ್ನೋಟ ಆತಂದು ಕೆಲವು ಸರ್ತಿ ರಿಯಲ್ ಅಡ್ಮಿನಿ ಆತು ನನಗೆ ಇದು ಎಕ್ಸ್ಪೀರಿಯನ್ಸ್ ನಮ್ಮನ್ನ ಊರುಡು ಹಂಚಪುರದಲ್ಲ ಪ್ಲೇಸ್ ಉಂಡೆ ಹೆಂಗೆ ಗೊತ್ತಿಜಿ ಊರುಡು ಊರುಡು ಪುರಂಚ ಉಂಡ ನೆಟೆ ಪೋರ ಬಲ್ಲಿ ಈ ಟೈಮ್ ಇಂಚ ಮಲ್ಪರಲ್ಲಿ ಪೂರ ಪಂದು ಉಂಡ ಹಿಂಗೆ ಗೊತ್ತಿಜಿ ಯಾಕಂದ್ರೆ ನೆಟೆ ರಾಜಸ್ಥಾನದ ಒಂಜಿ ಉಂದುಂಡು ಪ್ಯಾಲೇಸ್ ರಾಜಸ್ಥಾನದ ಒಂಜಿ ಏನಂತೇಳಿ ಒಂಜಿ ನಿಮಿಷ ರಾಜಸ್ಥಾನದ ಹೈಯೆಸ್ಟ್ ಹಾಂಟೆಡ್ ಪ್ಲೇಸಸ್ ಒಪ್ಕೊಂಡು ಬಂದವ ಅಂತುಲ್ಲೆ ತೂಂದುಲ್ಲೆ ಬಾಂಗ್ರಾ ಫೋರ್ಟ್ ಪಂದುಂಡಿಗೆ ಅವಳಿಗೆ ಫೀಮೇಲ್ ಗೋಸ್ಟ್ ಉಪ್ಕೊಂಡ್ಗೆ ಅವು ದುಂಬುದಾಗಲ ಪೂರ ಪ್ಯಾಲೇಸ್ ಪೂರ ಅಲ್ಪ ಅರಮನೆ ಪೂರ ಬೊಕ ಕುಲ್ಧಾರ ವಿಲೇಜ್ ಪಂದುಂಡಿಗೆ ಕೆಲವು ಉಂಡು ನೀವು ಸರ್ಚ್ ಮಾಡ್ತಾರ ಮಸ್ತ್ ಪೂರ ಉಂಡು ಹಾಂಟೆಡ್ ಪ್ಲೇಸಸ್ ಗುಜರಾತಲ್ಲ ಉಂಡು ಕೆಲವು ಹಾಂಟೆಡ್ ಪ್ಲೇಸಸ್ ನಮ್ಮನ್ನ ಕುಡ್ಲಾಡ್ ಮಿನಿ ಉಂಡು ಅಂಚ ഞാൻ അപ്പലൊക്കെ എന്ത് കുട്ടിലാട് ನಿಕ್ಕುಲು ಭೂತ ತೂತಿಜರು ಬಟ್ ಯಾನ್ ತೂತೆ ಅಂದೆ ಲಚ್ಚು ಬ್ರದರ್ ಸತ್ಯ ಬಂದುಲ್ಲರಾ ಲಕ್ಷ್ಮೀ ಬ್ರದರ್ ಸತ್ಯನ ಇರು ತೂತಾರ ಪನಿಯದ ಶೇರ್ ಮಾಡ್ತಿರತ್ತೆ ಸ್ಟೋರಿ ಹಾಯ್ ಕುಪ್ಪಿದ್ನಿ ಹಲೋ ಸಿಸ್ ಹಾಯ್ ಹೌ ಆರ್ ಯू थैंक यू फॉर ज्वाइनिंग माय लाइफ थैंक यू सो मच कैसे हैं आप खाना हुआ आपका डिनर हो गया थैंक यू सो मच सिस लाइक डन थैंक यू सो मच आप मेरे लाइव पे आए मेरे को बहुत खुशी हुई थैंक यू ಅಭಿಷೇಕ್ ಪನ್ನೊಂದು ಉಂಡು ಪನಿಯತೆ
ಅಭಿಷೇಕ್ ಬ್ರದರ್ ದಾಲ್ ಎಕ್ಸ್ಪೀರಿಯನ್ಸ್ ಇತ್ತನ ಪನ್ಲೆತ್ತಿತ್ತೇನೆ ಶೇರ್ ಮಲ್ಪುಲೆ ಲಚ್ಚು ಬ್ರದರ್ ಪನ್ನೋದಿಲ್ಲ ಪನ್ನಿಯರೆ ಬಲ್ಲಿಯೇ ಏನೇ ಪಂಡ್ರಲ್ಲಿ ಗೋಸ್ಟ್ स्टोरिया कुक विद मी कुक विद मी बोल रहे हैं यस और आपका नहीं सिर्फ मेरा अभी तक डिनर नहीं हुआ है लाइफ के बाद मैं करूँगी कैसे हैं आप ಮೆಸೇಜ್ ಮಲ್ಪಲೆ ಮಾತಿರಲ್ಲ ಒಂಜಿ ಟಾಪಿಕ್ ಬೈದಿನ ಇತ್ತ ಬಗ್ಗೆ ಪಾತಿರ್ಗ ನಾನು ಗೋಸ್ಟ್ ಹಂಟಿಂಗ್ ಗೋಸ್ಟ್ ಸ್ಟೋರೀಸ್ ಅಭಿಷೇಕ್ ಬಂದಲೇರು ಮಂಜುಲ್ ಪಾಡಿಡ್ ಉಂಡಕ್ಕ ಇತ್ತೆಲ್ಲವು ಪಿಲಿ ಕುಲ್ಲದಲ್ಪ ಒಂತೆ ಕೈತಾಲು ಮಂಜಲ್ ಪಾಡಿ ಏನ್ ಕೇಂದೆ ಊರು ಬಟ್ ಹಿಂಗ್ ಒಲ್ಪ ಗೊತ್ತಿತ್ತು ಜಿ कुक विद मी बोल रही है मैं अच्छी हूँ आप कैसे हो मैं ठीक हूँ सिस्टर मैं बहुत ही अच्छे मूड में हूँ आज आई एम वेरी हैप्पी ಅಭಿಷೇಕ್ ಬಂದಿಲ್ಲ ಇತ್ತಲೆ ಎಲ್ಲ ನೈಟ್ ಇಯರ್ಲ ರೋಡ್ ಹುಡ್ಕೋಪುಜ ಅಂದೆ ಆಯ್ತದಾದ ಸ್ಟೋರಿ ತಲ್ ಕತೆ ಉಂಟೈತ ಬಗ್ಗೆ ಸುಮಿಸಿಸ್ಗೆ ಅಂದಿಲೇರು ಭೂತ ಒಲ್ಪದ ತೂತೀನಿ ದುಬೈದವ ತೂರ್ದವ ಅಂದ್ ಲಚ್ಚು ಬ್ರದರ್ ಒಲ್ಪದ ಭೂತ ಪಂಡುಲ್ಲರು ದುಬೈದ ಪಂಡುಲ್ಲರು ತೂರ್ದ ಪಂಡುಲ್ಲರ ಲಚ್ಚು ಬ್ರದರ್ ಅಂದಿಲೇರು ಮಂಜಲ್ ಪಾದೆ ಅವು ಪೊಕ್ಕಡೆಗೆ ಅಲ್ಪ ಅಲ್ಪ ಪೊಯ್ಯದ ಸ್ಟೋರಿ ಅವ್ವ ಏನಂಪೇರು ಪೊಯ್ಯನ ಇಲ್ಲಿಗಲ ಸಾಗಾಣಿಕೆ ಮಲ್ಪೇರು ಅಂಚ ಸ್ಟೋರಿಯಾ ಅವು ಮುನ್ಪಲೆ ಕೆಲವು ಕಡೆ ಅಂಚೆ ಉಂಡು ರಾತ್ರಿಗೆ ಕೋರೆ ಬಲ್ಲಿಗೆ ಬಟ್ ಅಲ್ಪ ಇಲ್ಲಿಗಲ್ ಕೆಲಸ ಪುರ ಹಾಕೊಂಡು ಅವು ಪುರ ಬೊರ್ಚ ಅಂದತೆ ನಮ್ಮ ಅಕ್ಕ ಮೂಲು ಬೊಕ್ಕ ಏನ ನಾಡೊಂದು ಬರುವೇರು ಅವು ಪುರ ಬೊರ್ಚ ಅಂದಿಯೇ कुक विद मी आपकी लैंग्वेज कौन सी है सिस मेरी ना नेटिव लैंग्वेज है तुलु सिंस मैं मैंगलोर से हूँ तो मेरा जो नेटिव लैंग्वेज है वो तुलु है तो ये तुलु लैंग्वेज में ही मैं बात करती हूँ सॉरी सिस आपको मतलब समझ में नहीं आती होगी मेरी लैंग्वेज बट स्टिल आप मेरे को बहुत सपोर्ट करते हो आई रियली अप्रिशिएट दैट थैंक यू सो मच सिस ವೆಂಕಟೇಶ್ ವೆಂಕಿ ಬೈಲೂರು ವೆಂಕಟೇಶ್ ಬತ್ತೇರು ಥ್ಯಾಂಕ್ ಯು ಸೋ ಮಚ್ ವೆಂಕಟೇಶ್ ಎಂಚೊಲ್ಲ ಅರಿಯರು ಮನಸಾಂಡೆ ಬೈಲೂರು ದಾದೆ ಉಂಡು ಭೂತ ಉಂಡೆ ಮೊಬೈಲ್ ಪೂರ ಭೂತದ ಬಗ್ಗೆ ಪನ್ನೊಂದುಲ್ಲೇರು ಅಭಿಷೇಕ್ ಪನ್ನೊಂದುಲ್ಲೇರು ಅಲ್ಪ ಇಯರ್ನ ನೈಟ್ ಇಡ್ ಪೋಪುಚೇರು ಸ್ವಲ್ಪ ಮಂಜಲ್ ಪಾದದಲ್ಪನ ದಾಯಿ ಪೋಪುಜೇರು ದಾದ ಉಂಡಾಯ್ತಾ ಪಿರಾಟ್ ಸ್ಟೋರಿ ಅವೇನ ಇಲ್ಲಿಗಲ್ ಕೆಲ್ಸನ ಬೇತದಲ್ಲ ಉಂಡ message malpule cook with me you are also supporting me and also you also thank you so much sis thank you so much ಮೆಸೇಜ್ ಮಾಡಿ ಫ್ರೆಂಡ್ಸ್ ಮೆಸೇಜ್ ಮಾಡಿ ಭೂತದ ಸ್ಟೋರಿ ಪಂಪಿನಗಳು ಒಡೆ ಬಲ್ತೇರು ಭೂತ ನಾಡೊಂದು ನಿನ್ ಪೋಯಾರ ನಿಗುಲು ಒಲ್ಲರಿಯ ಮಾತ ದೂರ ಬಲ್ತಾರ ಲಚ್ಚು ಬ್ರದರ್ ಪೋಯರು ಅಭಿಷೇಕ್ ಪೋಯರು ಇಂಕ ಅರ್ಧೋಡು ಸಸ್ಪೆನ್ಸ್ ಇಂಚ ತಕ್ಕದು ಪೋಯರು ಫುಲ್ ಸ್ಟೋರಿ ಪಂತ ಜರಿಯಲ್ಲ 6 people are watching 5 people are watching please message and please support like and share ಮೆಸೇಜ್ ಮಲ್ಪುಲೆ ಒಲ್ಲರ್ ಪೂರ ಮಾತೆರೆಲ್ಲ ವೆಯ್ಟ್ ಮಾಡ್ತದಲ್ಲೇ कुक विद मी पूछ रही है आपका वॉच टाइम कितना है सिस मेरा 1500 ऊपर हो गया है सिस और भी बहुत मेहनत करना बाकी है अभी
अभी मैं आधे तक भी नहीं पहुंची हूँ, सो जारी है. ಬಾಕ್ಸ್ ಆಫೀಸ್ ಪನದ ದಾದಕ್ಕ ಅವು ಮಾತ ಸರಿ ಗೊತ್ತಿಜಿ ಮಾತ ಅವಳು ಗೋಸ್ಟ್ ಉಂಡು ಪಂಪೇರು ಬೊಕ್ಕ ಗೊತ್ತಿಜಿ ಅಂದೇ ಪನದ ಎಂಕಲ ಗೊತ್ತಿಜಿ ಊರ್ದ ಬಗ್ಗೆ ಆತು ಪುರ ನಾನು ಊರುಡು ಅಂಚ ಪುರ ಕೇಂದಿನ ಕಮ್ಮಿ ನೆಟ್ಟೆ ಅಲ್ಪ ಉಂದುಂಡಿಗೆ ಮುಲ್ಪ ಉಂದುಂಡಿಗೆ ಬಂದು ಸೊ ಎಂಕಲ ಗೊತ್ತಿಜಿ ಐತ ಬಗ್ಗೆ ಮಾತ್ರ ಮುಲ್ಪ ಪುರ ಬಾರಿ ನೆಡ ಪುರ ನಮ್ಮ ಯಾನ್ ಬೈದಿನ ಊರುಡ ಅದು ಬಾಂಬೆ ದಂಚಿಯ ಡೆಲ್ಲಿ ದಂಚಿಯ ಪುರ ಮಸ್ತ್ ಉಂಡು ಸ್ಟೋರೀಸ್ ಪುರ ಕೇಂದ್ರಲ್ಕ ತೂಪಿನಲ್ಕ ರಿಯಲ್ ಪುರ ఓకే ఏత్ రియల్ తాత ಗೊತ್ತಿಜ್ಜಿ ಮಸ್ತ್ ಯೂಟ್ಯೂಬ್ ವಿಡಿಯೋಸ್ ಲ ಪುರ ಉಂಡು ಕೆಲೈತ ಮೂವೀಸ್ ಪುರ ಮಲ್ದೆರ್ ಮೆಸೇಜ್ ಮಲ್ಪಲೆ ಐನ್ ಜನ ತೂಂದುಲ್ಲಾರ್ ಒಂದೊಂಚೂರು ಫ್ಲಾಗ್ ಒಂಚೂರು ಹೊರ್ದ ಆತನತೆ ಒಂದೊಂಚೂರು ಒಂದು ತಿರ್ತಾತ ಒಂದು ಮಿತ್ತಾತ ಒಂದೊಂಚೂರು ತಿರ್ತಾತ ಸೋಮೇಶಸ್ ಪಣದಲ್ಲೇರು ಇನಿ ಕೋರಿಸ್ ಕೃಷ್ಣನ್ ಇಜ್ಜೇರಿ ಇದೇ ಸಪೋರ್ಟ್ ಮಾಡ್ತಾರೆ ಹಾ ಆರು ಏನನ್ನ ಕೆಲಸ ಉಂಟು ಪಂಡೇರಿ ನಾನು ಈ ಕಡೆ ಮೇರ್ ನಕ್ಷೋನ ಲೈವ್ ಓದಿತ್ತೆ ಅದು ಆರು ಪಂಡೇರು ಆರು ಚೂರು ಬಿಸಿ ಇಲ್ಲೇರು ಪಂಡ ಅಂಚೆ ನಿಜನಾರು ಮಸ್ತ್ ಅಕೌಂಟ್ ಸಪೋರ್ಟ್ ಮಾಡ್ತಾರೆ ಯಾನ್ಲ ತೂದಿತ್ತೆ ಸಿಸ್ ಈರ್ಲ ಅವರ ಲೈವ್ ಮಲ್ಪಲೈತೆ ಇಂಕಲ್ ಸಪೋರ್ಟ್ ಮಲ್ಪೆ ಬರ್ತಾ ಇದೆ ಸೋಮೇಶಸ್ ಅಭಿಷೇಕ್ ಬ್ರದರ್ ಈರ್ಲ ಅವರ ಲೈವ್ ಮಲ್ಪಲೆ ಗಮ್ಮತ್ ಆಗೋಣ ಪಾತ್ಯಾರೆ ರಾತ್ರಿ ಟೈಮ್ ಮಲ್ಪಲೆ ಗಮ್ಮತ್ ಆಗೋಣ ಪಗ್ಗೆಲ್ಲ ಟೈಮ್ ಮಲ್ಪಡ ಅದೇ ಪೂರ ಬಿಸಿ ಇಪ್ಪೇರು ಕೆಲವರು ಹಾ ಫ್ರೀ ಇಪ್ಪೇರು ಬಟ್ ಇನ್ನಿದಾದ ನಮ್ಮ ಮಸ್ಟ್ ಜನ ಕಮ್ಮಿ ಉಂಡೆ cook with me Panadale at live you are looking like news reader nice theme thank you so much sis this is actually independence day tomorrow is independence no so आपको independence की बहुत सारी क्या बोलते हैं हैप्पी इंडिपेंडेंस डे इन एडवांस थैंक यू मैं हिंदी में ना थोड़ी सी कच्ची हूँ एक्चुअली मैं हिंदी में बोल नहीं पाती हूँ फास्ट बोल नहीं पाती हूँ सिंस मैं तुलु और तुलु में ज़्यादा बात करती हूँ इसलिए हिंदी में बहुत कम बात हो पाती है बोल पाती है इसलिए मैं बोल नहीं पाती हूँ नच्चू व्लॉग्स पनले एल्ले आन ಬರ್ಪೆ ಆಂಡಲೆ ಒಂದೇ ಬ್ರದರ್ ಖಂಡಿತ ಬಲ್ಲೆ ಏತ್ ಕೊಡ್ತು ಬರ್ಪರ್ ಬೈಯಾಗಿ ಕಾಂಡೇನೆ ಮತ್ತೆ ನಾನೇ ಎಲ್ಲ ಇದ್ರಲ್ಲಿ ಸಕ್ಕದಾನ ಥೀಮ್ ಕೊತ್ತಂಬಲ್ಲೆ ಫ್ಲಾಗ್ ಕೊತ್ತಂಬ ಸರಿ ಅಕ್ಕ ಬಾಯ್ ಗುಡ್ ನೈಟ್ ಆಲ್ ಓಕೆ ಅಭಿಷೇಕ್ ಬ್ರದರ್ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ನೆಕ್ಸ್ಟ್ ಲೈವ್ ಇಡ್ಬಲ್ಲಿ ಬಾಯ್ ಬಾಯ್ ಟೇಕ್ ಕೇರ್ ಸುಧಾಕರ್ ಶೆಟ್ಟಿ ಬತ್ತೇರ ಇರೇಗ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಇರೇಗ್ಲ ಆತೆ ಥ್ಯಾಂಕ್ ಯು ಸೋ ಮಚ್ ಲೈವ್ ಬತ್ತಿನೇಕ ಸುಧಾಕರ್ ಎಂಚಲ್ಲರಿ ಇರು ವಣಸಾಂಡೆ ನಚ್ಚು ಬ್ರದರ್ ಬಂದಿಲ್ಲ भैया लाइव बरोदिल्ल ಗೆಲ್ಲೆ कुक विद मी नो प्रॉब्लम पर आपके व्लॉग्स अच्छे रहते हैं थैंक यू सो मच इस आपके भी रेसिपीज़ बहुत ही बढ़िया रहते हैं मेरे को मतलब आपके जो हाथ के बनाए हुए रेसिपीज़ है बहुत पसंद आते हैं सो ग्रेट सिस कीप इट अप नच्चू व्लॉग्स फ्लैग इज्जी अंदे ब्रदर ಭಾಮಿನಿ ಹಾಯ್ ಸಿಸ್ ಹೇಗಿದ್ದೀರಾ ಹಾಯ್ ರೂಪಾ ಸಿಸ್ ಅಲ್ವಾ ಅಲ್ಲ ಭಾಮಿನಿಯಾ ಇದು ಯಾರು कुक विद मी बाय गुड नाइट ओके सिस थैंक यू सो मच आपने अब तक मेरे को सपोर्ट किया थैंक यू सो मच बाय बाय गुड नाइट स्वीट ड्रीम्स टेक केयर ಲಚ್ಚು ವ್ಲಾಗ್ಸ್ಗೆ ಏನಂದಿಲ್ಲ ಬಾಕ್ಸ್ ಆಫೀಸ್ ಬಂದು ಎತ್ತೊಂದಿಲ್ಲರಿದೇನು ರಾಜೇಶ್ ಬ್ರದರ್ ಪನ್ನದಿಲ್ಲ ಗುಡ್ ನೈಟ್ ಅಕ್ಕ ಅಂದು ಓಕೆ ರಾಜೇಶ್ ಬ್ರದರ್ ಥ್ಯಾಂಕ್ ಯು ಇದು ಮುಟ್ಟ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ರೂಪಾ ಸಿಸ್ ಭಾಮಿನಿ ಕೇಳಂದಿಲ್ಲೇರು ಹೇಗಿದ್ದೀರಾ ಶ್ರುತಿ ಸಿಸ್ ಹಾಯ್ ರೂಪಾ ಸಿಸ್ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊಟ ಆಯ್ತಾ ಓಕೆ ರೂಪಾ ಸಿಸ್ ನೀವೇನ ಇದು ಹೇಗಿದ್ದೀರಾ ಸಿಸ್ ಊಟ ಆಯ್ತಾ ಏನು ಸ್ಪೆಷಲ್ ಮಾಡಿದ್ರಿ ಲಚ್ಚು ಬ್ಲಾಗ್ಸ್ಗೆ ಏನಂದ್ರೆ ಸರ್ಚ್ ಬರ್ಕೊಂಡು ಎನ್ನ ಫೇಸ್ ಮುಂದು ಓಕೆ ಮೇರೆ ಬಂದಿಲ್ಲ ಇದು ಅಂದಾರು ಪನ್ನೈತೀರಿ ನಾ ಚಾನಲ್ ಬರೋಂದಿಚ್ಚು ಬಂದು ಸುಮ್ಮಿಗೆ ಏನಂದ್ರೆ ದುಬೈದ ಟೈಮ್ ಪರ್ಲಿಲ್ಲ ಲಚ್ಚು ಲೈವ್ ಬರ್ತೀನಿ ಅನ್ನಂಗೆ ಏನಂದಿಲ್ಲೇರು ರೂಪಾ ಸಿಸ್
ಪಂದ್ಯಾರು ನಾನೇ ಅಂತ ಹೇಳಿ ಓಕೆ ಗೊತ್ತಾಯ್ತು ರೂಪಸಿಸ್ ನೀವು ನನಗೆ ಕನ್ಫ್ಯೂಷನ್ ಆಯಿತು ಕೆಲವು ಸರ್ತಿ ಅಂದರೆ ಭಾಮಿನಿ ಕೂಡ ಬರ್ತಾರೆ ಅಲ್ವಾ ಅದಕ್ಕೆ ಅಭಿಷೇಕ್ ಅಂದರೆ ರಂಚನೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಆಲ್ ಇರೇಗ್ಲಾ ಬಾಯ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಬಾಯ್ ಅಭಿಷೇಕ್ ಗುಡ್ ನೈಟ್ ಊಟ ಇನ್ನೂ ಆಗಿಲ್ಲ ಸಿಸ್ ನಿಮ್ದಾಯ್ತಾ ನಾನಂದರೆ ಸ್ನ್ಯಾಕ್ಸ್ ಎಲ್ಲ ತಿಂದೆ ಹಾಗಾಗಿ ಅಷ್ಟು ಹಸಿವಾಗ್ತಿಲ್ಲ ಈಗ ಸೊ ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಮತ್ತೆ ನಮ್ಮ ರಕ್ಷಿತ್ ಬ್ರೋ ಹೇಗಿದ್ದಾರೆ ಭಾಮಿನಿ ಹೇಗಿದ್ದಾಳೆ 6 people are watching please message ഇജിയാണ് ട്രെയിനിൽ ഇല്ലടെ പോകുന്നില്ല ഇജി ഒണസ് ഇല്ലടെ പോ ಅಂದೆ ಅಂದೆ ಬ್ರೋ ಓಕೆ ಇರು ಓಲಕ್ಕೂನು ಬಾಂಬೆಡೆ ರಚ್ಚುಕ್ಕೆ ಅನ್ನೋದಿಲ್ಲೇರು ಇರೇಗ ಕನೆಕ್ಟ್ ಆಪೇಸು ಮೀ ಜೀನ್ ಅನ್ನೋದಿಲ್ಲೇರು ಖಂಡಿತ ಒರೇ ಕನೆಕ್ಟ್ ಆಗಲೆ ಒರೇ ಸಪೋರ್ಟ್ ಮಲ್ಪನೆ ಬಾಕ್ಸ್ ಆಫ್ ಫಿಲ್ಮ್ಸ್ ಅಭಿಷೇಕ್ ಬಂದ್ರೆ ಎಲ್ಲ ನೆಟ್ ಖಾಲಿ ಅರೆ ಪೋಲೆ ಬ್ರದರ್ ಇಟ್ಸ್ ಓಕೆ ಎಲ್ಲೇ ನಮ್ಮ ಬ್ಲಾಗ್ ಮಿನಿ ಬರ್ತಂದ ಈಗ ಇರ್ನ ಬ್ಲಾಗ್ ಬರ್ತಂದಿದೆ ಸಪೋರ್ಟ್ ಮಲ್ಪೇನು ಲೈವ್ ತಿಕ್ಕಲೆ ನೆಕ್ಸ್ಟ್ ಟೈಮ್ ಲೈವ್ ಎದುರ ಪಾತಿರ್ಗ ಬಾಯ್ ಗುಡ್ ನೈಟ್ ಸುಮ್ಮಿ ಸಿಸ್ ಪನ್ನೋದಿಲ್ಲ ಓಕೆ ಲಕ್ಷ್ಮಣ್ ಪನ್ನೋದಿಲ್ಲ ನಾನು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ ಅಲ್ಲಿ ಊಟ ಹೌದಾ ಸಿಸ್ ಗಮ್ಮತ್ತ ಇವತ್ತು ಏನೆಲ್ಲ ಊಟ ಮಾಡಿದ್ರಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ಹೋಗಿದ್ರ ಸಿಸ್ ನೀವು ಇವತ್ತು ಓ ಒಂದೇ ಸುಧಾಕರ್ ಬ್ರೋ ಮುಂಬೈ ಪುನೀರ್ ಓಕೆ ನೈಸ್ ಎಂಚ ಬರ್ಸ ಬರೋನುಂಡೆ ಬಾಂಬೆಡ್ ಎಂಚ ಉಂಡಲ್ತ ಸಿಚುವೇಶನ್ ಶಾಲೂಸ್ ವೇಫ್ಲ ಹಾಯ್ ಸಿಸ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಲೈವ್ ಬರ್ತೀನಿ ಎಂಚ ಉಂಡಾರು ಒಣಸಾಡೆ ಓಯ್ಯೋ ರೂಪಾ ಸಿಸ್ ವೆಜ್ ಮತ್ತೆ ನಾನ್ ವೆಜ್ ಎರಡು ತಿಂದ್ರ ಅಯ್ಯೋ ನಮ್ಗೆ ಇಲ್ಲಿ ಖಾಲಿ ನಾನ್ ವೆಜ್ ಇನ್ನು ಒಂದು ತಿಂಗಳು ನಮಗೆ ನಾನ್ ವೆಜ್ ಹತ್ರ ಹೋಗ್ಲಿಕ್ಕಿಲ್ಲ ಸಿಸ್ ಶ್ರಾವಣ ಅಲ್ವಾ ಅದಕ್ಕೆ ಎಲ್ಲ ನಮ್ದು ಗಣೇಶ ಚತುರ್ಥಿ ಎಲ್ಲ ಆದ್ಮೇಲೆ ಇನ್ನು ನಾನ್ ವೆಜ್ ತಿನ್ಲಿಕ್ಕೆ ಸಿಗುದು ಇವತ್ತು ನಾನು ಬೆಂಡೆ ಸಾರು ಮಾಡಿದ್ದೆ ಬೆಂಡೆಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ ಲೇಡೀಸ್ ಫಿಂಗರ್ ಅದರದ್ದು ಪಲ್ಯ ಮಾಡಿದ್ದಾರೆ ಸಾರು ಮಾಡಿದ್ದೆ ಬೆಂಡೆಕಾಯಿದು ಶಾಲೂಸ್ ವೇ ಆಫ್ ಲೈಫ್ ಸಿಸ್ ಇಂಚಲ್ಲರಿ ಹೇಗಿದ್ದೀರಾ ಊಟ ಆಯ್ತಾ ನಿಮ್ದು ಇಜ್ಜಿ ಸದ್ಯ ಬಡ್ಸ ಇಜ್ಜಿ ಅಂದೆ ಸುಧಾಕರ್ ಬ್ರದರ್ ಮುಲ್ಪಲ ಆತೆ ಮುಲ್ಪೊರ ಬಡ್ಸ ಹಾಕೊಂಡು ಹೊರ ದೊಂಬು ಬರ್ಕೊಡು ಪೂರ ಅಂಚಿಂಚ ಹಾಕೋತುಂಡ ಹೂವು ಎದರಂತೆ ಗೊತ್ತಾಗ್ಬಿಟ್ಟು ಕೆಲವು ಸರ್ತಿ ಏಳು ಜನ ತಗೊಂಡಿಲ್ಲ ರೀ ಏರು ಮೆಸೇಜ್ ಮಾಡ್ಕೊಳ್ಳಿ ಶಾಲೂಸ್ ವೇ ಆಫ್ ಲೈಫ್ ಸಿಸ್ ಹೇಳ್ತಿದ್ದಾರೆ ನಾನು ಹುಷಾರಿದ್ದೀನಿ ನೀವು ಹೇಗಿದ್ದೀರಾ ನಾನು ಕೂಡ ಸೌಖ್ಯ ಸಿಸ್ ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಊಟಕ್ಕೆ ಡಿನ್ನರ್ಗೆ ಬೆಂಡೆಗೆ ಕನ್ನಡದಲ್ಲಿ ಬೆಂಡೆ ಅಂತ ಗೊತ್ತಾಯ್ತು ಸಿಸ್ ಗೊತ್ತಾಯ್ತು ರೂಪ ಸಿಸ್ ಬೆಂಡೆ ಸಾರು ಬಾಕ್ಸ್ ಆಫೀಸ್ ಜೈ ಹಿಂದಿಗೆ ಇದು ಎದೋಗ ಬಂತಾರೆ ಈ ಬ್ರದರ್ ಕೂಪ ಜೈ ಭಾರತ್ಗೆ ಜೈ ಭಾರತ್ ಲಚ್ಚು ಬ್ರದರ್ ಬಂದ್ಲೇರ ಏನೇ ಚಿಕನ್ ಬಿರಿಯಾನಿ ಬಾಂಬೆ ಬಿರಿಯಾನಿ ಇದೇನು ಆಸೆ ಪಡ್ತಾನೆ ಇಂಕ ಲಚ್ಚು ಬ್ರದರ್ ಇದಕ್ಕೆ ಶಾನ್ ಬಾಂಬೆ ಬಿರಿಯಾನಿ ರೆಸಿಪಿ ಚಿಕನ್ ಡಿನ್ನರ್ ಬಿರಿಯಾನಿ ರನ್ನಿಂಗ್ ರೂಪಾ ಸಿಸ್ ಹೇಳ್ತಿದ್ದಾರೆ ಶ್ರುತಿ ಅಂತ ನೆಗಾಡ್ತಿದ್ದಾರೆ ಸುಮ್ಮನೆ ಸಿಸ್ 1 ಮಂತ್ ವೆಜ್ ತಿನ್ಪಿನ ಬಾರಿ ಅಂದ್ ಸಿಸ್ ಒಮ್ಮೆ ಪ್ರಾಬ್ಲಮ್ ಆಗ್ತಲಿತ್ತೆ 1 ಮಂತ್ ಇತ್ತೆ ವೆಜ್ ನಾನ್ ವೆಜ್ ದ ಎಂಕುಲು ಏನಾದರೂ ನಾಡೊಂದಿಲ್ಲ ಈತ ಬದ್ಲಿಗೆ ವೆಜ್ ಬಟ್ ಓಲ ನಾನ್ ವೆಜ್ ಬೀಟ್ ಮಾಡ್ತೊಂದಿಚ್ಚಿ ಎತ್ಪಂಡ್ಲೆ ಕ್ರೇವಿಂಗ್ ಹಾಕೊಂಡು ಅವಳು ಮಸ್ತ್ ಕ್ರೇವಿಂಗ್ ಹಾಪಿನಿ ಇತ್ತೆ ವೆಜ್ ತಿನ್ಯ ನಾಟುಜಿ ನಾಲೆಗ್ಲ ಬಂಜಿಗ್ಲ ಸಂಡೆ ತೋ ಎಂಕೆಲ್ಲ ನಾನ್ ವೆಜ್ ಪರವಂದಿತ್ತನತೆ ಇನಿ ಸಂಡೆ ದಾಲೇಜಿ ನೀ ವೆಜ್ಜಡೆ ಕೆಲಸ ನಡಪೋಡ ಅಂಡೆ ಬಾರಿ ಬಂಗ ಒಂದುಂಡು
మన అభ్యాసం తినగలే బంగ అప్పుడు తుమ్ముడి నుంచి వెజ్ తినగలే అంటలా నడవకుండా యాక్చువల్లీ ರೂಪಸಿಸ್ ಹೇಳ್ತಿದ್ದಾರೆ ಲೈಕ್ ಡನ್ ಶ್ರುತಿಮಾ ಥ್ಯಾಂಕ್ ಯು ಸೋ ಮಚ್ ಸಿಸ್ ಥ್ಯಾಂಕ್ ಯು ಶಾಲೂಸ್ ವೇ ಆಫ್ ಲೈಫ್ ನಿಮ್ಮ ಬ್ಲಾಗ್ಸ್ ತುಂಬ ಸೂಪರ್ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸಿಸ್ ನಿಮ್ಮದು ಕೂಡ ಬ್ಲಾಗ್ ನೀವು ತುಂಬ ಎಂಟರ್ಟೈನಿಂಗ್ ಆಗಿದ್ದೀರಾ ನನಗೆ ನಿಮ್ಮ ಬ್ಲಾಗ್ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ ಅಂದರೆ ನೀವು ಎಲ್ಲ ಸ್ಮೈಲ್ ಮಾಡಿ ಮಾತಾಡ್ತಿರೋದು ತುಂಬ ಖುಷಿ ಆಗುತ್ತೆ ಲಚ್ಚು ಬಂದಿಲ್ಲ ಸುಮಿಜಿ ವಿಡಿಯೋ ಅರ್ಧ ವಿಡಿಯೋದ ಪನ್ನೀರು ರೂಪಸಿಸ್ ಹಾಯ್ ಶಾಲೂಸಿಸ್ ಅಂತ ಹೇಳ್ತಿದ್ದಾರೆ ಶಾಲೂಸ್ ವೇ ಆಫ್ ಲೈಫ್ ನಮಗೆ ಇವತ್ತು ಸಂಡೇ ಅಲ್ವಾ ನಮಗೆ ಕೂಡ ಚಿಕನ್ ಇರ್ತಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಇನ್ನು ಕಾಯಬೇಕು ಸಿಸ್ ಲಚ್ಚು ಬ್ಲಾಗ್ ಬಂದಿದ್ದಾರೆ ಬಾಕ್ಸ್ ಆಫೀಸ್ ನೀರು ಮಾರ್ಗ ಏನೇ ಲಚ್ಚು ಬ್ರದರ್ ನೀರು ಮಾರ್ಗ ಬಾಕ್ಸ್ ಆಫೀಸ್ ಫುಲ್ ಲೆಟ್ ಮಾಡಿತ್ತೆ ಮೆಸೇಜ್ ಬರ್ತಾನೆ 100% ಖಾಲಿ ಬಂದು ಅಂಚನ ಇದು ನನ್ನ ಎತ್ತಾರ ಲೈವ್ ಡೇ ಅಭಿಷೇಕ್ ಬ್ರದರ್ ನನ್ನ ಇರ್ನದಲ್ಲ ಓಪನ್ ಒಂದು ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಮ್ ಪೂರ ಖಾಲಿ ಮಾಡ್ತಾರೆ ನೆಟ್ ತುಂಬ ಸಿಸ್ ಶ್ರುತಿ ನಿಮ್ಮ ಬ್ಯಾಕ್ಗ್ರೌಂಡ್ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ನಾಳೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಹ್ಯಾಪಿ ಇಂಡಿಪೆಂಡೆನ್ಸ್ ಸುಮಿಸಿಸ್ ದಾದ ಕೇಂಡರ್ ಲಚ್ಚು ವಿಡಿಯೋ ಅಂದ ದಾದ ಕೇಂಡರ್ ಇಂಗ್ಲ ಗೊತ್ತಾಯ್ಜಿ ಅರೆಗ ರೆಸಿಪಿ ಬೋರ್ಡ್ ಅಂದು ಇರ್ನ ಕೈತ ಲಚ್ಚು ಬ್ಲಾಗ್ಸ್ ನೀರು ಮಾರ್ಗಡ್ ಒಂಜಿ ದಿನ ತುಳು ಬ್ಲಾಗ್ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟೆಡ್ ಈರ್ನ ವಿಡಿಯೋ ರನ್ನಿಂಗ್ ಉಂಡು ಸುಮಿಜಿ ಆರ್ನ ವಿಡಿಯೋ ತೊಂದುಲ್ಲರಾ ಅಂಚ ಶಾಲೂಸ್ ವೇ ಆಫ್ ಲೈಫ್ ಅವ್ರು ಹೇಳ್ತಿದ್ದಾರೆ ಹಾಯ್ ಭಾಮಿನಿ ಅಂತ ಸಿಸ್ ಅವ್ರದ್ದು ಹೆಸರು ರೂಪ ಅಂತ ಅವರು ಇನ್ನೊಂದು ಅಕೌಂಟಿಂದ ಭಾಮಿನಿ ಅವ್ರದ್ದು ಡಾಟರ್ ಹೆಸರು ಇವರು ಮೆಸೇಜ್ ಮಾಡ್ತಿರೋರ ಹೆಸರು ರೂಪ ಸಿಸ್ ಅಂತ ನೀವು ಕನೆಕ್ಟ್ ಆಗಿಲ್ಲ ಅಂದರೆ ಪ್ಲೀಸ್ ಕನೆಕ್ಟ್ ಆಗಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಥ್ಯಾಂಕ್ ಯು ಸೋ ಮಚ್ ಅಡ್ವಾನ್ಸಲ್ಲಿ ಈಗ ಎಷ್ಟಾಯಿತು 10:30 ಆಯಿತು ಇನ್ನು 2 ಗಂಟೆಯಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ ನಮ್ದು ಎಲ್ಲ ಇಂಡಿಯಾದಲ್ಲಿ ಜನರು ಲಚ್ಚು ವ್ಲಾಗ್ಸ್ 2 ಜನದಲ್ಲ ವಿಡಿಯೋ ರನ್ನಿಂಗ್ ಎಂಚ ಲ್ಯಾಪ್ಟಾಪ್ ಬಿಡೆ 2 ಜನರದ್ದು ವಿಡಿಯೋ ಹೇಗೆ ನೋಡ್ತಾ ಇದ್ದೀರಾ ನೀವು ದುರ್ಗಾ ಚಾನಲ್ ಕರಾವಳಿ ಹಲೋ ಸಿಸ್ ಹಾಯ್ ಹೇಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದಿದ್ದಕ್ಕೆ ಊಟ ಆಯ್ತಾ ಸಿಸ್ ನಿಮ್ಮದು ಸೋಮೆ ಸಿಸ್ ಪನ್ನೊಳ್ಳೆರು ಓಕೆ ಥ್ಯಾಂಕ್ ಯು ಪನ್ನೊಳ್ಳೆರು ಇದೇಂಚ ತುಪ್ಪಿನಿ ಲಚ್ಚು ಬ್ರದರ್ ರಡ್ ವಿಡಿಯೋ ಒಂದೇ ಸರ್ತಿ ಕ್ರೋಮ್ ಹುಡ್ಬೋದೆ ಲಚ್ಚು ಬ್ಲಾಗ್ಸ್ ಹೇಳ್ತಿದ್ದಾರೆ ಅಮ್ಮ ಹಾಯ್ ಅಂತ ರೂಪಸಿಸ್ ನಿಮಗೆ ಅವರು ಹಾಯ್ ಅಂತ ಹೇಳ್ತಿದ್ದಾರೆ ಯಾನು ಒಟ್ಟಿಗೆ ತೂಪೆ ಅವೇ ಅಂಚ ದುರ್ಗಾ ಚಾನಲ್ ಕರಾವಳಿ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನಾನು ಸೂಪರ್ ಸಿಸ್ ನೀವು ಹೇಗಿದ್ದೀರಾ ಏನು ಸ್ಪೆಷಲ್ ಮಾಡಿದ್ರಿ ಇವತ್ತು ಡಿನ್ನರ್ಗೆ ರೂಪಾ ಸಿಸ್ ಶ್ರುತಿಮಾ ನಿಮ್ಮ ಮನೆ ಹತ್ರ ಹೌದು ಸಿಸ್ ನೋಡಿ ಟ್ರೈನ್ ಹೋಗ್ತಿದೆಯಲ್ಲ ಅದಕ್ಕೆ ನಾನು ಮ್ಯೂಟ್ ಮಾಡೋದು ಮಧ್ಯಾಹ್ನ ನಮ್ಮದು ಮನೆ ಹಿಂದೆನೇ ರೈಲ್ವೆ ಸ್ಟೇಷನ್ ಇದೆ ಹಾಗಾಗಿ ಟ್ರೈನ್ ಓಡಾಡ್ತಿರ್ತಾರೆ ಸೊ ಅದು ಶಬ್ದ ಬರ್ತದೆ ನನಗೆ ಆಗಾಗ ಮ್ಯೂಟ್ ಮಾಡಬೇಕಾಗ್ತದೆ ಆ ರೀಸನ್ಗೋಸ್ಕರನೇ ಜೋರ್ ವಾಯ್ಸ್ ಬರ್ತಿದೆಯಲ್ಲ ಜೋರ್ ಶಬ್ದ ಬರ್ತಿದೆಯಲ್ಲ ಲಚ್ಚು ವ್ಲಾಗ್ಸ್ ಎಸ್ ದುರ್ಗಾ ಚಾನಲ್ ಕರಾವಳಿ ನಂದು ಊಟ ಆಯಿತು ನಿಮ್ಮದು ಇಲ್ಲ ಸಿಸ್ ನಂದು ಇನ್ನು ಊಟ ಆಗಬೇಕು ಏನು ಸ್ಪೆಷಲ್ ನಿಮಗೆ ಇವತ್ತು ಇಂಡಿಪೆಂಡೆನ್ಸ್ ಡೇ ಲೆಕ್ಕದಲ್ಲಿ ರಾಜೇಶ್ ಅವರು ಟ್ರೈನ್ ಇದು ಸಿಂಬಲ್ ಕಳಿಸಿದ್ದಾರೆ ಅಯ್ಯೋ ನನಗೆ ಇಲ್ಲಿ ನೋಡಿ ನೋಡಿ ಸಾಕಾಗಿದೆ ರಾಜೇಶ್ ಬ್ರದರ್ ಟ್ರೈನನ್ನು ನೀವು ಕೂಡ ಕಳಿಸಿದ್ರಾ ಟ್ರೈನ್ ಇದು ಸಿಂಬಲ್ನ ಡಿನ್ನರ್ಗೆ ಸ್ಪೆಷಲ್ ಏನು ಇವತ್ತು ಸಿಸ್ ನನಗೆ ಏನಿಲ್ಲ ನನಗೆ
ನನಗೆ ಕೇಳಿದ್ರ ಸಿಸ್? ನನಗೆ ಬೆಂಡೆ ಸಾರು. ದುರ್ಗಾ ಚಾನೆಲ್ ಅವ್ರು ಕೇಳ್ತಿದ್ದಾರೆ ದಾಲ್ ಆ್ಯಂಡ್ ಓ ಇವರಿಗೆ ಕೇಳ್ತಾ ಇದ್ದೀರಾ? ಅಯ್ಯೋ ನನಗೆ ಕನ್ಫ್ಯೂಷನ್ ಆಗ್ತೈತೆ. ದಾಲ್ ಆ್ಯಂಡ್ ಮೊಳಕೆ ಕಾಳು ಗಸಿ. ಓ ಹೌದಾ ಸಿಸ್? ವಾವ್ ಯಮ್ಮಿ. ಭಾಮಿನಿ ರೂಪಸಿಸ್ ಅವರು ದುರ್ಗಾ ಚಾನಲ್ ಅವರಿಗೆ ಹಾಯ್ ಅಂತ ಹೇಳ್ತಿದ್ದಾರೆ. ಭಾಮಿನಿ ಅವರು ಸಾರಿ ರೂಪಸಿಸ್ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್. ದುರ್ಗಾ ಚಾನಲ್ ಅವರು ನಿಮಗೆ ಹಾಯ್ ಅಂತ ಹೇಳ್ತಿದ್ದಾರೆ. ರೂಪಸಿಸ್ ಬ್ಯಾಕ್ ಹಾಯ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಆಲ್ವೇಸ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ನಮ್ಮದು ಲೈವ್ ಉಂಟಲ್ಲ ಇವತ್ತು ಬೋರಿಂಗ್ ಆಗ್ತಿದೆ ಸಿಸ್, ಯಾಕೆಂದ್ರೆ ನಾನು ಒಬ್ಬಳೇ ಅಲ್ವಾ. ಇವರು ಇರ್ತಿದ್ರೆ ಹಸ್ಬೆಂಡ್ ಕೂಡ ಇಂಟ್ರೆಸ್ಟಿಂಗ್ ಆಗ್ತಿತ್ತು. ಅವರೀಗ ಸ್ವಲ್ಪ ಬ್ಯುಸಿಯಾಗಿದ್ದಾರೆ. ಇಲ್ಲಾಂದರೆ ಅವರನ್ನು ಕೂಡ ಇಲ್ಲಿ ಪಕ್ಕದಲ್ಲಿ ಕೂಡಿಸಿ ನಾನು ಲೈವ್ ಮಾಡಿಸ್ತಿದ್ದೆ. ಯಾಕೆಂದರೆ ನಾನಿದ್ದೀನಿ, ಹಾಗೆ ಯಾರು ಬರ್ತಿಲ್ಲ, ಯಾರು ಮೆಸೇಜ್ ಮಾಡ್ತಿಲ್ಲ. ಅವರು ಇದ್ರಲ್ಲ ಆಗ ಸ್ವಲ್ಪ ಹೊತ್ತಿದ್ರು, ಈಗ ತುಂಬ ಜನರು ಬಂದರು, ಮೆಸೇಜ್ ಎಲ್ಲ ಮಾಡಿ ತುಂಬ ಅವ್ರ ಹತ್ರ ಮಾತಾಡ್ತಿದ್ರು. ನಾನಂದರೆ ಎಲ್ರಿಗೆ ಇಷ್ಟ ಇಲ್ಲ ಅಂತ ಅನಿಸುತ್ತಲ್ವಾ. ಅವರ ನೆಕ್ಸ್ಟ್ ಲೈವಿಂದ ಅವ್ರನ್ನ ಇಲ್ಲೇ ಕೂಡಿಸ್ತೇನೆ, ನಾನು ಹೇಳಲಿಕ್ಕೆ ಬಿಡೋದಿಲ್ಲ ಅವರನ್ನು. ಇದ್ದೀನಿ ನಾನು ವಾಚಿಂಗ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೂಪಾಸಿಸ್. ಅಡ್ವಾನ್ಸ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ದುರ್ಗಾ ಚಾನೆಲ್ ಕರಾವಳಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸಿಸ್, ನಿಮಗೂ ಕೂಡ. ಮೆಸೇಜ್ ಮಾಡಿ ಫ್ರೆಂಡ್ಸ್, ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ ಪ್ಲೀಸ್, ನಾನು ಹೇಳ್ತೀನಿ. ಏನಾದರೂ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ರೆ ಹೇಳಿ. ರೂಪಾ ಸಿಸ್ ಹೇಳ್ತಿದ್ದಾರೆ ನನಗೆ ನೀವು ತುಂಬ ಇಷ್ಟ ಡಿಯರ್. ಥ್ಯಾಂಕ್ ಯು ಸೋ ಮಚ್ ಸಿಸ್, ಥ್ಯಾಂಕ್ ಯು. ನನಗೂ ಕೂಡ ನೀವಂದ್ರೆ ತುಂಬ ಇಷ್ಟ ಸಿಸ್. ಬಟ್ ಅನ್ಫಾರ್ಚುನೇಟ್ಲಿ ಯಾಕೋ ನನಗೆ ಲೈವಿಗೆ ಜಾಯ್ನ್ ಆಗಲಿಕ್ಕೆ ಆಗ್ತಾ ಇಲ್ಲ ಈಗ. ಸೊ ನಾನು ಟ್ರೈ ಮಾಡ್ತೀನಿ ಲೈವಿಗೆ ಬರಲಿಕ್ಕೆ. ಮೊದಲಿನ ಥರ ನಾವು ಖುಷಿಯಾಗಿ ಕಾಮಿಡಿ ಮಾಡುವ. ನಾನು ಆ ದಿನ ಎಲ್ಲ ಮಿಸ್ ಮಾಡ್ತಿದ್ದೇನೆ. ಅಂದರೆ ಆಗ ನಾವು ತುಂಬ ಎಂಜಾಯ್ ಮಾಡ್ತಿದ್ದೇವೆ. ಮತ್ತೆ ಮಧ್ಯದಲ್ಲಿ ಏನಾಯ್ತು ಅಂತಲೇ ಗೊತ್ತಿಲ್ಲ. ನಾನು ಪುನಃ ಸ್ಟಾರ್ಟ್ ಮಾಡ್ತೀನಿ ಬರಲಿಕ್ಕೆ ಲೈವಿಗೆ. ಎಂಟರ್ಟೈನ್ ಆಗಿ ಮಾತಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನಗೆ ತುಂಬ ಮಿಸ್ ಮಾಡ್ತಿದ್ದೆ ನಾನು ಆ ಟೈಮೆಲ್ಲ. ಆ ಟೈಮೇ ಬೇರೆ ಇತ್ತು. ಸುಮಿಕ್ ಪನ್ನೊಂದುಲೇರು ಬರ್ಪೇರು ವೆಯ್ಟ್ ಮಲ್ಪಲು ಒಣಸ್ ಮಲ್ತು ಬರ್ಪೇರು ಮಾತಾ ಅಂದತೆ ಎನ್ನೊಂದು ತೂವೊಂದುಲ್ಲೆ ಅಲ್ಲ. ದುರ್ಗಾ ಸಿಸ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ಅಂತ ಹೇಳ್ತಿದ್ದಾರೆ. ವೆಲ್ಕಮ್ ಸಿಸ್. ರೂಪಾ ಸಿಸ್ ಹೇಳ್ತಿದ್ದಾರೆ ಶ್ರುತಿಮಾ ಮಳೆ ಇದೆಯಾ? ಬಿಸಿಲಿದೆ. ಇಲ್ಲಿ ನಿನ್ನೆ ಮಳೆ ಬರ್ತಿತ್ತು ಸಿಸ್, ಈಗ ಬಿಸಿಲು ಇವತ್ತು ಫುಲ್ಲಿ. ನಾಳೆ ಪುನಃ ಮಳೆ ಬರ್ತದೆ. ಅದು ಇಲ್ಲಿದು ವೆದರ್ ಎಂತಂತಲೇ ಗೊತ್ತಾಗ್ತಿಲ್ಲ ಸಿಸ್, ಚೇಂಜ್ ಆಗ್ತಾನೇ ಇದೆ. ಮತ್ತು ನಿನ್ನೆ ಜೋರು ಗಾಳಿ ಕೂಡ ಬರ್ತಿತ್ತು. ಸೊ ಹಾಗಾಗಿ ಎಂತಂತಾನೆ ಗೊತ್ತಾಗ್ತಿಲ್ಲ, ಮಳೆಗಾಲನ ಅಲ್ಲ ಬೇಸಿಗೆಗಾಲನ ಎಂತಂತಾನೆ ಗೊತ್ತಾಗ್ತಿಲ್ಲ. ಕಚ್ಚಾ ನೀವು ಇಲ್ಲಿ ನನಗೆ ಈಗ ವಾಪಸ್ ಅದನ್ನೇ ನನಗೇನೆ ಹಚ್ಚಿದ್ರ ಸಿಸ್. ಕಚ್ಚಾ ಬಾದಾಮ್ ಸಾಂಗ್. ಅಯ್ಯೋ ನನಗೆ ಬರೋದಿಲ್ಲ ಅದು ಸಾಂಗ್. ಹೌದು ಸಿಸ್, ತುಂಬ ಒಂದಿಷ್ಟು ಕಾಮಿಡಿ ಮಾಡ್ತಿದ್ವಿ ಅಲ್ಲ ನಾವು ಆ ಟೈಮಲ್ಲೆಲ್ಲ. ತುಂಬ ಅಂದರೆ ಕೆಲವು ಜನ ಲೈವ್ ಎಲ್ಲ ಮಾಡ್ತಿದ್ರು, ಎಲ್ಲರೂ ಈಗ ಲೈವ್ ಎಲ್ಲ ಮಾಡೋದನ್ನೇ ಬಿಟ್ಟರು. ಎಂತ ಆಯ್ತು ಅಂತಲೇ ಗೊತ್ತಿಲ್ಲ. ತುಂಬ ಜನ ಮಿಸ್ಸಿಂಗ್ ಕೂಡ ಇದ್ದಾರೆ ಲೈವಿಗೆಲ್ಲ. ಅಂದರೆ ಗೊತ್ತಿಲ್ಲ ಏನಾಗಿದೆ ಅಂತ. ಏನೋ ಇರ್ಬೋದು ಲೈಫಲ್ಲಿ, ಬ್ಯುಸಿಯಾಗಿರ್ಬೋದು ಅವ್ರ ಕೆಲಸದಲ್ಲೆಲ್ಲ. ಆದ್ಯಾಸ್ ವರ್ಲ್ಡ್ ಕನ್ನಡ ಹಾಯ್ ಶ್ರುತಿ ಸಿಸ್ಟರ್, ಲೈಕ್ ಡನ್ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್, ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಮೈ ಲೈವ್ಗೆ ನಾನು ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಸಿಸ್. ಆ್ಯಂಡ್ ಅಡ್ವಾನ್ಸ್ ಆಗಿ ನಿಮಗೆ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಆದ್ಯ ಸಿಸ್. ಊಟ ಆಯ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲ ಸಿಸ್, ನಂದು ಊಟ ಆಗಲಿಲ್ಲ. ನಿಮ್ದಾಯ್ತಾ? ಏನು ಸ್ಪೆಷಲ್ ಮಾಡಿದ್ರಿ? ನಾನು ಈಗಷ್ಟೇ ರೂಪಸಿ ಸೇರ್ತಿದ್ದಾರೆ. ಹರ್ಷು, ಭಾಮು, ರಕ್ಷು ಎಲ್ಲರೂ ನಿಮ್ಮನ್ನು ಫುಲ್ ಮಿಸ್ ಮಾಡ್ಕೊತಿದ್ದಾರೆ ಶ್ರುತಿ ಸಿಸ್. ಗೊತ್ತು ಸಿಸ್, ನಾನು ಜಸ್ಟ್ ಈಗ ಅಕ್ಷು ಇದು ಲೈವಿಗೆ ಹೋಗಿ ಬಂದೆ. ಜಾಸ್ತಿ ಹೊತ್ತು ಇರಲಿಕ್ಕೆ ಆಗಲಿಲ್ಲ ನನಗೆ. ನೀವು ಕೂಡ ಇದ್ರಿ ಅಲ್ಲ. ಮತ್ತು ನಾನು
ನನಗೆ ಬೇರೆ ಕೆಲಸ ಇರೋದಾಗಿ ವಾಪಸ್ ಬಂದೆ ನಾನು. ಭಾಮಿನಿ ಸಿಸ್ ರೂಪಾ ಸಿಸ್ ಹೇಳ್ತಿದ್ದಾರೆ, ಆದ್ಯ ಡಿಯರ್ ಸಿಸ್ ಅಂತ ಹೇಳ್ತಿದ್ದಾರೆ. ಇವತ್ತು ರೊಟ್ಟಿ ಪಲ್ಯ ಸಿಸ್ಟರ್, ನಿಮ್ಮದು? ನನಗೆ ಇವತ್ತು ಬೆಂಡೆಕಾಯಿದು ಪಲ್ಯ ಸಿಸ್, ಸಾರು ಮಾಡಿದ್ದೆ ನಾನು. ಬೆಂಡೆಕಾಯಿದು ಊಟ ಆಯ್ತಾ ಆದ್ಯ ಸಿಸ್ ಅಂತ ರೂಪಾ ಸಿಸ್ ಕೇಳ್ತಿದ್ದಾರೆ. ಆದ್ಯ ಸಿಸ್ ಹೇಳ್ತಿದ್ದಾರೆ ಭಾಮಿನಿ ಸಿಸ್ಗೆ ಹಾಯ್ ಅಂತ. 7 people ಆರ್ ವಾಚಿಂಗ್, ಪ್ಲೀಸ್ ಮೆಸೇಜ್ ಮಾಡಿ. ನನಗೆ ಗೊತ್ತೇ ಆಗ್ತಿಲ್ಲ ಯಾರೆಲ್ಲ ಇದ್ದೀರಂತ ಲೈವ್ಲಿ. 8 people ಆರ್ ವಾಚಿಂಗ್, ಪ್ಲೀಸ್ ಮೆಸೇಜ್ ಮಾಡಿ. ಇದು ರೂಪಾ ಸಿಸ್, ಆದ್ಯ ಸಿಸ್, ಇದು ರೂಪಾ ಸಿಸ್ ಮೆಸೇಜ್ ಮಾಡ್ತಿದ್ದಾರೆ. ನಾನು ಕೂಡ ಫಸ್ಟ್ ಕನ್ಫ್ಯೂಸ್ ಆದೆ, ಅದೇ ಭಾಮಿನಿ ಅಂತ, ಮತ್ತೆ ಅವ್ರು ಹೇಳಿದ್ರು ರೂಪಾ ಸಿಸ್ ಅಂತ. ಸುಮಿ ಸಿಸ್ ಹೇಳ್ತಿದ್ದಾರೆ ಯಾನು ಭಾಜನ ದೆಕ್ಕೊಡೆ ಬಟ್ ಭಾಜನ ದೆಕ್ಕರ ಉಳ್ಳೆ ದಿಕ್ಕಲಿ ಸಿಸ್, ನೋ ಪ್ರಾಬ್ಲಮ್. ಮತ್ತೆ ಪೂರ ಕೆಲಸ ಪೂರ ಡಿನ್ನರ್ ಆಡಿರ, ಡಿನ್ನರ್ ನನ್ನ ಓಡ ಅಂದತೆ ಆರಾಮ ಡಿನ್ನರ್ ಮಲ್ಪಲಿ ಗೋಡಣ್ಣ ಬೊಕ್ಕಲ್ಲ ಫ್ರೀ ಆಯ್ತು ಬಲೆ ಲೈವ್ದು ಮಸಾಲ ಗಡಿ ಬಿಡಿ ಮಲ್ಪೊಡ್ಸಿ. ಆದ್ಯ ಅವ್ರು ಹೇಳ್ತಿದ್ದಾರೆ ಆಯಿತು ರೂಪಾ ಸಿಸ್ಟರ್, ನಿಮ್ಮದು ಆಯ್ತೇನು ಸಿಸ್ಟರ್ ಅಂತ ಕೇಳ್ತಿದ್ದಾರೆ. ರೂಪಾ ಸಿಸ್ ಪ್ಲೀಸ್ ಮೆಸೇಜ್ ಮಾಡಿ ಎಲ್ಲರೂ ಅಂತ ಹೇಳಿ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಆದ್ಯ ಸಿಸ್ ಹೇಳ್ತಿದ್ದಾರೆ ಯಾರ ಲೈವ್ ಜಾಯಿನ್ ಆಗಲಿಕ್ಕೆ ಆಗಿಲ್ಲ ರೂಪಾ ಸಿಸ್ಟರ್. ಹೌದು ಆದ್ಯ ಸಿಸ್, ನನಗೂ ಅಷ್ಟೇ, ನನಗೂ ಲೈವಿಗೆಲ್ಲ ಜಾಯಿನ್ ಮಾಡಲಿಕ್ಕೆ ಆಗ್ತಿಲ್ಲ ಯಾರಿಗೂ ಕೂಡ. ರೂಪಾ ಸಿಸ್ ಹೇಳ್ತಿದ್ದಾರೆ ಆಯಿತು ಆದ್ಯ ಸಿಸ್ ಅಂತ ಹೇಳ್ತಿದ್ದಾರೆ. ರೂಪಾ ಸಿಸ್ಟರ್ ಹೇಗಿದ್ದೀರಾ ಅಂತ ಕೇಳ್ತಿದ್ದಾರೆ ನಿಮಗೆ ಆದ್ಯ ಸಿಸ್ಟರ್. 8 ಜನ ಇದ್ದೀರಾ, ಯಾರೆಲ್ಲ ಮೆಸೇಜ್ ಮಾಡಿ. 3 ಜನ ಇದ್ದೀರಾ ಗೊತ್ತಿದೆ ನನಗೆ, ಒಂದು ಆದ್ಯ ಸಿಸ್ಟರ್, ರೂಪಾ ಸಿಸ್ಟರ್ ಮತ್ತು ಸುಮ್ಮಿ ಸಿಸ್ಟರ್, 3 ಜನ ನೋಡ್ತಿದ್ದೀರಾ. ಮಿಕ್ಕಿದವ್ರು ಯಾರು? ನಾನಿವತ್ತು ಲೈವ್ ಮಾಡಿಲ್ಲ ಆದ್ಯ ಸಿಸ್. ಇವತ್ತು ಲೈವಿಗೆ ಬರ್ತೀರಾ ಸಿಸ್ ನೀವು? ರೂಪಾ ಸಿಸ್ ನಿಮ್ಮದು ಮೊನ್ನೆ ನಾನು ವ್ಲಾಗ್ ನೋಡಿದೆ ಸಿಸ್ಟರ್, ನೀವು ರೂಪಾ ಸಿಸ್ ನೀವು ವ್ಲಾಗ್ ಮಾಡಿದ್ರಲ್ಲ ಚಿಕ್ಕದೊಂದು, ನನಗೆ ಖುಷಿ ಆಯಿತು ನಿಮ್ಮದು ವ್ಲಾಗ್ ನೋಡಿ. ಬೇಗನೆ ಫುಲ್ ವ್ಲಾಗ್ ಮಾಡಿ, ನಿಮ್ಮದು ಡೈಲಿ ರುಟೀನ್ ಇದು ಅದೆಲ್ಲ ಮಾಡಿ. ನಾನು ವೆಯ್ಟ್ ಮಾಡ್ತಿದ್ದೇನೆ ನಿಮ್ಮದು ವ್ಲಾಗ್ ನೋಡಲಿಕ್ಕೆ. ದುರ್ಗಾ ಸಿಸ್ಟರ್ ಕೂಡ ಹೇಳ್ತಿದ್ದಾರೆ ಐ ಆಮ್ ಆಲ್ಸೋ ವಾಚಿಂಗ್ ಅಂತ. ಥ್ಯಾಂಕ್ ಯು ಸೋ ಮಚ್ ಸಿಸ್. ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಶ್ರುತಿ ಆ್ಯಂಡ್ ರೂಪಾ ಸಿಸ್ಟರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಅಷ್ಟೇ ಆದ್ಯ ಸಿಸ್ಟರ್. ಓಕೆ, ಲಚ್ಚು ಬ್ರದರ್ ಹೇಳ್ತಿದ್ದಾರೆ ಇವಾಗ ನಾನು ಪ್ರೀಮಿಯರ್ ಬರ್ತೇನೆ ಅಂತ ಹೇಳ್ತಿದ್ದಾರೆ. ರೂಪಾ ಸಿಸ್ ಇಲ್ಲಪ್ಪ ಟೈಮ್ ಆಯ್ತಲ್ಲ, 10:30 ಆಯಿತು, ಈಗ ಟೈಮ್ ಆಯಿತು ಸಿಸ್, ಲೇಟ್ ಆಯಿತು ಇವತ್ತು ಸ್ವಲ್ಪ. ಲಚ್ಚು ಬ್ರದರ್ ಹೇಳ್ತಿದ್ದಾರೆ 10 minutesನಲ್ಲಿ ಸಪೋರ್ಟ್. ಏನೇ ಲಚ್ಚು ಬ್ರದರ್ ಈ ವಿಡಿಯೋ ಪಾಡೊಂದುಲ್ಲರೆ ಬ್ಲಾಗ್ದ, ಐ ಮೀನ್ ಬ್ಲಾಗ್ ಪಾಡೊಂದುಲ್ಲರೆ. ರೂಪಾ ಸಿಸ್ ಕೇಳ್ತಿದ್ದಾರೆ ಲಚ್ಚು ಕಂದ ನೀವು ಲೈವ್ ಬರ್ತೀರಾ ಅಂತ ಕೇಳ್ತಿದ್ದಾರೆ. ಹೌದಂತೆ ರೂಪಾ ಸಿಸ್, ನಾಳೆ ಅವರು ಲೈವಿಗೆ ಬರ್ತಾರಂತೆ. ಆದ್ಯ ಸಿಸ್ ಹೇಳ್ತಾರೆ ಹೌದು ರೂಪಾ ಸಿಸ್ಟರ್, ನೀವು ಡೈಲಿ ಬ್ಲಾಗ್ ಹಾಕಿ ತುಂಬ ಜನ ಅದೇ ಇಷ್ಟ ಆಗುತ್ತೆ ಸಿಸ್ಟರ್ ಅಂತ ಹೇಳ್ತಿದ್ದಾರೆ. ಸಿಸ್ಟರ್ ನಿಮ್ಗೊಂದಲ್ಲ ಡೈಲಿ ರುಟೀನಿದ್ದು ಬ್ಲಾಗ್ ಹಾಕಿ, ನೀವು ಏನೆಲ್ಲ ಮಾಡ್ತೀರಾ ಅದೆಲ್ಲ ಒಂದ್ಸರಿ ಬ್ಲಾಗ್ ಮಾಡಿ ಅಂತ, ನನಗೆ ಖುಷಿ ಆಗುತ್ತೆ ನಿಮ್ಮನ್ನು ನೋಡಲಿಕ್ಕೆ. ಲಚ್ಚು ಬ್ರದರ್ ಹೇಳ್ತಿದ್ದಾರೆ ಈರು ಲೈವ್ಡೆ ತೂಲೆಗೆ 12 minute ವಿಡಿಯೋ ಇವಾಗ ಬರ್ತೇನೆ ಲಚ್ಚು, ನಾನು ಸಪೋರ್ಟ್ ಮಾಡ್ತೀನಿ. ಈ ಲೈವಿಗೆ ಬರೋದಿಲ್ಲ ರೇ ಲಚ್ಚು ಬ್ರದರ್ ಇತ್ತೆ. ರೂಪಾ ಸಿಸ್ ಹೇಳ್ತಿದ್ದಾರೆ ಲಚ್ಚು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಕಂದ ಅಂತ ಕರೀತಿದ್ದಾರೆ. ಯಾರು ಲೈವ್ಗೆ ಬರ್ತಿದ್ದೀರಾ? ಲಚ್ಚು ಬ್ರದರ್ ಬರ್ತಿದ್ದೀರಾ? ಆದ್ಯ ಸಿಸ್ ಹೇಳ್ತಿದ್ದಾರೆ ನಾನು ಮೊದಲು ಅಡುಗೆ ವಿಡಿಯೋ ಹಾಕಿದ್ದೆ, ಬಟ್ ವ್ಯೂ ಕಮ್ಮಿ ಬರ್ತಾ ಇತ್ತು, ಎಲ್ಲರೂ ವ್ಲಾಗ್ ಮಾಡಿ ಅಂತ ಹೇಳಿದ್ರು.
ಹಾಗೇನಿಲ್ಲ ಸಿಸ್, ಅಡಿಗೆ ಮಾಡಿದ್ರೂ ಜನರು ನೋಡ್ತಾರೆ, ಇಷ್ಟಪಡ್ತಾರೆ. ವ್ಲಾಗ್ ಮಾಡಿದ್ರೂ ಇಷ್ಟಪಡ್ತಾರೆ. ವ್ಲಾಗಲ್ಲೇ ನಮಗೆ ವ್ಯೂ ಸಿಗುತ್ತಂತ ಏನೂ ಇಲ್ಲ. ಸೊ ನೀವು ನಿಮಗೆ ಅಡುಗೆಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಬೋದು ನೀವು. ನಾನು ತುಂಬ ಜನರದ್ದು ನೋಡಿದ್ದೇನೆ, ಅವರು ಖಾಲಿ ಅಡುಗೆ ಮಾಡ್ತಾರೆ, ಫೇಸ್ ಕೂಡ ತೋರಿಸೋದಿಲ್ಲ, ಬಟ್ ಸ್ಟಿಲ್ ಒಳ್ಳೆ ಒಳ್ಳೆ ವ್ಯೂಸ್ ಬರುತ್ತೆ. ಅವರು ಎಕ್ಸ್ಪ್ಲೇನ್ ಮಾಡುವ ಶೈಲಿ ಏನಿದೆ ಅದೆಲ್ಲ ತುಂಬ ಒಳ್ಳೇದಿರುತ್ತೆ. ಈಗ ನಮ್ಮದು ರೂಪಾ ಸಿಸ್ ಕೂಡ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸ್ವಲ್ಪ ಟೈಮ್ ತಾಗುತ್ತೆ ವ್ಯೂಸ್ ಬರಲಿಕ್ಕೆ, ಖಂಡಿತ ಬರುತ್ತೆ ಒಂದು ದಿನ. ಬಟ್ ನೀವು ರೂಪಾ ಸಿಸ್ ತುಂಬ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಾ ನೀವು, ನನಗೆ ತುಂಬ ಇಷ್ಟ ಆಗುತ್ತೆ. ಲಚ್ಚು ಪನಂದುಲೆ ಲೈವ್ ಅತ್ ಪ್ರೀಮಿಯರ್. ಓಕೆ, ಆದಿಸಿಸ್ ಹೇಳ್ತಿದ್ದಾರೆ ಲಚ್ಚು ಬ್ರದರ್ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಶ್ರುತಿ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಆದಿಸಿಸ್. ರೂಪಾ ಸಿಸ್ ಹೇಳ್ತಿದ್ದಾರೆ ಆದಿಸಿಸ್ ಟೈಮ್ ಆಗಲ್ಲ ಡಿಯರ್ ವ್ಲಾಗ್ ಮಾಡೋಕೆ ಅಂತ ಹೇಳ್ತಿದ್ದಾರೆ. ಬ್ಯುಸಿ ಇರ್ತಾರಲ್ಲ ಸಿಸ್, ತುಂಬ ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲ ಕ್ಯಾರಿ ಮಾಡ್ತಿದ್ದಾರೆ ಸಿಸ್. ನನಗೆ ನಿಮ್ಮನ್ನು ನೋಡಬೇಕು ಅಂತ ರೂಪಾ ಸಿಸ್, ನಾನು ನೋಡಿದ್ದೀನಿ ರೂಪಾ ಸಿಸ್ ಅನ್ನು. ನಾನು ರೂಪಾ ಸಿಸ್ದು ವ್ಲಾಗಲ್ಲಿ ನೋಡಿ, ನಮ್ಗೆ ಯಾವ ದಿನ ಅವ್ರಿಗೆ ಹಿಂಟ್ ಕೊಟ್ಟಿದ್ರು ಅಲ್ವಾ ರೂಪಾ ಸಿಸ್, ನಾನು ನೋಡಿದ್ದೇನೆ ನಿಮ್ಮನ್ನು. ಥ್ಯಾಂಕ್ ಯು ಶ್ರುತಿಮಾ ಅಂತ ಹೇಳ್ತಾರೆ ರೂಪಾ ಸಿಸ್. ರೂಪಾ ಸಿಸ್ ಒಂದು ವ್ಲಾಗಲ್ಲಿ ಬಂದಿದ್ದಾರೆ. ರೀಸೆಂಟಾಗಿ ನೀವು ಒಂದು ವ್ಲಾಗ್ ಮಾಡಿದ್ರಲ್ಲ ಸಿಸ್, ನಾನು ಅದರಲ್ಲೂ ನಿಮ್ಮನ್ನು ನೋಡಿದ್ದೆ. ನಿಮ್ಮನೆಗೆಲ್ಲ ಗೆಸ್ಟ್ ಬಂದಿದ್ರು, ಆ ವ್ಲಾಗಲ್ಲಿ ನಿಮ್ಮನ್ನು ನೋಡಿದ್ದೆ ನಾನು ನೋಡಿಲ್ಲ ಶ್ರುತಿ. ಇಲ್ಲ, ನೀವು ನೋಡಿ ಸಿಸ್, ಅವರು ವ್ಲಾಗ್ ಮಾಡಿದ್ದಾರೆ, ಅದರಲ್ಲಿ ಇದ್ದಾರೆ ರೂಪಾ ಸಿಸ್. ಅವರು ಹೇಳುವ ಹಾಗೆ ಏನಿಲ್ಲ, ನೀವು ನೋಡಿ ಅವರನ್ನು. ಮತ್ತು 2 ವ್ಲಾಗ್ ಇದೆ ಅವತ್ತು ಸಿಸ್ಟರ್ ಇತ್ತು, ನಾನು ನೋಡಿದ್ದೇನೆ. ಅವರು ಆ ದಿನ ಲೈವಲ್ಲಿ ನಮಗೆ ಹಿಂಟ್ ಕೊಟ್ಟಿದ್ರು, ನಾನು ಈ ಇದರಲ್ಲಿ ಇದ್ದೇನೆ ಅಂತ. ಅದಕ್ಕೆ ನಾನು ಆಗಲೇ ಹೋಗಿ ನೋಡಿ ಅವರನ್ನು ಸರ್ಚ್ ಮಾಡಿ ನೋಡಿದ್ದೆ. ಓಕೆ, ಚೆಕ್ ಮಾಡ್ತೀನಿ ಹಾಗಾದರೆ ಅಂತ ಹೇಳ್ತಿದ್ದಾರೆ ಆದಿಸಿಸ್. ಖಂಡಿತ ನೋಡಿ. 6 ಜನ ನೋಡ್ತಿದ್ದೀರಾ, ಯಾರೆಲ್ಲ ಮೆಸೇಜ್ ಮಾಡಿ ಪ್ಲೀಸ್, ನನಗೆ ಗೊತ್ತಾಗಬೇಕು. ನನಗೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳಬೇಕಲ್ಲ, ಅದಕ್ಕೆ. ಇಲ್ಲಾಂದರೆ ಗೊತ್ತಾಗೋದಿಲ್ಲ ನನಗೆ. ಏರ್ ಪೂರ ಉಳ್ಳಾರೆಲ್ಲ ಲೈವ್ ಪೂರ ತೊಗೊಂಡಿಲ್ಲ, ಪ್ಲೀಸ್ ಮೆಸೇಜ್ ಮಾಡ್ಬಿಡೋ ನೆಂಜಿ. ಆ್ಯಂಡ್ ಥ್ಯಾಂಕ್ ಯು ಎಂಕ ನೀವು ಕೂಡ ಸಪೋರ್ಟ್ ಮಾಡ್ತಂದ್ರೆ ಮುಟ್ಟ, ಥ್ಯಾಂಕ್ ಯು ಸೋ ಮಚ್. ರೂಪಾ ಸಿಸ್ ಹೇಳ್ತಿದ್ದಾರೆ ವಾಚಿಂಗ್ ಅಂತ. ಓಕೆ, ಹಾಗಾದರೆ ನಾನಿನ್ನು ಲೈವನ್ನು ಎಂಡ್ ಮಾಡ್ತೀನಿ. ತುಂಬ ಲೇಟ್ ಕೂಡ ಆಯಿತು, ಎಲ್ಲರೂ ಈಗ ಮಲಗುವ ಸಮಯ ಕೂಡ ಆಗಿದೆ. ಸೊ ಸ್ವಲ್ಪ ಫ್ಯಾಮಿಲಿ ಟೈಮ್ ಕೂಡ ನಾವು ಸ್ಪೆಂಡ್ ಮಾಡಬೇಕಾಗ್ತದೆ ಅಲ್ವಾ. ಏನು ದುರ್ಗಾ ಸಿಸ್ಟರ್ ನಗಾಡ್ತಿದ್ದೀರಾ, ಸ್ಮೈಲಿಯನ್ನು ಕಳಿಸಿದ್ದೀರಾ, ಏನಾಯಿತು? ಶ್ರುತಿ ಸಿಸ್ ನೀವು ವಿಡಿಯೋ ಡೈಲಿ ಹಾಕ್ತಿಲ್ ಯಾಕೆ ಸಿಸ್? ಹಾಕತಿಲ್ ಅಂದರೆ ಹಾಕ್ತಾ ಇಲ್ಲ ಅಂತ ಹೇಳ್ತಿದ್ದೀರಾ ಸಿಸ್? ನಾನು ಡೈಲಿ ಹಾಕ್ತಿದ್ದೀನಲ್ಲ, ನಿನ್ನೇನು ಹಾಕಿದ್ದೆ. ದುರ್ಗಾ ಸಿಸ್ ಹೇಳ್ತಿದ್ರೆ ಗುಡ್ ನೈಟ್ ಸಿಸ್ ಅಂತ. ಓಕೆ ಸಿಸ್, ಗುಡ್ ನೈಟ್. ನಾನು ಲೈವನ್ನು ಈಗ ಎಂಡ್ ಮಾಡ್ತಾನೆ ಇದ್ದೇನೆ. ಎಲ್ರಿಗೂ ಗುಡ್ ನೈಟನ್ನು ನಾನು ತಗೊಳ್ತೀನಿ, ಎಲ್ರಿಗೂ ಗುಡ್ ನೈಟನ್ನು ಹೇಳ್ತೀನಿ ನಾನು. ರೂಪಾ ಸಿಸ್ ಹೇಳ್ತಿದ್ದಾರೆ ಓಕೆ ಆಲ್ ಗುಡ್ ನೈಟ್ ಅಂತ. ಟೇಕ್ ಕೇರ್ ಅಂತ ಹೇಳ್ತಾರೆ ದುರ್ಗಾ ಸಿಸ್. ಬಾಯ್ ಬಾಯ್ ರೂಪಾ ಸಿಸ್, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್. ಅಂದರೆ ನನಗೆ ನೋಟಿಫಿಕೇಶನ್ ಬರ್ತಾ ಇಲ್ಲ ಅನಿಸುತ್ತೆ ಸಿಸ್ಟರ್. ಹೌದಾ ಸಿಸ್? ಅದು ಚೆಕ್ ಮಾಡಿ, ನಾನು ಡೈಲಿ ವೀಡಿಯೋಸ್ ಹಾಕ್ತಿದ್ದೇನೆ, ನೀವು ನೋಡಿ ಒಮ್ಮೆ. ಕೆಲಸದ್ದು ಅದು ಆಗುತ್ತೆ, ಅಪ್ಡೇಟ್ ಎಲ್ಲ ಮಾಡಲಿಲ್ಲ ಅಂದರೆ ಹಾಗೆ ಆಗುತ್ತೆ. ನೀವು ಯೂಟ್ಯೂಬ್ ಅಪ್ಡೇಟ್ಗೆ ಹಾಕಿದ್ದೀರಾ ಅಂತ ನೋಡಿ ಅಂತೆ ಒಮ್ಮೆ. ರೂಪಾ ಸಿಸ್ ಆದಿಸಿಸ್ಗೆ ಬಾಯ್ ಗುಡ್ ನೈಟ್ ಅಂತ ಹೇಳ್ತಿದ್ದಾರೆ, ಗುಡ್ ನೈಟ್ ಡಿಯರ್ ಅಂತ ಹೇಳ್ತಿದ್ದಾರೆ. ಆದಿಸಿಸ್ ಕೂಡ ರೂಪಾ ಸಿಸ್ ನಿಮಗೆ ಗುಡ್ ನೈಟ್ ಅಂತ ಹೇಳಿದರು, ನನಗೆ ಕೂಡ ಗುಡ್ ನೈಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹಾಗಾದರೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೆ. ಇಷ್ಟರವರೆಗೆ ನನಗೆ ಸಪೋರ್ಟ್ ಮಾಡಿದ್ದೀರಾ ನೀವು. ಬೊಕ್ಕ ಮಾತಾಡೇಗಲ ಥ್ಯಾಂಕ್ ಯು. ಸೊಲ್ಮೇಲು ಇದ ಮುಟ್ಟೆ ಹಿಂಗೆ ಸಪೋರ್ಟ್ ಮಾಡ್ತೀನಿ ಏಕ ನನಲಾತ್ನಿಗೆಲ್ಲ ಸಪೋರ್ಟ್ ಬೋರ್ಡ್ ಹೆಂಗ ಎನ್ನ ವ್ಲಾಗ್ಸ್ ತೂಲೆ ಮಾತೆಲ್ಲ ವ್ಲಾಗ್ಸ್ ಸಪೋರ್ಟ್ ಮಲ್ಪಲೆ, ಕಾಮೆಂಟ್ಸ್ ಮಲ್ಪಲೆ. ಈಗಲೇ ಏನಾಲೇನ ದಲ್ಲ ಪನರ್ ಎತ್ತನ್ನ ಕಾಮೆಂಟದ ಮುಖಾಂತರ ಪನ್ಲೆ ಹೆಂಗೆ ಮೋಟಿವೇಟ್ ಮಲ್ಪಲೆ, ಇನ್ಸ್ಪೈರ್ ಮಲ್ಪಲೆ. ದಲ್ಲ ತಪ್ಪಿತ್ತು ನೆಂಕು ಪನ್ಲೆ ತಿಕ್ಕ ಕೊಡಂಜಿ ಹೊಸ ಬ್ಲಾಗ್ ನಾನು ತಿಕ್ಕೋನಿಗ್ಲೇಗ ಇನ್ನಿತ ಲೈವ್ ನಾನು ಎಂಡ್ ಮಲ್ಪೇಡಿಗೆ. ಸೊ 7 ಜನ ಉಳ್ಳಾರು ಇತ್ತಲ್ಲಿ, 7 ಜನ ಉಳ್ಳಾರು.
ಮಾತೆರೆಲ್ಲ ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಡ್ವಾನ್ಸ್ ಅದೇ ಮಾತೆರಲ್ಲಿ ವಿಶ್ ಮಾಡ್ಕೊಂಡ್ರೆ. ಸುಮಿ ಸಿಸ್ಟರ್ ಬಾಯಿಂದ ಬಂದ್ರೆ ಬಾಯ್ ಸಿಸ್ಟರ್, ಗುಡ್ ನೈಟ್, ಟೇಕ್ ಕೇರ್. ಸೊ ಮಾತೆರೆಲ್ಲ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಡ್ವಾನ್ಸ್ ಆದ ಖುಷಿ ಖುಷಿ ಆದಿಪ್ಪಲೆ ಗಮ್ಮತ್ ಮಾಡ್ಕೊಂಡಿಪ್ಪಲೆ ಆರಾಮಾದಿಪ್ಪಲೆ ತಿನ್ನೊಂದಿಪ್ಪಲೆ ಉಣೊಂದಿಪ್ಪಲೆ ನಿದ್ರೆ ಮಲ್ತೊಂದಿಪ್ಪಲೆ ಚೆತ್ತೊಂದಿಪ್ಪಲೆ ಲಕ್ಕೊಂದಿಪ್ಪಲೆ ಟೈಮ್ಗಳು ಲೇಟ್ ಚೆತ್ತೊಂದಿಪ್ಪಲೆ ಏನಲ್ಲ ಅನ್ಪಲೆ ಇಲ್ಲೇನು ಖುಷಿ ಹಾಕೋಣ ಮನ್ಪಲೆ. ಸೊ ಯಾನ ಕೂಡ ಹೊಸ ಬ್ಲಾಗ್ ದೊಡ್ಡ ಹಿಗ್ಲೆ ತಿಕ್ವೆ ಅದೇನ ಟಮಾಟೆಲ್ಲ ಬಾಯ್, ಸಿ ಯು, ಟೇಕ್ ಕೇರ್, ಗುಡ್ ನೈಟ್.